ॐ अज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। नमो विष्णुपदाय कृष्णपृष्ठाय भूतले श्रीमते भक्तिवेदान्त स्वामिनीति नामिनी। नमस्ते सरस्वती देवी गौरवाणी प्रचारिणी निर्विशेष शून्यवादी पाश्चात्य देशतारिणी। जय श्री कृष्ण चैतन्य प्रभु नित्यानंद श्री अद्वैता गदाधरा श्रीवासादि गौर भक्तवृंदा। हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे। हे कृष्णा करुणा सिंधु दीनबंधु जगत्पते गोपेश गोपिका कांत राधा कांत नमोस्तुते। नमो ब्राह्मण देवाय गो ब्राह्मण हिताय च जगद्हिताय कृष्णाय गोविंदाय ते नमः। तप्त कांचन गौरांगी राधे वृंदावनेश्वरी वृषभानुसुते देवी प्रणमामि हरिप्रिये। नमो महावदन्याय कृष्ण प्रेम प्रदायते कृष्णाय कृष्ण चैतन्य नाम्ने गौरद्विषे नमः। पाञ्चकल्पतरुभ्यश्च कृपा सिन्धुभ्य एव च पतितनां पावनेभ्यो वैष्णवेभ्यो नमो नमः। अनंत कोटि वैष्णव वृंद की जय, नामाचार्य दास की जय, शीला प्रभुपाद की जय। हरे कृष्ण ಎಲ್ಲರಿಗೂ। ಸೊ ಇವತ್ತಿನ ಅಧ್ಯಾಯ ಅಕ್ಷರ ಬ್ರಹ್ಮ ಯೋಗ, ಭಗವತ್ ಪ್ರಾಪ್ತಿ. ಸೊ ಯಾರಿಗೆಲ್ಲ ಭಗವತ್ ಪ್ರಾಪ್ತಿ ಆಗಕ್ಕೆ ಇಷ್ಟ ಇದೆ ಅಂದ್ರೆ ಈ ಜನ್ಮ ಮುಗಿದ್ಮೇಲೆ ಅಫ್ಕೋರ್ಸ್ ಭಗವತ್ ಪ್ರಾಪ್ತಿ ಅಂತ ಹೇಳಿದ್ರೆ ಏನು, ಯಾರಾದ್ರೂ ಹೇಳ್ಬೋದಾ? ಭಗವಂತನ ಸನ್ನಿಧಾನಕ್ಕೆ ನಾವು ಪ್ರಾಪ್ತಿಯಾಗೋದು, ಅಲ್ಲಿಗೆ ಹೋಗೋದು. ಹೇಗೆ ಹೋಗ್ಬೋದು ನಿಮ್ಮ ಪ್ರಕಾರ? ಭಕ್ತಿ ಮಾರ್ಗದಿಂದ. ಅಂದ್ರೆ ಭಕ್ತಿ ಮಾರ್ಗದಲ್ಲಿ ಮಾತ್ರ. ವೆರಿ ಗುಡ್. ಸೊ ಭಕ್ತಿ ಮಾರ್ಗ ಅಂತ ಹೇಳಿದ್ರೆ ಏನ್ ಮಾಡ್ಬೇಕು, ನಾವು ಏನ್ ಮಾಡ್ಬೇಕಾಗುತ್ತೆ? ಶ್ರೀಕೃಷ್ಣ ಜಪನೆ ಮಾಡ್ಬೇಕು. ಶ್ರೀಕೃಷ್ಣಂದು ಸ್ಟೆಪ್ ಬೈ ಸ್ಟೆಪ್ ಇದಾವಲ್ಲ, ಶ್ರವಣಂ ಕೀರ್ತನಂ ಧ್ಯಾನಂ, ಅದೆಲ್ಲ ಪ್ರತಿಯೊಂದು ಸ್ಟೆಪ್ ಅನ್ನ ಮೀರ್ತಾ ಒಂದು ತುಂಬಾ ಇಂಪಾರ್ಟೆಂಟ್ ಅಂದ್ರೆ ಸೇವೆ ಏನಿದೆ ಅದು ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ನಮ್ದು ಐ ಮೀನ್ ಅಲ್ಲಿ ಗೋಲೋಕದಲ್ಲಿ ಹೋದ್ಮೇಲೂ ನಾವು ಸೇವೆ ಮಾಡುವಂತದ್ದು ದೇವರಿಗೆ. ಹಾಗಾಗಿ ಸೇವೆ ನಾವು ಅಭ್ಯಾಸ ಮಾಡ್ಲಿಲ್ಲ ಅಂದ್ರೆ ಅಲ್ಲಿ ಹೋಗಿನೂ ಮಾಡಕ್ಕಾಗಲ್ಲ. ಸೊ ವಿ ಹ್ಯಾವ್ ಐ ಮೀನ್ ಮೋರ್ ಅಂಡ್ ಮೋರ್ ನಾವು ಆದಷ್ಟು ಜಾಸ್ತಿ ಸೇವೆಯಲ್ಲಿ ತೊಡಗಿಸ್ಕೋಬೇಕು. ಅಂದ್ರೆ ದೇವರ ಒಂದು ಸರ್ವಿಸ್ ಏನಿದೆ ಅದ್ರಲ್ಲಿ ನಾವು ಈಗಿಂದ ಅಭ್ಯಾಸ ಮಾಡ್ಬೇಕು. ಅಭ್ಯಾಸ ಮಾಡಿದ್ರೆ ಮಾತ್ರ ನಮಗೆ ಅಲ್ಲಿ ಹೋದ್ಮೇಲೂ ಮಾಡ್ಬೋದು. ಓಕೆ ಇವತ್ತಿನ ನೋಡೋಣ. ಆಕ್ಚುಲಿ ಇದೇನಂತ ಹೇಳಿದ್ರೆ ಕೃಷ್ಣ ಈ ಅಧ್ಯಾಯದಲ್ಲಿ ನಾವು ಅಂದ್ರೆ ಸಾಯೋದು ಒಂದು ಕಲೆ, ಅಂದ್ರೆ ಹೇಗೆ ನಾವು ಈ ಲೈಫ್ ಬಿಟ್ಟು ಹೋಗುವಾಗ ಯಾವ ತರ ಒಂದು ಜೀವ ಬಿಡ್ಬೋದು ಅಂತ ಹೇಳಿ ಕೃಷ್ಣ ಇದ್ರಲ್ಲಿ ಹೇಳ್ತಾನೆ. ಅಂದ್ರೆ ಬಿಕಾಸ್ ಮನುಷ್ಯ ಜನ್ಮ ಅಂತ ಹೇಳಿದ್ರೆ ತುಂಬಾ ಅಮೂಲ್ಯವಾದದ್ದು. ಸೊ ನಾವು ಪ್ರಾಣಿಗಳ ಹಂಗೆ ಸುಮ್ನೆ ಬಂದು ಅಂದ್ರೆ ನಮ್ದು ಮಾಮೂಲು ಅಂದ್ರೆ ಏನು 4 ಕಾಮನ್ ಥಿಂಗ್ಸ್ ಇದೆ ಅಲ್ಲ ಮನುಷ್ಯರಿಗೂ ಮತ್ತೆ ಪ್ರಾಣಿಗಳಿಗೂ. ಏನೇ ಅದೆಲ್ಲ ಯಾರಿಗಾರು ಗೊತ್ತಾ? 4 ಕಾಮನ್ ಯಾವುದೆಲ್ಲ ಅದು? ಹರೇ ಕೃಷ್ಣ ಮಾತಾಜಿ. ಹೇಳಿ ಮಾತಾಜಿ. ಆಹಾರ, ನಿದ್ರಾ, ಭಯ, ಮೈಥುನ್ಯ. ವೆರಿ ಗುಡ್. ಸೊ ಈ 4 ಅವರಲ್ಲಿ ನಮಗೂ ಮತ್ತು ಪ್ರಾಣಿಗಳಲ್ಲಿ ಇಬ್ರಲ್ಲೂ ಇದೆ. ಸೊ ಅದನ್ನೇ ನಾವು ಮಾಡಿ ನಾವು ಅದೇ ತರ ಜೀವ ಬಿಟ್ಟು ಹೋದ್ರೆ ನಮಿಗೂ ಮತ್ತು ಅವರಿಗೂ ಏನು ವ್ಯತ್ಯಾಸನೂ ಇರಲ್ಲ. ಸೊ ಹಾಗಾಗಿ ಯಾವ ತರ ಜೀವ ಬಿಡ್ಬೇಕು ಅಂದ್ರೆ ಅದರ ಬಗ್ಗೆ ಆಟ ಅಂದ್ರೆ ನಾವು ಎಲ್ಲೂ ಕಲಿಯಲ್ಲ. ಇದು ತುಂಬಾ ರೇರ್. ಅಂದ್ರೆ ಯಾವ ಒಂದು ಯೂನಿವರ್ಸಿಟಿಗಳಲ್ಲೂ ಇದ್ರ ಬಗ್ಗೆ ಹೇಳಲ್ಲ. ಅಂದ್ರೆ ಇಲ್ಲಿ ಇದ್ಕೊಂಡು ಈ ಭೌತಿಕ ಜಗತ್ತಲ್ಲಿ ಹೇಗಿರ್ಬೋದು ಅಂತ ಹೇಳ್ತಾರೆ ಹೊರತು
ಇಲ್ಲಿಂದ ಬಿಟ್ಟು ನಾವು ಹೋಗ್ಬೇಕಾದ್ರೆ ಯಾವ ತರ ನಾವು ಲೈಫಲ್ಲಿ ಯಾವ ತರ ಪ್ರಿಪೇರ್ ಆಗ್ಬೇಕು ಅನ್ನೋ ಜ್ಞಾನ ಭಗವದ್ಗೀತೆಯಲ್ಲಿ ಮಾತ್ರ ಸಿಗುತ್ತೆ. ಸೊ ಇದ್ರಲ್ಲಿ ಕೃಷ್ಣ ನಮ್ಗೆ ಹೇಳ್ತಾನೆ ಯಾವ ತರ ಇರ್ಬೇಕು, ಯಾವ ತರ ನಾವು ಬಾಡಿ ಬಿಡ್ಬೇಕಾದ್ರೆ ಅಂದ್ರೆ ಯಾವ ತರ ಅಂತ ಹೇಳಿ ಇದ್ರಲ್ಲಿ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ನೋಡೋಣ. ಸೊ ಅರ್ಜುನನ ಪ್ರಶ್ನೆಗಳು ಆಕ್ಚುಲಿ ಅರ್ಜುನ 8 ಪ್ರಶ್ನೆ ಕೇಳ್ತಾನೆ, ಕೃಷ್ಣ ಅದಕ್ಕೆ 8 ಉತ್ತರಗಳು ಕೊಡ್ತಾನೆ. ಸೊ ಶುರು ಒಂದು 2-3 ಸ್ಲೈಡ್ಸ್ ಜಸ್ಟ್ ನಾವು ಓದ್ಕೊಂಡು ಹೋಗೋಣ, ಅಂದ್ರೆ ಶ್ಲೋಕ ಮತ್ತೆ ಭಾವಾರ್ಥ. ಆಮೇಲೆ ಒಂದು ಟೇಬಲ್ ಬರುತ್ತೆ, ಅಲ್ಲಿ ನಾನು ನಿಮ್ಗೆ ಅದ್ರ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ಶ್ಲೋಕ ಯಾರು ಚಾಂಟ್ ಮಾಡ್ತೀರಾ ಹ್ಯಾಂಡ್ ರೈಸ್ ಮಾಡ್ಬೋದು. ಶಿಲ್ಪಾ ಮಾತಾಜಿ ಹೇಳಿ. ಇಬ್ರು ಶಿಲ್ಪ ಬೇರೆನಾ? ಇದು 2 ಶಿಲ್ಪ ಅಂತ ಇದೆ. ಎಸ್ ಶಿಲ್ಪಾ. ಹರೇ ಕೃಷ್ಣ ಮಾತಾಜಿ. किं तद्ब्रह्म किमज्ञानं किमध्यात्मं किं कर्म पुरुषोत्तम अधिभूतं च किं प्रोक्त मदिदैवं किमच्यते. ಅರ್ಜುನನು ಹೀಗೆ ಪ್ರಶ್ನಿಸಿದನು, ಪ್ರಭುವೇ, ಪರಮ ಪುರುಷನೇ, ಯಾವುದು ಬ್ರಹ್ಮನ್, ಯಾವುದು ಆತ್ಮ, ಕರ್ಮ ಯಾವುದು, ಈ ಐಹಿಕ ಅಭಿವ್ಯಕ್ತಿ ಯಾವುದು, ದೇವತೆಗಳು ಯಾರು, ದಯವಿಟ್ಟು ಇದನ್ನು ನನಗೆ ವಿವರಿಸು. ಸೊ ತುಂಬಾ ಒಳ್ಳೆ ಪ್ರಶ್ನೆ ಅರ್ಜುನ ಕೇಳುವಂತದ್ದು. ಅಂದ್ರೆ ಏನು ಅಂದ್ರೆ ರಿಯಲ್ ಪರ್ಪಸ್ ಏನಂದ್ರೆ ಅವನಿಗೆ ಈಗ ಅರ್ಥ ಆಗಿದೆ. ಅಂದ್ರೆ 2ನೇ ಚಾಪ್ಟರ್ ಅಲ್ಲೇನೆ ಕೃಷ್ಣ ಹೇಳ್ತಾನೆ, ನಾವು ಆತ್ಮ, ನೀನ್ ಆತ್ಮ, ನಾನ್ ಈ ದೇಹ ಅಲ್ಲ ಅಂತೇಳಿ. ಹಾಗಾಗಿ ಅವನಿಗೆ ಅರ್ಜುನ ಎಲ್ಲಾ ಪ್ರಶ್ನೆಗಳು ಕೇಳ್ತಾನೆ. ನಾನು ಮ್ಯೂಟ್ ಅಲ್ಲಿ ಇರಿ ದಯವಿಟ್ಟು, ನಾನು ಯಾರು ಮ್ಯೂಟ್ ಮಾಡಿಲ್ಲ ಅನ್ಸುತ್ತೆ. ಓಕೆ, ಸೊ ಬ್ರಹ್ಮನ್ ಅಂದ್ರೆ ಯಾರು, ಆತ್ಮ ಯಾವುದು, ಕರ್ಮ ಯಾವುದು, ಅಂದ್ರೆ ನಾವು ಮಾಡುವಂತ ಕಾರ್ಯಗಳಿರ್ಬೋದು, ಅಥವಾ ಕರ್ಮ ಯಾವುದು. ಸೊ ಹೀಗೆಲ್ಲ ಪ್ರಶ್ನೆ ಕೇಳ್ತಾನೆ, ದೇವತೆಗಳು ಯಾರು ಅಂತ. ಮತ್ತೆ ನೆಕ್ಸ್ಟ್ ಶ್ಲೋಕ ಇನ್ನೊಬ್ರು ಶಿಲ್ಪ ಮಾತಾಡಿ. ಎಸ್ ಮಾತಾಜಿ. ಅಧಿಯಜ್ಞ ಕಥಂ ಕೋತ್ರ ದೇಹಸ್ಮಿನ್ ಮಧುಸೂದನ ಪ್ರಣಯ ಕಾಲೇ ಚ ಕಥಂ ಜ್ಞೇಯೋಸಿ ನಿಯತಾತ್ಮಭಿಃ. ಮಧುಸೂದನನೇ, ಯಜ್ಞದ ಪ್ರಭು ಯಾರು, ಅವನು ದೇಹದಲ್ಲಿ ವಾಸಿಸುವುದು ಹೇಗೆ, ಭಕ್ತಿ ಸೇವೆಯಲ್ಲಿ ತೊಡಗಿರುವವರು ಮರಣ ಕಾಲದಲ್ಲಿ ನಿನ್ನನ್ನು ತಿಳಿಯುವುದು ಹೇಗೆ. ಸೊ ನಮಗೆಲ್ಲ ಉಪಯೋಗ ಆಗ್ಲಿ ಅಂತ ಅರ್ಜುನ ಈ ತರ ಒಳ್ಳೆ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾನೆ. ಸೊ ಅಂದ್ರೆ ಪ್ರಭುಪಾದ ಹೇಳ್ತಾರೆ, ಲೈಕ್ ಪ್ರಶ್ನೆ ಕೇಳೋದನ್ನು ಈ ತರ ಪ್ರಶ್ನೆ ಇರ್ಬೇಕಂತೆ, ಅಂದ್ರೆ ಪ್ರಶ್ನೆ ಒಳ್ಳೇದಿರ್ಬೇಕು ಅಂತ. ನಾವ್ ಯಾವಾಗ್ಲೂ ಅಂದ್ರೆ ಗುರುಗಳ ಹತ್ರ ಹೋಗಿ, ಅಂದ್ರೆ ಈಗ ಸ್ಪಿರಿಚುವಲ್ ಮಾಸ್ಟರಿಗೆ ನಾವು ಸರೆಂಡರ್ ಆಗಿ ಯಾವಾಗ ನಾವು ತದ್ವಿಧಿ ಪ್ರಣಿಪಾದೇನ ಪರಿಪ್ರಶ್ನೇನ ಸೇವಯ ಅಂದ್ರೆ ಪರಿಪ್ರಶ್ನೆ ಮಾಡ್ಬೇಕು, ಆಗ್ಲೇ ನಮಗೆ ಉಪದೇಶಂತಿತೆ ಜ್ಞಾನಂ ಜ್ಞಾನಿನ ತತ್ವದರ್ಶಿನ, ಅಂದ್ರೆ ಅವರಿಗೆ ಸತ್ಯ ತಿಳಿದಿರೋದ್ರಿಂದ ಅವರು ನಮಗೆ ದಾರಿ ತೋರ್ಸಕ್ಕೆ ಸಾಧ್ಯ ಅಂತ. ಸೊ ಈಗ ಗುರು ಸ್ಥಾನದಲ್ಲಿ ಅಂದ್ರೆ ಕೃಷ್ಣನ ಅವನ್ನ ಅಕ್ಸೆಪ್ಟ್ ಮಾಡಿ ಆಗಿದೆ ಕಂಪ್ಲೀಟ್ ಆಗಿ. 2ನೇ ಚಾಪ್ಟರ್ ಅಲ್ಲಿ ಅರ್ಜುನ ಸರೆಂಡರ್ ಆಗ್ತಾನೆ ಕೃಷ್ಣನಿಗೆ, ನನಗೆ ದಾರಿ ತೋರಿಸು, ಶಿಷ್ಯಸ್ತೇಹಂ ಶಾದಿಮಾಂ ತ್ವಾಂ ಪ್ರಪನ್ನಂ ಅಂತ. ಅಂದ್ರೆ ನಾನು ನಿನ್ನ ಶಿಷ್ಯ ಆಗಿದ್ದೀನಿ, ಈಗ ನನಗೆ ದಯವಿಟ್ಟು ಯಾವ್ದು ಸರಿ ಯಾವ್ದು ತಪ್ಪು ಅಂತ ತೋರ್ಸು ಅಂತ ಹೇಳಿ. ಸೊ ಹಾಗಾಗಿ ನಾವು ಈ ಒಂದು ಸ್ಪಿರಿಚುವಲ್ ಲೈಫ್ ಏನಿದೆ, ಅಂದ್ರೆ ಆಧ್ಯಾತ್ಮಿಕ ಜೀವನ ಏನಿದೆ, ಅಲ್ಲಿ ನಾವು ಕ್ವಶನ್ ಮಾಡ್ಬೇಕು ಆದಷ್ಟು. ಅಂದ್ರೆ ಅವ್ರನ್ನ ಗುರುಗಳನ್ನ ಕೇಳಿದ್ರೆ ಮಾತ್ರ ನಮಗೆ ಅದ್ರದ್ದು ಉತ್ತರ ಗೊತ್ತಾಗುತ್ತೆ. ಸೊ ಹಾಗಾಗಿ ಇದು ತುಂಬಾ ಒಳ್ಳೆ ಪ್ರಶ್ನೆ ಅವ್ನು ಕೇಳ್ತಾ ಇರೋದು. ಹಾಗೂ ಇದರಲ್ಲಿ ಇನ್ನೊಂದ್ ಏನಂತ ಹೇಳಿದ್ರೆ, ಇವರು ಸನಾತನ ಗೋಸ್ವಾಮಿ ಅವರು ಪ್ರಯಾಗಲ್ಲಿ ಅವರು ಚೈತನ್ಯ ಪ್ರಭುಗಳನ್ನ ಫಸ್ಟ್ ಮೀಟ್ ಆಗುವಾಗ ಅವ್ರು ಅಂದ್ರೆ ಅವರು ತುಂಬಾ ದೊಡ್ಡ ಸ್ಕಾಲರು. ಅವರು ಮೊಹಮ್ಮದೀನ್ ಗವರ್ಮೆಂಟ್ ಅಲ್ಲಿ ಮಿನಿಸ್ಟರ್ ಆಗಿ ತುಂಬಾ ವರ್ಷ ಇರ್ತಾರೆ. ಅದೆಲ್ಲ ಆಗಿ ಆಮೇಲೆ ಅವರು ಚೈತನ್ಯ ಮಹಾಪ್ರಭುಗಳನ್ನ ಮೀಟ್ ಆದಾಗ ಅವ್ರು ಕೇಳೋದು ಫಸ್ಟ್ ಪ್ರಶ್ನೆ, ನಾನ್ ಯಾರು, ಅಂದ್ರೆ ನಾನ್ ಯಾರು, ಅಂದ್ರೆ ನನಗೆ ಮತ್ತು ದೇವರಿಗೆ ಏನ್ ಸಂಬಂಧ, ಪ್ರಕೃತಿ ಏನು, ಹೀಗೆಲ್ಲ ಈ ತರ ಪ್ರಶ್ನೆಗಳು. ಅಂದ್ರೆ ಅವ್ರು ಹೇಳ್ತಾರೆ, ನನ್ನ ಎಲ್ಲರೂ ದೊಡ್ಡ ವಿದ್ವಾಂಸ ಅಂತ ಹೇಳ್ತಾರೆ, ಆದ್ರೆ ನನಗೆ ನಾನ್ ಯಾರು ಅನ್ನೋದೇ ಗೊತ್ತಿಲ್ಲ, ನಾನೇನು ವಿದ್ವಾಂಸ ನಾನು ಅಂತ ಹೇಳಿ ಚೈತನ್ಯ ಮಹಾಪ್ರಭುಗಳನ್ನ ಕೇಳ್ತಾರೆ. ಸೊ ಚೈತನ್ಯ ಪ್ರಭುಗಳ ಡೈರೆಕ್ಟ್ ಡಿಸೈಪಲ್ ಸನಾತನ ಗೋಸ್ವಾಮಿ ಅವರು. ಸೊ ಹಾಗಾಗಿ ಪ್ರಶ್ನೆ ಕೇಳೋದು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿ, ಅಂದ್ರೆ ಈ ತರ ಪ್ರಶ್ನೆಗಳು ಕೇಳ್ಬೇಕಂತೆ. ಸೊ ಇದು 7ನೇ ಚಾಪ್ಟರ್ ಇಂದ. ದೇವಕಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ.
जरामरणमोक्षाय मामाश्रित्य यतन्ति ये ते ब्रह्म तद्विदुः कृत्स्नमध्यात्मः कर्म खाली ಅಖಿಲಂ. चाखिलम् ನೆಕ್ಸ್ಟ್ ಓದ್ಬಿಡಿ ಮತ್ತೆ. साधिभूतादिदैवं मां साधियज्ञः च ये विदुः प्रयाणकालेऽपि च मां ते विदुर्युक्तचेतसः. ಅಂದ್ರೆ ಈಗ ಅರ್ಜುನ ಏನೇನ್ ಪ್ರಶ್ನೆ ಕೇಳ್ತಾನೆ ಇದಕ್ಕೆಲ್ಲ ಅಂದ್ರೆ ಬೇಸಿಸ್ ಏನಂದ್ರೆ ಕೃಷ್ಣ ಹೇಳಿರೋಂಥದ್ದು. ಸೊ ನನ್ನ ಯಾರು ಸ್ಮರಣೆ ಮಾಡ್ತಾರೆ ಅವರು ಸೇರ್ತಾರೆ, ಮತ್ತೆ ನಾನೇ ಆದಿಭೂತ ಆದಿದೈವ ಅಂತ ಹೇಳಿ ಎಲ್ಲ ಅಂದ್ರೆ ಇದರಲ್ಲಿ ಕೃಷ್ಣ ಹೇಳ್ತಾನೆ 7ನೇ ಚಾಪ್ಟರ್ ಅಲ್ಲಿ, ಈ ಶ್ಲೋಕಗಳಲ್ಲಿ. ಹಾಗಾಗಿ ಅವನಿಗೆ ಈಗ ಅದನ್ನ ಕ್ಲಾರಿಫಿಕೇಶನ್ ತಗೊಳ್ತಾ ಇರೋಂಥದ್ದು. ಸೊ ಇಲ್ಲಿ ಅರ್ಜುನನ ಪ್ರಶ್ನೆಗಳು. ಸೊ ಅರ್ಜುನನ ಪ್ರಶ್ನೆ, ಬ್ರಹ್ಮನ್ ಆತ್ಮ, ಆತ್ಮ ಅಂತ ಹೇಳಿದ್ರೆ ಏನು? ಸೊ ಕೃಷ್ಣ ಹೇಳುವಂಥದ್ದು ನಾಶವಿಲ್ಲದ ಜೀವಾತ್ಮ. ಸೊ ನಾವು ಇದನ್ನ ಸುಮಾರು ಶ್ಲೋಕಗಳಲ್ಲಿ ಕೃಷ್ಣ 2ನೇ ಅಧ್ಯಾಯದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ಆತ್ಮಕ್ಕೆ ಸಾವಿಲ್ಲ ಅಂತ ಹೇಳಿ ಬೇರೆ ಬೇರೆ ಅಂದ್ರೆ ಒಂದು ಗುಣಗಳೇನು ಆತ್ಮದ್ದು, ಆತ್ಮನ ಯಾವುದೇ ಒಂದು ವೆಪನ್ಸ್ ಇಂದ ನಾವು ಕಟ್ ಮಾಡಕ್ಕಾಗಲ್ಲ, ಅಥವಾ ಬೆಂಕಿಯಿಂದ ಸುಡಕ್ಕಾಗಲ್ಲ, ನೀರಿಂದ ಅದನ್ನ ಒದ್ದೆ ಮಾಡಕ್ಕಾಗಲ್ಲ, ಹಾಗೆಲ್ಲ ಸುಮಾರು. ಮತ್ತೆ ಏನು ಒಂದು ನ ಜಾಯತೆ ನ ಮ್ರಿಯತೆ ಕದಾಚಿತ್ ನಾಯಂ ಭೂತ್ವ ಭವಿತಾವಾನ ಭೂಯ ಅಜೋ ನಿತ್ಯಂ ಶಾಶ್ವತೋ ಎಂ ಪುರಾಣ. ಅದು ಅಜೋ ನಿತ್ಯಂ ಅಂದ್ರೆ ಯಾವಾಗಲೂ ನಿತ್ಯವಾದದ್ದು, ಶಾಶ್ವತವಾದದ್ದು ಅಂತ ಹೇಳಿ ಕೃಷ್ಣ ಅಲ್ಲಿ ಹೇಳ್ತಾನೆ. ಸೊ ಬ್ರಹ್ಮನ್ ಅಥವಾ ಆತ್ಮ ಅಂತ ಹೇಳಿದ್ರೆ, ಬ್ರಹ್ಮನ್ ಅಂತ ಹೇಳಿದ್ರೆ ಆತ್ಮ. ಸೊ ಅದು ನಾಶವಾಗದೇ ಇರೋ ಜೀವಾತ್ಮ ಅಂದ್ರೆ ನಮ್ಮ ಸೋಲ್, ಅದು ನಮ್ಮ ಹೃದಯದಲ್ಲಿರುತ್ತೆ. ಮತ್ತೆ ಆಧ್ಯಾತ್ಮ ಅಂತ ಹೇಳಿದ್ರೆ ದೇಹದ ನಿಯಂತ್ರಕ. ಅಂದ್ರೆ ಆಧ್ಯಾತ್ಮ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ ಜೀವಿಯ ಸ್ವರೂಪ, ಅಂದ್ರೆ ನೇಚರ್ ಆಫ್ ದ ಸೋಲ್. ಆ ಆತ್ಮದ್ದು ಒಂದು ಸ್ವಭಾವ ಇದೆ, ಅದು ಏನು ಅಂತ ಹೇಳಿ. ಸೊ ಅದರ ಸ್ವಭಾವ ಏನು? ನಿತ್ಯ ಕೃಷ್ಣದಾಸ್ ಅಂದ್ರೆ ಎಟರ್ನಲ್ ಸರ್ವೆಂಟ್. ನಾವೆಲ್ಲ ಇಟರ್ನಲ್ ಸರ್ವೆಂಟ್ಸ್ ಆಫ್ ಕೃಷ್ಣ. ಸೊ ಯಾವಾಗ್ಲೂ ನಾವು ಆ ಒಂದು ಇದ್ರಲ್ಲಿ ಇರ್ಬೇಕಂದ್ರೆ ಚೈತನ್ಯ ಮಹಾಪ್ರಭುಗಳು ಹೇಳುವಂಥದ್ದು ಜೀವೇರೇ ಸ್ವರೂಪ ಹೋಯ್ ಕೃಷ್ಣೇರೇ ನಿತ್ಯ ದಾಸ್. ಸೊ ಅದು ರಿಯಲ್ ಕಾನ್ಸ್ಟಿಟ್ಯೂಷನಲ್ ಪೊಸಿಷನ್. ನಮ್ಗದು ಮರ್ತೋಗಿದೆ. ಆಕ್ಚುಲಿ ನಾವು ಅದು ಮರ್ತು ನಾವೀಗ ಬೇರ್ಪಟ್ಟಿದೀವಿ. ಅಂದ್ರೆ ಕೃಷ್ಣನು ಹೇಳ್ತಾನಲ್ಲ, ಮಮೈವ ಅಂಶ ಜೀವಲೋಕೆ ಜೀವಲೋಕ ಸನಾತನ ಅಂತಂದ್ರೆ ನನ್ನ ಅಂಶಗಳೇ ನೀವೆಲ್ಲ, ಆದ್ರೆ ಸಪರೇಟ್ ಗೊಂಡಿದೀವಿ ಅಂತ. ಸೊ ಹಾಗಾಗಿ ನಾವು ಅನ್ಲೆಸ್ ನಾವು ಕೃಷ್ಣನಿಗೆ ಕನೆಕ್ಟ್ ಆಗೋವರೆಗೂ ನಮಗೆ ನಮ್ದು ರಿಯಲ್ ನೇಚರ್ ಗೊತ್ತಾಗಲ್ಲ. ನಮಗೀಗ ಮರ್ತೋಗಿದೆ, ನಾನ್ ರಿಯಲ್ ನೇಚರ್ ಮರ್ತೋಗಿ ನಾವು ಬೇರೆ ಬೇರೆ ಇದರ ಜೊತೆ ಐಡೆಂಟಿಫೈ ಮಾಡ್ಕೊಂಡು ಇದೇ ನಾನು ಅಂತ ಹೇಳಿ ನಾವು ಅದರಲ್ಲಿ ತೊಡಗಿದೀವಿ. ಆದ್ರೆ ನಮ್ದು ನಿಜವಾದ ಸ್ವರೂಪ ಬಂದ್ಬಿಟ್ಟು ಇದು ದೇವರ ಇಟರ್ನಲ್ ಸರ್ವೆಂಟ್. ಆಯ್ತಾ? ಆಮೇಲೆ ನೆಕ್ಸ್ಟ್ 3ನೇದು ಕರ್ಮ, ಕೆಲಸ, ಫಲಪ್ರದ ಚಟುವಟಿಕೆಗಳು. ಇದಕ್ಕೆ ಉತ್ತರ ಭೌತಿಕ ದೇಹಕ್ಕೆ ಕಾರಣವಾಗುವ ಕ್ರಿಯೆಗಳು. ಸೊ ಕರ್ಮ ಅಂತ ಹೇಳಿದ್ರೆ ಬೇರೆ ಬೇರೆ ತರದ್ದು ಕರ್ಮಗಳು. ಅಂದ್ರೆ ನಮಗೆ ಮಾಡೋದ್ರಿಂದ ಒಂದು ಪಾಪ ಬರ್ಬೋದು ಅಥವಾ ಪುಣ್ಯ ಅಂದ್ರೆ ಕೆಲಸಗಳು, ಕರ್ಮ ಕೆಲಸ ಮಾಡುವಂಥದ್ದು. ಅದರಿಂದ ನಮಗೆ ಸೊ ಅದರಿಂದಲೇ ನಮಗೆ ಭೌತಿಕ ಶರೀರ ಸಿಗುವಂಥದ್ದು. ನಾವು ಮಾಡೋ ಕೆಲ್ಸದ ಮೇಲೆ ನಮ್ಮ ನೆಕ್ಸ್ಟ್ ಲೈಫ್ ಅಲ್ಲಿ ನಮಗೆ ಯಾವ್ದು ಸಿಗ್ಬೋದು ಅಂತ ಹೇಳಿ. ಸೊ ಭೌತಿಕ ದೇಹ ಬರೋದು ಯಾವ ತರ, ನಮಗೆ ಏನೇ ಭೌತಿಕ ದೇಹ ನಾವು ನೋಡ್ತೀವಿ ಎಲ್ಲಾ ಜೀವಿಗಳಲ್ಲಿ, ಪ್ರಾಣಿಗಳಿರ್ಬೋದು, ಪಕ್ಷಿ ಇರ್ಬೋದು, ಅಥವಾ ಮನುಷ್ಯರೇ ಇರ್ಬೋದು. ಸೊ ಅದೆಲ್ಲ ಅವ್ರವ್ರು ಮಾಡಿರೋ ಕರ್ಮದ ಮೇಲೆ ಭೌತಿಕ ದೇಹ ಬರುತ್ತೆ ಅಂತ ಹೇಳಿ ಕೃಷ್ಣ ಇಲ್ಲಿ ಉತ್ತರ ಕೊಡುವಂಥದ್ದು ಕರ್ಮಕ್ಕೆ. ಸೊ ಅಧಿಭೂತ ಅಂತ ಹೇಳಿದ್ರೆ ಭೌತಿಕ ಪ್ರಕೃತಿ. ಸೊ ಪ್ರಕೃತಿಯಲ್ಲಿ ಸುಮಾರು ಚೇಂಜ್ ಆಗ್ತಾ ಇರುತ್ತೆ. ಸೊ ಪ್ರಕೃತಿನ ಆದಿಭೂತ ಅಂತ ಹೇಳ್ತಾರೆ. ಸೊ ಆದಿದೈವ ಅಂತ ಹೇಳಿದ್ರೆ ಎಲ್ಲ ದೇವತೆಗಳು ಒಳಗೊಂಡ ವಿಶ್ವರೂಪ. ವಿಶ್ವರೂಪ ಅಂತ ಹೇಳಿದ್ರೆ ನಾವು 11ನೇ ಚಾಪ್ಟರ್ ಅಲ್ಲಿ ಬರುತ್ತೆ ಇದು, ಕೃಷ್ಣ ವಿಶ್ವರೂಪ ತೋರಿಸುವಂತದ್ದು. ಸೊ ವಿಶ್ವರೂಪ ಕೂಡ ಕೃಷ್ಣಂದು ಅದು ನಿಜವಾದ ಸಹಜವಾದ ರೂಪ ಅಲ್ಲ, ಸಹಜವಾದ ಶ್ಯಾಮ ಸುಂದರ ರೂಪ, ಅಂದ್ರೆ 200 ಫಾರ್ಮ್ ಕೃಷ್ಣಂದು. ಸೊ ಎಲ್ಲಾ ದೇವತೆಗಳು ಮತ್ತು ಕೃಷ್ಣನ ವಿಶ್ವರೂಪ ಎಲ್ಲ ಸೇರಿ ಆದಿದೈವ ಅಂತ ಹೇಳುವಂಥದ್ದು. ಸೊ ಮತ್ತೆ ಆದಿ ಯಜ್ಞದ ಭೋಕ್ತಾರ. ಸೊ ಕೃಷ್ಣ ಹೇಳ್ತಾನೆ ಭೋಕ್ತಾರಂ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ. ಸೊ 5ನೇ ಚಾಪ್ಟರ್ 5.29 ಶ್ಲೋಕ. ಭೋಕ್ತಾರಂ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ ಸುಹೃದಂ ಸರ್ವಭೂತಾನಾಂ ಜ್ಞಾತ್ವಾ ಮಾಂ ಶಾಂತಿಂ ಋಚ್ಛತಿ. ಸೊ ಕೃಷ್ಣ
ಆದಿ ಯಜ್ಞ. ಸೊ ಎಲ್ಲದರ ಭೋಕ್ತಾರ. ಸೊ ಯಜ್ಞಾನಾಂ ಜಪ ಯಜ್ಞೋಸ್ಮಿ ಅಂತಾನು ಹೇಳೋದು 10ನೇ ಚಾಪ್ಟರ್ ನೋಡಿದ್ವಿ ನಾವು. ಅಲ್ಲ 10ನೇ ಚಾಪ್ಟರ್ ಬರುತ್ತೆ. ಹಾಗೂ ಯಜ್ಞದ ಯಾವುದೇ ಯಜ್ಞ ಮಾಡಿದ್ರು ಭೋಕ್ತಾರ. ಸೊ ಕಲಿಯುಗಕ್ಕೆ ಯಾವ ಯಜ್ಞ? ಹರೇ ಕೃಷ್ಣ ಮಹಾಮಂತ್ರನೇ ಯಜ್ಞ ಕಲಿಯುಗದಲ್ಲಿ. ಸೊ ಅದನ್ನೇ ಯಜ್ಞ. ಸೊ ಅದರ ನಿಜವಾದ ಎಂಜಾಯ್ ಅದು ಯಾರಿಗೆ ಹೋಗುತ್ತೆ ಅಂತ ಹೇಳಿದ್ರೆ ಪರಮಾತ್ಮ. ಸೊ ಪರಮಾತ್ಮ ಅಂದ್ರೆ ಆದಿ ಯಜ್ಞ ಎಲ್ಲಿ ವಾಸಿಸುತ್ತಾನೆ? ಎಲ್ಲರ ಹೃದಯದಲ್ಲಿ. ಸೊ ಪರಮಾತ್ಮ ನಮ್ಮ ಎಲ್ಲರ ಹೃದಯದಲ್ಲಿ ವಾಸಿಸ್ತಾನೆ. ಸೊ ಅದನ್ನು ಕೃಷ್ಣ 2 ಕಡೆ ಹೇಳ್ತಾನೆ ಭಗವದ್ಗೀತೆಯಲ್ಲಿ. ಮತ್ತೆ ಸಾವಿನ ಸಮಯದಲ್ಲಿ ಕೃಷ್ಣನನ್ನು ಹೇಗೆ ನೆನಪಿಸಿಕೊಳ್ಳಬಹುದು? ಇದು ತುಂಬಾ ಇಂಪಾರ್ಟೆಂಟ್ ಕ್ವೆಶ್ಚನ್. ಸೊ ಹೇಗೆ ನೆನೆಸ್ಕೊಳ್ಳೋದು? ಇದು ತುಂಬಾ ಸಾಧ್ಯ ಇಲ್ಲ. ನಾವಂದ್ರೆ ಜೀವನ ಉದ್ದಕ್ಕೂ ಸ್ಮರಣೆಯನ್ನು ಅಭ್ಯಾಸ ಮಾಡಿ. ಸೊ ಜೀವನದ ಕೊನೆ ಕಾಲದಲ್ಲಿ ಅದು ಮಾಡಕ್ಕೆ ಸಾಧ್ಯ ಇಲ್ಲ. ಸೊ ಕೃಷ್ಣನ ಉತ್ತರ ಇದು ಕೃಷ್ಣನೇ ಹೇಳುವಂಥದ್ದು. ಜೀವನ ಉದ್ದಕ್ಕೂ ಸ್ಮರಣೆ ಮಾಡಿದ್ರೆ ಮಾತ್ರ ನಮಗೆ ಬರುವಂತದ್ದು ಅಂತ ಹೇಳಿ. ಅಂದ್ರೆ ನಾವು ಲೈಫ್ ಲಾಂಗ್ ಏನ್ ಮಾಡಿರ್ತೀವಿ ನಮಗೆ ಸ್ಮರಣೆ ಅದೇ ಬರುತ್ತೆ. ಸೊ ಇನ್ನೊಂದೇನಂದ್ರೆ ಪ್ರಭುಪಾದ್ ಹೇಳೋ ಪ್ರಕಾರ 50 ವರ್ಷ ಆದ್ಮೇಲೆ ಯಾರು ಮಾಡ್ಬಾರ್ದಂತ, ಅಂದ್ರೆ ಕೆಲ್ಸದಲ್ಲಿ ಇರ್ಬಾರ್ದಂತೆ. ರಿಟೈರ್ಡ್ ತಗೊಂಡು ಕಂಪ್ಲೀಟ್ ಆಗಿ ಅವ್ರ ಆಧ್ಯಾತ್ಮಿಕದಲ್ಲಿ ಸೀರಿಯಸ್ ಆಗ್ಬೇಕಂತೆ ಯಾರಾದ್ರೂನು. ಅಂದ್ರೆ ಆಕ್ಚುಲಿ ಒಂದು ಅಟ್ಲೀಸ್ಟ್ ಲಾಸ್ಟ್ 20-30 ಇಯರ್ಸ್ ನಾವು ನಮ್ ಲೈಫಲ್ಲಿ ಏನಿದೆ ಅಂದ್ರೆ ನಮಗೆ ಗೊತ್ತಿಲ್ಲ ಯಾವಾಗ ಸಾವು ಬರುತ್ತೆ ಅಂತ. ಹಾಗಾಗಿ ಆದಷ್ಟು ಹೆಂಗಲ್ಲೇನೆ 50 ಇಯರ್ಸ್ ತುಂಬಾ ಲೇಟ್. ಪ್ರಭುಪಾದ್ ತಗೊಂಡಿರೋದು 50 ವರ್ಷ. ಆದ್ರೆ ಪ್ರಭುಪಾದ್ ತರ ನಮಗ್ ಮಾಡಕ್ಕಾಗಲ್ಲ. ಅವ್ರು 10 ವರ್ಷದಲ್ಲಿ 108 ಟೆಂಪಲ್ ಅಂದ್ರೆ ದೇವಸ್ಥಾನಗಳನ್ನ ಕಟ್ಟಿದ್ರು. ಆಮೇಲೆ ಅವ್ರು ಮಾಡಿರೋ ಸಾಧನೆ ಅಂದ್ರೆ 40 ಕೋಟಿ ಅಂದ್ರೆ 40 ರೂಪಾಯಿ ತಗೊಂಡು ಹೋದ್ರು, 40 ಕೋಟಿ ಅಷ್ಟು ಆಸ್ತಿ ಮಾಡಿದ್ರು. ಸೊ ಅದು ನಮ್ ಕೈಲೆಲ್ಲ ಆಗಲ್ಲ. ಹಾಗಾಗಿ ಸೊ ಅವ್ರು ಮಾಡಿರೋ ಮತ್ತೆ ಪುಸ್ತಕಗಳು ಎಷ್ಟು ಬರ್ದಿದ್ದಾರೆ ಅವರು. ಸೊ ಹಾಗಾಗಿ ಪ್ರಭುಪಾದರ ತರ ನಾವು ಮಾಡಕ್ ಆಗಲ್ಲ. ಸೊ ಹಾಗಾಗಿ ನಾವು ಆದಷ್ಟು ಬೇಗ ಸ್ಟಾರ್ಟ್ ಮಾಡ್ಬೇಕು. ಯಾಕಂದ್ರೆ ಅವ್ರು ಯಾವಾಗ್ಲೂ 24 ಗಂಟೆ ಅವ್ರ ಕೆಲ್ಸದಲ್ಲಿ ಇದ್ರು ಕೂಡ ಅವರಿಗೆ ಸ್ಮರಣೆ ಯಾವಾಗ್ಲೂ ಕೃಷ್ಣಂದೇ ಇರ್ತಾ ಇತ್ತು. ಯಾಕಂದ್ರೆ ಅವರು ಕೃಷ್ಣನ ಇದ್ರಲ್ಲೇ ಅಂದ್ರೆ ಫುಲ್ಲು ಹುಟ್ಟಿರುವಾಗಿಂದ ಅವರು ಒಂದು ವೈಷ್ಣವ ಫ್ಯಾಮಿಲಿಲಿ ಹುಟ್ಟಿರೋದ್ರಿಂದ ಅವರಿಗೆ ಇದು ಭಕ್ತಿ ಮಾರ್ಗ ಅಂತೂ ಏನು ಕಷ್ಟದ್ದು ಅಂತ ಇರ್ಲಿಲ್ಲ ಅವರಿಗೆ. ಸೊ ಹಾಗಾಗಿ ನಾವು ಆದಷ್ಟು ಸಣ್ಣ ಪ್ರಾಯದಲ್ಲಿ, ಈವನ್ ಪ್ರಹ್ಲಾದ್ ಮಹಾರಾಜ್ ಹೇಳುವಂಥದ್ದು ಕೌಮಾರಂ ಆಚರತೋ ಪ್ರಜ್ಞಾ ಅಂತ ಹೇಳಿ. ಅಂದ್ರೆ ಸಣ್ಣ ಪ್ರಾಯದಲ್ಲಿ ಮಾಡುವಂಥದ್ದು. ಯಾವಾಗ ಇದು ಭಕ್ತಿ ಸೇವೆ ಅನ್ನೋದು ಸಣ್ಣ ಪ್ರಾಯದಲ್ಲೇ ಮಾಡ್ಬೇಕು ಅಂತ ಹೇಳಿ. ಸೊ ಇದು ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ. ಸಾವಿನ ಸಮಯದಲ್ಲಿ ಕೃಷ್ಣನನ್ನು ಹೇಗೆ ನೆನೆಸ್ಕೊಳ್ಳೋದು? ಜೀವನದಕ್ಕೂ ಸ್ಮರಣೆಯನ್ನು. ಓಕೆ, ಬೇರೆ ಯಾರಾದ್ರೂ ಹ್ಯಾಂಡ್ ರೈಸ್ ಇದ್ದೀರಾ? ಇಲ್ಲ ಶಿಲ್ಪಾ ಮಾತಾಜಿ ಮಾತ್ರ ಇದ್ದಾರೆ. ಹ್ಯಾಂಡ್ ರೈಸ್ ಮಾಡ್ಬೋದು ಯಾರಾದ್ರೂ ಓದೋದಕ್ಕೆ ಇಷ್ಟ ಇದ್ರೆ. ಎಸ್ ಮಾತಾಜಿ ಓದಿ. ಶ್ರೀ ಭಗವಾನ್ ಉವಾಚ ಅಕ್ಷರಂ ಬ್ರಹ್ಮ ಪರಮಂ ಸ್ವಭಾವೋಧ್ಯಾತ್ಮಮುಚ್ಯತೆ ಭೂತಭಾವೋದ್ಭವಕರೋ ವಿಸರ್ಗಸ್ಕರ್ಮ ಸನ್ನಿತಃ. ದೇವೋತ್ತಮ ಪರಮ ಪುರುಷನು ಹೀಗೆ ಹೇಳಿದನು: ಅವಿನಾಶಿಯಾದ ದಿವ್ಯ ಜೀವಿಗೆ ಬ್ರಹ್ಮನ್ ಎಂದು ಹೆಸರು. ಅವನ ನಿತ್ಯ ಸ್ವಭಾವವನ್ನು ಆಧ್ಯಾತ್ಮ ಅಥವಾ ಆತ್ಮ ಎಂದು ಕರೆಯುತ್ತಾರೆ. ಜೀವಿಗಳ ಭೌತಿಕ ಶರೀರಗಳ ಬೆಳವಣಿಗೆಗೆ ಸಂಬಂಧಿಸಿದ ಕ್ರಿಯೆಗೆ ಕರ್ಮ ಎಂದು ಹೆಸರು. ಇದೀಗ ನಾವೀಗ ಟೇಬಲ್ ಅಲ್ಲಿ ನೋಡಿದ್ವಲ್ಲ ಅದೇ ಅದು. ಅವಿನಾಶಿಯಾದ ದಿವ್ಯ ಅಂದ್ರೆ ಬ್ರಹ್ಮನ್ ಅಂದ್ರೆ ಯಾರು? ಆತ್ಮ ಹಾಗೂ ಆಧ್ಯಾತ್ಮ ಮತ್ತೆ ಭೌತಿಕ ಶರೀರ ಬರುವಂತದ್ದಕ್ಕೆ ಇದು ಕರ್ಮ ಅಂತ ಹೇಳಿ. ಸೊ ಇದು ನೋಡಿದೀವಿ ನಾವು. ಲೈಕ್ ಹೇಗೆ ಒಂದು ಬಟ್ಟೆಯನ್ನ ನಾವು ಹಳೆ ಬಟ್ಟೆಯನ್ನ ಕಳಿಸ್ತೀವಿ, ಅದೇ ತರ ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ಅನ್ಯಾನಿ ಗೃಹ್ಣಾತಿ ನರೋಪರಾಣಿ. ಅಂದ್ರೆ ನಾವ್ ಹೇಗೆ ಒಂದು ಹಳೆ ಬಟ್ಟೆಯನ್ನ ತೆಗೆದು ಹೊಸ ಬಟ್ಟೆ ಹಾಕ್ತಿವಿ, ಅದೇ ತರ ಈ ದೇಹವು ಯಾವಾಗ ನಮಗೆ ಈ ಬಾಡಿಲಿ ಯಾವ್ದೊಂದು ಶಕ್ತಿ ಇಲ್ಲ, ಇದು ಯಾವ್ದು ಪ್ರಯೋಜನ ಇಲ್ಲ ಅಂತ ಆಗುವಾಗ ಅದನ್ನ ಚೇಂಜ್ ಮಾಡುವಂಥದ್ದು ದೇಹ ಒಂದು ಅಂದ್ರೆ ಆತ್ಮ. ಸೊ ಆತ್ಮ ಮಾತ್ರ ಹೋಗುವಂತ, ಅಂದ್ರೆ ದೇಹ ಮಾತ್ರ ಸಾಯುವಂಥದ್ದು. ಅಂದ್ರೆ ಆತ್ಮಕ್ಕೆ ಸಾವಿಲ್ಲ ಅಂತ ಹೇಳಿ. ಅಂದ್ರೆ ವಯಸ್ಸಾಗುವಂಥದ್ದು ದೇಹಕ್ಕೆ ಮಾತ್ರ. ಇಲ್ಲಿ ಆತ್ಮ ನೋಡಿ ವಯಸ್ಸಾದ್ಮೇಲೆ ಮತ್ತೆ ಇನ್ನೊಂದು ದೇಹಕ್ಕೆ ಹೋಗುವಂಥದ್ದು. ಸೊ ಇಲ್ಲಿ ನೋಡ್ಬೋದು ನಾವು ಹೇಗೆ ಕರ್ಮಾನುಸಾರ ಹೇಗೆ ಇದಾಗತ್ತೆ ಅಂತ ಹೇಳಿ. ಇಲ್ಲಿ ಕೃಷ್ಣನ ಯಾರು ಡೈರೆಕ್ಟ್ ಆರಾಧನೆ ಮಾಡ್ತಾರೋ ಅವರು ಕೃಷ್ಣನ ಲೋಕಕ್ಕೆ ಹೋಗ್ಬೋದು, ಗೋಲೋಕಕ್ಕೆ. ಹಾಗೂ ದೇವತೆಗಳನ್ನ ಪೂಜೆ ಮಾಡೋರು ಅಥವಾ ಬ್ರಾಹ್ಮಣರಿಗೆ ಅಂದ್ರೆ ತುಂಬಾ ಒಳ್ಳೆ ಕೆಲಸಗಳನ್ನ ಮಾಡೋದು, ಚಾರಿಟಿ ಮಾಡೋದು, ಈ ತರ ಎಲ್ಲ ಮಾಡೋರಿಗೆ
ಸ್ವರ್ಗಕ್ಕೆ ಹೋಗ್ಬೋದು. ಹಾಗೂ ಅಂದ್ರೆ ಇದು ಯಾವುದೋ ಒಂದು ಭೇದ ಭಾವ ಇಲ್ಲದೆ ತಿನ್ನುವಂಥದ್ದು ಅಥವಾ ಕೆಟ್ಟ ಕೆಲಸಗಳಲ್ಲಿ ನಾವು ತೊಡಗಿದ್ರೆ ಬೇರೆ ಬೇರೆ ಪ್ರಾಣಿಗಳ ಒಂದು ಇದಕ್ಕೆ ಹೋಗ್ಬೋದು ಅಂತ ಹೇಳಿ. ಅಂದ್ರೆ ಒಳ್ಳೇದು ಕೊಟ್ರೆ ಅಂದ್ರೆ ಹಂದಿ ಏನು ಅಂದ್ರೆ ನಾವು ಅಂದ್ರೆ ಮಲನು ತಿನ್ನುತ್ತೆ ಅಥವಾ ಏನಂತಾರೆ ಸ್ವೀಟ್ ಕೊಟ್ರೆ ಸ್ವೀಟು ತಿನ್ನುತ್ತೆ ಅಥವಾ ಮಲ ಕೊಟ್ರೆ ಮಲ ತಿನ್ನುತ್ತೆ. ಅಂದ್ರೆ ಆತರ ಒಂದು ಭೇದ ಭಾವ ಇಲ್ಲದೆ ನಾವು ತಿಂತಾ ಇದ್ರೆ ಸೊ ನಮಗೆ ಆತರನೇ ಒಂದು ದೇಹ ಸಿಗುತ್ತೆ ಅಂತ ಹೇಳಿ. ಅಂದ್ರೆ ಇವನು ಏನೆಲ್ಲ ತಿಂತಾ ಇದ್ದಾನೆ ಸೊ ಹಾಗಾಗಿ ಅವನಿಗೆ ನೆಕ್ಸ್ಟ್ ಲೈಫ್ ಅಲ್ಲಿ ದೇವರು ಅವನಿಗೆ ಮನುಷ್ಯ ಆಗಿ ಹುಟ್ಟಲ್ಲ, ಅವನು ಪ್ರಾಣಿಯಾಗಿ ಹುಟ್ಟುತ್ತಾನೆ ಅಂತ. ಹಾಗೂ ಬೇಡದ ಇದ್ರಲ್ಲಿ ನಾವು ತೊಡಗಿದ್ರೆ ನಾವು ಈ ತರ ಪ್ರಾಣಿಗಳಾಗ್ತೇವೆ ಅಂತ ಹೇಳಿ. ಅಂದ್ರೆ ಅವಕ್ಕೆ ಏನು ರೆಸ್ಟ್ರಿಕ್ಷನ್ ಇಲ್ಲ, ನಾಯಿಗೆ ಏನು ಯಾರು ಹೇಳೋ ಹಾಗಿಲ್ಲ, ನಾಯಿ ಬೇಕಾದಾಗೆ ಮಾಡ್ಕೋಬಹುದು. ಹಾಗಾಗಿ ಆತರ ಅಂದ್ರೆ ನಮ್ಮ ಒಂದು ನಾವು ಏನ್ ಡಿಸೈರ್ ಮಾಡ್ತೀವಲ್ಲ ತುಂಬಾ ಡೇಂಜರಸ್. ನಾವು ಏನ್ ಅಂದ್ರೆ ಆಸೆ ಏನ್ ಬೆಳೆಸ್ಕೋತೀವೋ ಆ ಬೇಸಿಸ್ ಮೇಲೆ ನಮಗೆ ಕೃಷ್ಣ ಸ್ಯಾಂಕ್ಷನ್ ಮಾಡುವಂತದ್ದು. ಕೃಷ್ಣ ಬರೇ ಉಪದ್ರಷ್ಟ ಹನುಮಂತಾಚ ಅಂತ ಅಂದ್ರೆ ಚಾಪ್ಟರ್ 13 ಅಲ್ಲಿ ಬರುತ್ತೆ, 13ನೇ ಚಾಪ್ಟರ್ ಅಲ್ಲಿ. ಕೃಷ್ಣಂದ ಏನ್ ಕೆಲಸ ಅಂತ ಹೇಳಿದ್ರೆ ಎಲ್ಲದನ್ನು ಸ್ಯಾಂಕ್ಷನ್ ಮಾಡುವಂತದ್ದು. ಅವ್ನು ಇನ್ವಾಲ್ವ್ ಆಗಲ್ಲ, ನಮ್ ಕರ್ಮಗಳಲ್ಲಿ ಇನ್ವಾಲ್ವ್ ಆಗಲ್ಲ. ಸೊ ಕೃಷ್ಣನಿಗೆ ಸ್ಯಾಂಕ್ಷನ್ ಮಾಡ್ತಾ ಹೋಗ್ತಾನೆ. ನಾನು ಆಸೆ ಪಡ್ತೀನಿ ಈ ತರ ಬೇಕು ನನ್ನ ಲೈಫಲ್ಲಿ ಅಂದ್ರೆ ನಮ್ಗೆ ಆದ್ರ ಸಿಚುವೇಶನ್ಸ್ ಕ್ರಿಯೇಟ್ ಆಗುತ್ತೆ ಅಂಡ್ ವಿ ಗೆಟ್ ಇನ್ವಾಲ್ವ್ಡ್ ಇನ್ ಇಟ್. ಸೊ ಆಮೇಲೆ ಫೈನಲ್ ಆಗಿ ಅಂಡ್ ಆ ತರದ್ದು ಒಂದು ಲೈಫ್ ನಮಗೆ ಸಿಗುವಂತದ್ದು. ಸೊ ಏನು ನಾವು ಬಯಕೆಗಳನ್ನ ನಾವ್ ಏನ್ ಇಟ್ಕೊಳ್ತೀವೋ ಅದ್ರ ಮೇಲೆ ನಮಗೆ ಸ್ಯಾಂಕ್ಷನ್ ಆಗುತ್ತೆ. ಸೊ ವಿ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ವಾಟ್ ವಿ ಡಿಸೈರ್. ಓಕೆ, ನೆಕ್ಸ್ಟ್ ಯಾರಾದ್ರೂ ಹ್ಯಾಂಡ್ ರೇಸ್ ಮಾಡಿ. ಶಿಲ್ಪಾ ಕೇನ್. ಓಕೆ, ಎಸ್ ಮಾತಾಜಿ. ಅಧಿಭೂತಂ ಕ್ಷರೋ ಭಾವಃ ಪುರುಷಾಚ್ಚಾಧಿ ದೈವತಂ ಅಧಿಯೋಗ್ನೋ ಹಮೇವಾರ್ಥ ದೇಹೇ ದೇಹಭೃತಾಂ ವರ. ಶರೀರಧಾರಿಗಳಲ್ಲಿ ಅತ್ಯಂತ ಶ್ರೇಷ್ಠನಾದ ಅರ್ಜುನನೇ, ಸದಾ ಬದಲಾಗುತ್ತಿರುವ ಭೌತಿಕ ಪ್ರಕೃತಿಗೆ ಅಧಿಭೂತ ಎಂದು ಹೆಸರು. ಸೂರ್ಯ ಚಂದ್ರರಂತಹ ದೇವತೆಗಳನ್ನು ಒಳಗೊಳ್ಳುವ ವಿರಾಟ ರೂಪಕ್ಕೆ ಅಧಿದೈವ ಎಂದು ಹೆಸರು. ಎಲ್ಲ ಶರೀರಧಾರಿಗಳ ಹೃದಯ ಭಗವಂತನಗಳಲ್ಲಿ ಪರಮಾತ್ಮನಿಂದ ಪ್ರತಿನಿಧಿತನಾದ ನನಗೆ ಪರಮ ಪ್ರಭುವಿಗೆ ಅಧಿಯಜ್ಞ ಅಂದ್ರೆ ಯಜ್ಞದ ರೂಪ ಎಂದು ಹೆಸರು. ಯಜ್ಞದ ಪ್ರಭು ಎಂದು ಯಜ್ಞದ ಪ್ರಭು ಎಂದು ಹೆಸರು. ಓಕೆ, ಅದೇನೆ ಆ ಚಾರ್ಟ್ ಅಲ್ಲಿ ನಾವು ನೋಡಿದ್ವಲ್ಲ ಅದೇ ಅದು. ಓಕೆ, ನೆಕ್ಸ್ಟ್ ಹೋಗೋಣ. ಪಲ್ಲವಿ ಮಾತಾಜಿ ಓದಿ. ಹರೇ ಕೃಷ್ಣ. ಪಲ್ಲವಿ ಮಾತಾಜಿ ಅನ್ಮ್ಯೂಟ್ ಮಾಡಿ. ಇಲ್ವಾ? ಮಾಲತಿ. ಅಂತಕಾಲೇ ಚ ಮಾವೇವ ಸ್ಮರನ್ಯುಕ್ತಾ ಕಲೇವರಂ ಯಃ ಪ್ರಯಾತಿ ಸ ಮದ್ಭಾವಂ ಯಾತಿ ನಾಸ್ತತ್ರ ಸಂಶಯಃ. ಅಂತ್ಯಕಾಲದಲ್ಲಿ ನನ್ನನ್ನು ಸ್ಮರಿಸುತ್ತಾ ಯಾವನು ದೇಹವನ್ನು ಬಿಡುವನೋ ಅವನು ಕೂಡಲೇ ನನ್ನ ಸ್ವಭಾವವನ್ನು ಹೊಂದುತ್ತಾನೆ, ಇದರಲ್ಲಿ ಸಂಶಯವೇ ಇಲ್ಲ. ನೋಡಿ, ಇದು ಭೀಷ್ಮ ಪಿತಾಮಹ ಅವರೆಷ್ಟು ಅದೃಷ್ಟವಂತರು ಮಾಡಿದ್ದಾರೆ ಅಂತ ಹೇಳಿದ್ರೆ ಪ್ರಭುಪಾದ ಹೇಳ್ತಾರೆ ಅವ್ರು ಎಷ್ಟು ಪುಣ್ಯ ಮಾಡಿರ್ಬೇಕು. ಯಾಕಂದ್ರೆ ಕೃಷ್ಣನ್ ಮುಂದೆನೆ ಹೋಗಿದ್ದು. ಅಂದ್ರೆ ಕೃಷ್ಣ ಹೇಳ್ತಾನೆ ಕೃಷ್ಣನ್ ಮುಂದೆ ಹೋದ್ರೆ ಅವರು ಕೃಷ್ಣನನ್ನೇ ಸೇರ್ಬೋದು ಅಂತ ಹೇಳಿ. ಅಂದ್ರೆ ಅವರು ವೈಕುಂಠಕ್ಕೆ ಹೋಗ್ತಾರೆ. ಯಾಕಂದ್ರೆ ಅವರು ವಿಷ್ಣು ರೂಪದಲ್ಲಿ ನೋಡುವಂತದ್ದು ಕೃಷ್ಣನ, ವಿಷ್ಣುನ ಒಂದು ಫಾರ್ಮ್ ಅಲ್ಲಿ ಅವ್ರು ನೋಡಕ್ ಇಷ್ಟಪಡ್ತಾರೆ. ಕೃಷ್ಣ ಯಾರಿಗೆ ಯಾವ ತರ ಇಷ್ಟ ಆ ತರ ಕಾಣಿಸ್ಕೊಳ್ತಾನೆ. ಸೊ ಅವನು ಮಾತ್ರ ಎಷ್ಟು ಅದೃಷ್ಟ ಮಾಡಿದ್ರು ಅಂತ ಹೇಳಿದ್ರೆ ಕೊನೆ ಕಾಲದಲ್ಲಿ ಅಂದ್ರೆ ಅವ್ರು ಹೋಗೋ ಟೈಮಲ್ಲಿ ಅವರಿಗೆ ಇಚ್ಛಾ ಮರಣ ಇತ್ತು ಭೀಷ್ಮ ಪಿತಾಮಹರಿಗೆ. ಸೊ ಹಾಗಾಗಿ ಕೃಷ್ಣ ಮತ್ತೆ ಎಲ್ಲಾ ದೇವತೆಗಳನ್ನು ಬಂದಿದ್ರಂತೆ ಅವರು ಜೀವ ಅಂದ್ರೆ ಪ್ರಾಣ ಬಿಡ್ಬೇಕಾದ್ರೆ ಅವ್ರನ್ನ ನೋಡ್ತಾ ಹೋಗಿದ್ದು. ಸೊ ಮತ್ತೆ ಅವರು ಒಂದು ಅವ್ರ ಜೊತೆ ಯಾವ್ದಾರ ಅಂದ್ರೆ ಶೌರ್ಯ ರಸ ಅಂತ ಹೇಳಿ ಅವರು ಕನೆಕ್ಟ್ ಆಗಿ ಅಂದ್ರೆ ಯುದ್ಧ ಮಾಡ್ಬೇಕಾದ್ರೆ ಅವರು ಬಾಣ ಬಿಡ್ತಾ ಇದ್ದಾಗ ಭೀಷ್ಮ ಪಿತಾಮಹ ಅವರಿಗೆ ಕೃಷ್ಣನಿಗೆ ಅದು ಹೂವಿನ ತರ ಹೋಗ್ತಾ ಇತ್ತಂತೆ. ಅಂದ್ರೆ ಚುಚ್ತಾ ಇದ್ರುನು ಅದು ಅವರು ಖುಷಿಯಾಗಿ ತಗೊಳ್ತಾ ಇದ್ರು. ಅಂದ್ರೆ ಅಂತ ಒಂದು ಪರಮ ಭಕ್ತ ಯಾರು ಭೀಷ್ಮ ಪಿತಾಮಹ. ಸೊ ಹಾಗಾಗಿ ಆ ತರ ಒಂದು ಅದೃಷ್ಟ ಎಲ್ಲರಿಗೂ ಸಿಗಲ್ಲ. ಸೊ ಇದು ತುಂಬಾ ಅಂದ್ರೆ ಅವ್ರು ಎಷ್ಟೋ ಪುಣ್ಯ ಮಾಡಿರೋ ಕಾರಣ ಅವರಿಗೆ ಆತರ ಒಂದು ಸಿಕ್ಕಿದೆ ಅಂತ ಹೇಳಿ ಪ್ರಭುಪಾದ್ ಕೊಡ್ತಾರೆ. ಸೊ ಇಲ್ಲಿ ಇದೊಂದು ಇನ್ಸಿಡೆಂಟ್ಸ್.
ಯಾವಾಗ ಅಂತ ಹೇಳಿದ್ರೆ ಅಂದ್ರೆ ಪಾಂಡವರೆಲ್ಲ ವನವಾಸಕ್ಕೆ ಹೋಗಿರ್ತಾರಲ್ಲ 14 ವರ್ಷ. ಆಗ ಲಾಸ್ಟ್ 1 ವರ್ಷ ಅವರಿಗೆ ಯಾರಿಗೂ ಕಾಣ್ದೆ ಇರ್ಬೇಕು ಅಂತ ಇರುತ್ತೆ. ಲೈಕ್ ಕಾಣಿಸ್ಕೊಳ್ಳೋ ಹಂಗಿಲ್ಲ. ಕಾಣಿಸ್ಕೊಂಡ್ರೆ ಅವನು ದುರ್ಯೋಧನ ಹೇಳಿರ್ತಾನೆ, ಎಲ್ಲಿಯಾದ್ರೂ ಅವ್ರನ್ನ ಕಂಡಿಡಿದ್ರೆ ಯಾರು ಅಂತ ಹೇಳಿ ಮತ್ತೆ 14 ವರ್ಷ ಅವರು ಮತ್ತೆ ಮಾಡ್ಬೇಕು ಅಂತ ಹೇಳಿ ವನವಾಸ. ಸೊ ಹಾಗಾಗಿ ಆ ಇದ್ರಲ್ಲಿ ಇರುವಾಗ ಒಂದ್ಸತಿ ಏನಾಗುತ್ತೆ, ಇವರು ಒಬ್ಬ ಕಾಡಲ್ಲಿ ಅವರು ಹೋಗ್ತಾ ಇರುವಾಗ ಅವರಿಗೆಲ್ಲ ಬಾಯಿಕೆ ಆಗತ್ತೆ, ನೀರ್ ಬೇಕು ಅಂತ ಹೇಳಿ ಒಂದು ನದಿ ಹತ್ರ ಹೋಗ್ತಾರೆ. ಸೊ ನದಿ ಹತ್ರ ಹೋಗುವಾಗ ಅಲ್ಲಿ ನೀರು ಕುಡಿಯುವಾಗ ಅಲ್ಲಿ ಒಂದು ವಾಯ್ಸ್ ಬರುತ್ತೆ, ನನಗೆ ನಾನು ಹೇಳೋ ಪ್ರಶ್ನೆಗೆ ನೀನು ಅಂದ್ರೆ ಫಸ್ಟಿಗೆ ಅವನ್ ಧರ್ಮರಾಯ ನಕುಲನ್ ಕಳಿಸ್ತಾನೆ. ನಕುಲ ಹೋದಾಗ ಅವನು ನೀರ್ ಕುಡಿಯಕ್ಕೆ ಅಂತ ಹೋಗುವ, ನೀನ್ ನೀರ್ ಕುಡಿಯೋಗಿಲ್ಲ, ನಾನು ಹೇಳೋ ಪ್ರಶ್ನೆಗೆ ನೀನ್ ಫಸ್ಟ್ ಉತ್ತರ ಕೊಟ್ರೆ ನೀರ್ ಕುಡಿಬಹುದು, ನಾನಿಲ್ಲಿದೆ ಯಜಮಾನ ಅಂತ. ಅವನು ಅದನ್ನ ಲೆಕ್ಸಲ್ಲ. ಅವನು ನಾನು ಕ್ಷತ್ರಿಯ ಅನ್ನೋ ಅಹಂಕಾರ ಇರುತ್ತೆ. ಅಂದ್ರೆ ಅವ್ರಿಗೆ ಆಲ್ರೆಡಿ ಕ್ಷತ್ರಿಯರಿಗೆ ಹಂಗೆ. ಸೊ ನಾನ್ ಯಾಕೆ ಹೆದರ್ಬೇಕು ಅಂತ ಹೇಳಿ ಅವ್ನು ನೀರ್ ಕುಡಿತಾನೆ, ಅವ್ನು ಅಲ್ಲೇ ಸಾಯ್ತಾನೆ. ಸೊ ಹಾಗೆ ಒಬ್ಬೊಬ್ರೆ ಮತ್ತೆ ನೆಕ್ಸ್ಟ್ ಸಹದೇವ ಹೋಗ್ತಾನೆ. ಮತ್ತೆ ಅದಾದ ನಂತರ ಭೀಮನ್ ಕಳಿಸ್ತಾನೆ. ಭೀಮ ಆದ್ಮೇಲೆ ಅರ್ಜುನ. ಸೊ ಎಲ್ಲರೂ ಯಾರು ಹೋದವ್ರು ಬರೋದೇ ಇಲ್ಲ. ಆಗ ಇವನಿಗೆ ಚಿಂತೆ ಆಗತ್ತೆ, ಧರ್ಮರಾಯನಿಗೆ. ಸೊ ಧರ್ಮರಾಯ ಬರ್ತಾನೆ. ಬಂದು ಏನಾಯ್ತು ಅಂತ ನೋಡಕ್ ಬರುವಾಗ ಎಲ್ಲರೂ ಈ ತರ ತುಂಬಾ ದುಃಖ ಆಗತ್ತೆ ಅವನಿಗೆ ಅವ್ರನ್ನೆಲ್ಲ ನೋಡಿ. ಆಮೇಲೆ ಅವನು ಹೋಗ್ತಾನೆ. ಅವನಿಗೆ ತುಂಬಾ ಬಾಯಾರಿಕೆ ಆಗಿರುತ್ತೆ, ನೀರ್ ಕುಡಿಯಕ್ಕೆ ಅಂತ ಹೋಗ್ತಾನೆ. ಅಷ್ಟೊತ್ತಿಗೆ ಮತ್ತೆ ವಾಯ್ಸ್ ಬರುತ್ತೆ, ಯಾರು ಅಂದ್ರೆ ನಾನಿಲ್ಲಿ ಯಜಮಾನ, ನನ್ನ ಉತ್ತರ ಕೊಟ್ರೆ ಮಾತ್ರ ನೀನ್, ಇಲ್ಲಾಂದ್ರೆ ನಿನ್ನ 4 ಸಹೋದರರು ಹೇಗ್ ಸತ್ತಿದಾರ ನೀನು ಹಾಗೆ ಸಾಯ್ತೀಯ ಅಂತ ಹೇಳಿ. ಸೊ ಅವನು ಕೈ ಮುಗಿತಾನೆ. ಅವನಷ್ಟು ನಮ್ರ, ಅಂದ್ರೆ ಯುಧಿಷ್ಠಿರ ಅಂತ ಹೇಳಿದ್ರೆ ಧರ್ಮರಾಯ. ಸೊ ಅವನು ಕೈ ಮುಗಿದು ಕ್ಷಮೆ ಕೇಳ್ತಾನೆ. ಆಮೇಲೆ ಹೇಳ್ತಾನೆ ಏನು ಪ್ರಶ್ನೆ ಅಂತ ಹೇಳಿ. ಸೊ ಆಗ ಹೇಳುವಂಥದ್ದು ಇದು, ಅಹನ್ಯ ಹನಿ ಭೂತಾನಿ ಗಚ್ಚಂತೀಹ ಯಮಾಲಯಂ ಶ್ರೇಷ್ಠಾಹ ಸ್ಥಾವರಂ ಇಚ್ಛಂತಿ ಹಿಮಾಶ್ಚರ್ಯಂ ಅತಃ ಪರಂ. 100,000 ಜೀವಗಳು ಪ್ರತಿ ಕ್ಷಣವೂ ಸಾಯುತ್ತಿದ್ದಾರೆ, ಆದರೆ ಮೂರ್ಖನಾದ ಜೀವಿಯು ತಾನು ಅಮರ ಎಂದು ತಿಳಿಯಲು ಸಾಯಲು ಸಿದ್ಧನಾಗುವುದಿಲ್ಲ. ಈ ಜಗತ್ತಿನಲ್ಲಿ ಅತ್ಯಾಶ್ಚರ್ಯಕರವಾದ ಸಂಗತಿ ಎಂದರೆ ಇದೆ. ಅವನು ಯಕ್ಷ ಕೇಳುವಂತ ಪ್ರಶ್ನೆ ಅವನಿಗೆ, ಅಂದ್ರೆ ಸುಮಾರು ತುಂಬಾ ಒಳ್ಳೆ ಪ್ರಶ್ನೆಗಳಿದೆ ಅದು. ಅದರಲ್ಲಿ ಇದು ಒಂದು ಇಂಪಾರ್ಟೆಂಟ್ ಪ್ರಶ್ನೆ. ಅಂದ್ರೆ ಈ ಜಗತ್ತಲ್ಲಿ ಆಶ್ಚರ್ಯಕರವಾಗಿರುವಂತದ್ದು ವಿಷಯ ಏನು ಅಂತ. ಅದಕ್ಕೆ ಅವ್ರು ಹೇಳೋವಂಥದ್ದು ಧರ್ಮರಾಯ, ದಿನ 1,000 ಜನ ಪ್ರತಿದಿನ ಸಾಯ್ತಾ ಇದ್ದಾರೆ, ಆದ್ರೂ ನಾವ್ ಅನ್ಕೊಳ್ಳೋದೇನು, ಈಗ ನಾವೇ ಅನ್ಕೊಳ್ಳೋದೇನು ಅಂದ್ರೆ ನಾವೇ ನಮ್ ಕಣ್ಣೆದುರುಗಡೆ ನೋಡ್ತಾ ಇದೀವಿ. ಕರೋನಾ ಬಂದ್ಮೇಲೂ ಎಷ್ಟೋ ಜನ ಅಂದ್ರೆ ತುಂಬಾ ಚೆನ್ನಾಗಿರೋರು, ಮತ್ತೆ ಬರೀ ಕೊರೋನಾ ಅಂತಲ್ಲ, ಈಗ ರೀಸೆಂಟ್ ಆಗಂತೂ ತುಂಬಾ ಡೆತ್ಸ್ ನೋಡಿದ್ವಿ ನಾವು. ಯಾರೋ ಫಿಲಿಂ ಅವ್ರು ಇರ್ಬೋದು, ಅಥವಾ ಎಲ್ಲರದನ್ನು ನಮಗೆ ಹೆಂಗ್ ಪೀಪಲ್ ಎಲ್ಲ ಹೋಗುವಾಗ ಅಂದ್ರೆ ಸಾಯುವಾಗ ತುಂಬಾ ಶಾಕ್ ಆಗುತ್ತೆ. ಆದ್ರೂ ನಾವ್ ಅನ್ಕೊಳ್ಳೋದೇನು, ನಾನು ಇನ್ನು ತುಂಬಾ ಇರ್ತೀನಿ ಅಂತ ಹೇಳಿ. ಸೊ ಇದು ತುಂಬಾ ಅಂದ್ರೆ ಆಶ್ಚರ್ಯಕರವಾಗಿರೋ ಸಂಗತಿ ಅಂತ ಪ್ರಭುಪಾದ್ ಏನ್ ಹೇಳ್ತಾರೆ. ಇಲ್ಲೊಂದು ಒಳ್ಳೆ ಎಕ್ಸಾಂಪಲ್ ಹೇಳ್ತಾರೆ ಪ್ರಭುಪಾದ್. ಲೈಕ್ ಈ ಆಡಿರುತ್ತಲ್ಲ, ಆಡಿನ ಸಾಯಕ್ಕೆ ಅಂತ ಹೇಳಿ ತಗೊಂಡು ಹೋಗ್ತಾ ಇರ್ತಾರೆ. ಸೊ ಅಲ್ಲಿ ಅದ್ರ ಎದುರುಗಡೆನೆ ಸುಮಾರು ಅದ್ರದ್ದು ಅದರ ಲೈನಲ್ಲಿ ಇರುವಂತ ಆಡುಗಳನ್ನ ಒಂದೊಂದೇ ಕಡಿದು ಕಡಿತಾ ಇರ್ತಾರಂತೆ. ಆದ್ರೂ ಇದು ಹುಲ್ಲು ತಿನ್ನೋದ್ರಲ್ಲಿ ಬ್ಯುಸಿಯಾಗಿರುತ್ತೆ ಯಾವ್ದು ಆಡು. ನನಗೆ ಅದು ಗೊತ್ತಿಲ್ಲ ನೆಕ್ಸ್ಟ್ ನಂದೇ ಟರ್ನ್ ಅಂತ ಹೇಳಿ. ಸೊ ನಾವುನು ಹಾಗೆ ಒಂದು ನಮ್ದೇ ನೆಕ್ಸ್ಟ್ ಅಂದ್ರೆ ನಮಗೆ ಅದ್ರ ಅರಿವೇ ಇಲ್ಲ. ಹಾಗಾಗಿ ನಾವು ಸಾವನ್ನ ತುಂಬಾ ಲೈಟ್ ಆಗಿ ತಗೊಂಡು ನಾವು ಇಂದ್ರಿಯ ಸುಖದಲ್ಲಿ ತುಂಬಾ ಮಗ್ನರಾಗಿದ್ದೇವೆ ಅಂತ ಹೇಳಿ ಪ್ರಭುಪಾದ್ ಹೇಳ್ತಾರೆ. ಸೊ ತುಂಬಾ ತಪ್ಪದು ಅಂತ ಹೇಳಿ. ಓಕೆ, ಮಾಲತಿ. ಹರೇ ಕೃಷ್ಣ ಮಾತಾಜಿ ಓದಿ. ಯಂ ವಾಸಿ ಸ್ಮರನ್ ಭಾವಂ ತ್ಯಜಸ್ತೇನೆ ಕಲೇವರಂ ತಂ ತಮೇವೈತಿ ಕೌಂತೇಯ ಸದಾ ತದ್ಭಾವವಿಧವಃ. ಕುಂತಿಯ ಮಗನಾದ ಅರ್ಜುನನೇ, ವ್ಯಕ್ತಿಯು ತನ್ನ ದೇಹವನ್ನು ಬಿಡುವಾಗ ಯಾವ ಭಾವವನ್ನು ಸ್ಮರಿಸುವನೋ ಅದೇ ಭಾವವನ್ನು ನಿಶ್ಚಯವಾಗಿಯೂ ಪಡೆಯುವನು. ಸೊ ಇದು ಭರತ್ ಮಹಾರಾಜ್ ಕತೆ. ನಾವು ಮೊದಲು ಒಂದ್ಸತಿ ನೋಡಿದ್ವಿ 3ನೇ ಚಾಪ್ಟರ್ ಅಲ್ಲಿ. ಸೊ ಅದೇ ಅವರು ಸಾಯೋ ಟೈಮಲ್ಲಿ ಜಿಂಕೆಯನ್ನ ನೆನೆಸ್ಕೊಳ್ತಾರೆ. ಸೊ ಜಿಂಕೆಯನ್ನ ನೆನೆಸ್ಕೊಂಡು ಮುಂದಿನ ಜೀವನದಲ್ಲಿ ಅವರು ಜಿಂಕೆಯಾಗಿ ಹುಟ್ಟುತ್ತಾರೆ. ಸೊ ಇದು ಶಾರ್ಟ್ ಆಗಿ ಹೇಳ್ತೀನಿ ನಾನು. ಸೊ ಅದೇ ಅವರು ಒಂದ್ಸತಿ ಅಂದ್ರೆ ಅವರು 8ನೇ ಅಂದ್ರೆ ಭಾವ ಸ್ಟೇಜ್ ಅಲ್ಲಿ ಇರ್ತಾರೆ. ಅಂದ್ರೆ ಭಕ್ತಿಯಲ್ಲಿ 9 ವಿಧ. ಅದರಲ್ಲಿ ಶ್ರದ್ಧಾ, ಸಾಧು ಸಂಘ, ಭಜನ ಕ್ರಿಯಾ, ಅನರ್ಥ ನಿವೃತ್ತಿ, ನಿಷ್ಠಾ,
ರುಚಿ, ಆಸಕ್ತಿ, ಭಾವ, ಪ್ರೇಮ. ಅಂದ್ರೆ ಮೊದ್ಲಿಂದ ಯಾವ್ದು ಯಾವ್ದಂತ ನೋಡೋಣ. ಶ್ರದ್ಧಾ ಅಂತ ಹೇಳಿದ್ರೆ ನಾವೊಂದು ಇನಿಷಿಯಲ್ ಫೇತ್ ಏನಿದೆ ಅಂದ್ರೆ ದೇವ್ರ ಬಗ್ಗೆ ನಂಬಿಕೆ ಇಟ್ಟು, ಈಗ ನಾವೆಲ್ಲ ಈಗ ಭಗವದ್ಗೀತೆ ಕಲಿಯಕ್ಕೆ ಬಂದಿದೀವಿ ಅಂದ್ರೆ ಒಂದು ನಂಬಿಕೆ, ಅದು ಶ್ರದ್ಧಾ ಏನಿದೆ ಅದು ಫಸ್ಟ್ ತುಂಬಾ ಇಂಪಾರ್ಟೆಂಟ್. ಅದು ಶ್ರದ್ಧಾ ಮೊದ್ಲುದು. ಮತ್ತೆ ಸಾಧು ಸಂಘ, ಭಕ್ತರ ಜೊತೆ ಸಂಘ. ನಂತರ ಭಜನ ಕ್ರಿಯೆ ಅಂದ್ರೆ ಕೇಳುವಂಥದ್ದು, ಶ್ರವಣ ಮಾಡುವಂಥದ್ದು, ದೇವರ ಬಗ್ಗೆ ಕೇಳುವಂಥದ್ದು. ಮತ್ತೆ ನೆಕ್ಸ್ಟ್ ಬರುವಂಥದ್ದು ಅನರ್ಥ ನಿವೃತ್ತಿ. ಸೊ ನಾವು ಅದನ್ನೇ ಯಾವಾಗ ಮಾಡ್ತಾ ಬರ್ತೀವಿ ಅಂದ್ರೆ ಭಜನ ಕ್ರಿಯೆಯಲ್ಲಿ ಫಸ್ಟ್ ನಮಗೆ ಇದು ಬರುತ್ತೆ, ಚಾಂಟಿಂಗ್ ಹೋಲಿ ನೇಮ್ ಅಂದ್ರೆ ಹರೇ ಕೃಷ್ಣ ಮಹಾಮಂತ್ರ ಹೇಳುವಂಥದ್ದು ಫಸ್ಟ್ ಬರುತ್ತೆ. ಮತ್ತೆ ಅನರ್ಥ ನಿವೃತ್ತಿಯಲ್ಲಿ ಎಲ್ಲ ಬೇಡದ ಅಂದ್ರೆ ನಮಗೆ ಅನ್ವಾಂಟೆಡ್ ಡಿಸೈರ್ಸ್ ಏನಿದೆ ಅದೆಲ್ಲನೂ ನಶಿಸಿ ಹೋಗುತ್ತೆ. ಹಾಗೂ ಅಷ್ಟು ಮಾತ್ರ ಅಲ್ಲ, ಬೇರೆ ಅಂದ್ರೆ ಮದ, ಮೋಹ, ಮತ್ಸರ, ಕಾಮ, ಕ್ರೋಧ, ಲೋಭ ಇದೆಲ್ಲನೂ ಹೋಗುವಂಥದ್ದು ಅನರ್ಥ ನಿವೃತ್ತಿ. ಅದಾದ ಮೇಲೆ ರುಚಿ ಅಲ್ಲ ಅನರ್ಥ ನಿವೃತ್ತಿ ಆದ್ಮೇಲೆ ನಿಷ್ಠ ಅಂತ ಹೇಳಿದ್ರೆ ಈಗ ನಾವು ಮಾಡ್ತಾ ಬರ್ತೀವಿ ಅಂದ್ರೆ ಸಾಧಕರ ಸ್ಟೇಜ್ ಅಲ್ಲಿ ಹೇಗೆ ಅಂತ ಹೇಳಿದ್ರೆ, ಈಗ ಗುರುಗಳು ಕೊಟ್ಟಿದ್ದಾರೆ ನಮಗೆ ಈಗ ಇಷ್ಟು 16 ರೌಂಡ್ ಮಾಡ್ಬೇಕು, ಅಥವಾ ಬೆಳಿಗ್ಗೆ ಮಂಗಳಾರತಿ ಅಟೆಂಡ್ ಮಾಡುವಂಥದ್ದು ಇರ್ಬೋದು. ಅಂದ್ರೆ ಭಗವದ್ಗೀತೆ ಕೋರ್ಸ್ ನ ಅಂದ್ರೆ ಕಂಟಿನ್ಯೂಸ್ ಆಗಿ ಅಂದ್ರೆ ನಾವೊಂದು ಕಮಿಟ್ಮೆಂಟ್ ಆಗಿ ಈಗ ಲೆವೆಲ್ 1 ಆದ್ಮೇಲೆ ನಮಗೆ ಲೆವೆಲ್ 2 ಇದೆ, ಲೆವೆಲ್ 3 ಇದೆ, ಮಾಡ್ಕೊಂಡು ಹೋಗುವಂಥದ್ದು. ಅಂದ್ರೆ ನಮ್ಮ ಆಧ್ಯಾತ್ಮಿಕ ಜೀವನದಲ್ಲಿ ನಾವು ಮೇಲೆ ಹೋಗ್ಬೇಕು ಅಂದ್ರೆ ಇದರಲ್ಲಿ ನಾವು ಪ್ರೋಗ್ರೆಸ್ ಆಗ್ಬೇಕಾದ್ರೆ ಈ ತರ ಮಾಡ್ಲೇಬೇಕು. ಅಂದ್ರೆ ಎಕ್ಸ್ಟ್ರಾ ಕಲಿತಾ ಹೋಗ್ಬೇಕು. ಸೊ ಹಾಗೆ ಅದನ್ನೆಲ್ಲ ಮಾಡುವಂಥದ್ದು ಮಾಡ್ತಾ ನಮಗೆ ಒಂದು ಅಂದ್ರೆ ನಿಷ್ಠೆಯಿಂದ ಮಾಡುವಂಥದ್ದು ಏನಿದೆ, ಸಾಧನೆ ತರ ಮಾಡುವಂಥದ್ದು, ಅದು ನಿಷ್ಠ. ಸೊ ನಾನು ಕಮಿಟೆಡ್, ಒಂದ್ಸತಿ ನಾನು ನಾನು 1 ರೌಂಡ್ ಮಾಡ್ತೀನಿ ಅಂತ ಇವತ್ತು ಕಮಿಟ್ ಆದ್ಮೇಲೆ ಐ ಡೂ ಎವ್ರಿ ಡೇ ಅಂಡ್ ಇಟ್ ಬಿಕಮ್ಸ್ ಎ ಪಾರ್ಟ್ ಆಫ್ ಮೈ ಲೈಫ್. ನಾನಂದ್ರೆ ಸಾಯೋವರೆಗೂ ನಾನು ಅದನ್ನ ಬಿಡಬಾರ್ದು, ಕಂಟಿನ್ಯೂ ಮಾಡ್ಬೇಕು. ಅದನ್ನ ನಾವೇನು ಡಿಸೈಡ್ ಮಾಡಿದೀವಿ ಅದನ್ನ ಕಂಟಿನ್ಯೂ ಮಾಡ್ತಾ ಹೋಗ್ಬೇಕು. ಸೊ ಅದು ನಿಷ್ಠ ಅಂದ್ರೆ ಒಂದು ಫಾಲೋ ಮಾಡುವಂಥದ್ದು ಕರೆಕ್ಟ್ ಆಗಿ ಗುರುಗಳು ಹೇಳಿರೋದನ್ನ. ಸೊ ಅದು ನಿಷ್ಠ ಆದ್ಮೇಲೆ ಬರುವಂತದ್ದು ರುಚಿ ಅಂದ್ರೆ ಅದ್ರಲ್ಲಿ ನಮಗೆ ಟೇಸ್ಟ್ ಬರಕ್ ಸ್ಟಾರ್ಟ್ ಆಗುತ್ತೆ ಮಾಡ್ತಾ ನಮಗೆ. ಸೊ ಅದರಲ್ಲಿ ರುಚಿ ಸಿಗುತ್ತೆ. ಸೊ ರುಚಿ ಸಿಕ್ಕಿದಾಗ ಏನಾಗುತ್ತೆ, ಆಸಕ್ತಿ ಹೆಚ್ಚಾಗತ್ತೆ, ಅಂದ್ರೆ ಅಟ್ಯಾಚ್ಮೆಂಟ್, ಕೃಷ್ಣನೊಟ್ಟಿಗೆ ನಮಗೆ ಅಟ್ಯಾಚ್ಮೆಂಟ್ ಸ್ಟಾರ್ಟ್ ಆಗುತ್ತೆ. ಸೊ ಈಗ ನಾವು ಭೌತಿಕ ವಿಷಯಗಳಲ್ಲಿ ಅಟ್ಯಾಚ್ಮೆಂಟ್ ಇದೆ, ಯಾಕಂದ್ರೆ ನಮಗೆ ಇಂಟ್ರೆಸ್ಟ್ ಅದೇ ತರ ಇದೆ. ಸೊ ನಮ್ಮ ಮೈಂಡ್ ನ ನಾವು ಆದಷ್ಟು ಅಂದ್ರೆ ಮನ್ಸನ್ನ ನಾವು ಕಂಟ್ರೋಲ್ ಮಾಡ್ಲೇಬೇಕು. ಸೊ ನಾವು ಅಂದ್ರೆ ನಮ್ಮ ಆತ್ಮಕ್ಕೆ ಯಾವುದು ಒಳ್ಳೇದು ಅಂತ ನಮಗೆ ಗೊತ್ತಾದ್ಮೇಲೆ ನಾವು ಆ ವಿಷಯಗಳಲ್ಲಿ ನಾವು ತೊಡಗಿಸಿದಾಗ ಅದು ನಮ್ನ ಕೇಳುತ್ತೆ. ಸೊ ಆತ್ಮ ಹೇಳ್ದಂಗೆನೆ ಬೇರೆ ಎಲ್ಲಾನು ಕೇಳ್ಬೇಕು ಆಕ್ಚುಲಿ ಬಾಡಿಯಲ್ಲಿ. ಸೊ ಹಾಗಾಗಿ ಅಂದ್ರೆ ಬೇರೆ ಮನಸ್ಸಾಗ್ಲಿ ಬುದ್ಧಿ ಆಗ್ಲಿ ಮನಸ್ಸಾಗ್ಲಿ ಆತ್ಮ ಹೇಳಿದಾಗ ಕೇಳ್ಬೇಕು, ಆತ್ಮನೇ ಹೈಯರ್. ಸೊ ಹಾಗಾಗಿ ಮಾಡ್ತಾ ಬಂದಾಗ ನಮಗೆ ಒಳ್ಳೆ ಅಭ್ಯಾಸಗಳು ಸ್ಟಾರ್ಟ್ ಆದಾಗ ಅದರಲ್ಲಿ ಅಟ್ಯಾಚ್ಮೆಂಟ್ ಬರಕ್ ಸ್ಟಾರ್ಟ್ ಆಗುತ್ತೆ, ರುಚಿ ಸಿಗುತ್ತೆ, ಟೇಸ್ಟ್ ಬರುತ್ತೆ. ಯಾಕೆ ಅಂದ್ರೆ ಕೆಲವ್ರು ಅನ್ಕೊಳ್ಬಹುದು, ಯಾಕೆ ಇವ್ರಿಗೆ ಹೇಗೆ ರುಚಿ ಇದೆಯಾ ಆಧ್ಯಾತ್ಮಿಕ ಇದ್ರಲ್ಲಿ, ತುಂಬಾ ಬೋರಿಂಗ್ ಅಲ್ಲ? ಇಲ್ಲ, ಬೋರಿಂಗ್ ಇಲ್ಲ. ಅದು ಮಾಡ್ತಾ ಕಮಿಟೆಡ್ ಆಗಿ ಆಗುವಾಗ ಅದು ಮಾಡ್ತಾ ಹೋಗ್ತೀವಿ ನಾವು, ಅದರಲ್ಲಿ ಟೇಸ್ಟ್ ಸಿಗಕ್ ಸ್ಟಾರ್ಟ್ ಆಗುತ್ತೆ, ಅಂದ್ರೆ ರುಚಿ ಸಿಗುತ್ತೆ. ಸೊ ರುಚಿ ಇಲ್ಲ ಅಂದ್ರೆ ಯಾರಿಗೂ ಕಂಟಿನ್ಯೂ ಮಾಡಕ್ಕಾಗಲ್ಲ ಇದನ್ನ. ಸೊ ರುಚಿ ಬರುತ್ತೆ. ರುಚಿ ಆದ್ಮೇಲೆ ಆಸಕ್ತಿ ಮತ್ತೆ ಭಾವ, ಪ್ರೇಮ. ಆಸಕ್ತಿ ಅಂದ್ರೆ ಅಟ್ಯಾಚ್ಮೆಂಟ್ ಮತ್ತು ಭಾವ ಅಂದ್ರೆ ಆಲ್ಮೋಸ್ಟ್ ಅಂತೆ, ಲೈಕ್ ಆಲ್ಮೋಸ್ಟ್ ಲವ್ ಟುವರ್ಡ್ಸ್ ಗಾಡ್. ಸೊ ಪ್ರೇಮ ಅಂದ್ರೆ ಲಾಸ್ಟ್ ಫೈನಲ್ ಸ್ಟೇಜ್, ದೇವ್ರ ಜೊತೆ ಕಂಪ್ಲೀಟ್ ಆಗಿ ಲವ್ ಅಲ್ಲಿ. ಸೊ ಇವರು 8ನೇ ಸ್ಟೇಜ್ ಅಲ್ಲಿ ಇದ್ದಿದ್ದು ಭರತ್ ಮಹಾರಾಜ್. ಸೊ ಭರತ್ ಮಹಾರಾಜ್ ಕ್ಷತ್ರಿಯ ರಾಜ. ಸೊ ತುಂಬಾ ಸಣ್ಣ ವಯಸ್ಸಲ್ಲೇ ಅವರ ಒಂದು ಫ್ಯಾಮಿಲಿನ ಅಂದ್ರೆ ಪ್ರಜೆಗಳನ್ನ ರಾಜ್ಯವನ್ನ ಎಲ್ಲ ಬಿಟ್ಟು ಬರುವಂತದ್ದು ಕಾಡಿಗೆ. ಸೊ ಕಾಡಿಗೆ ಬರುವಾಗ ಅವರು ಒಂದ್ಸರ್ತಿ ಅವರು ಯಾಗ ಮಾಡ್ತಾ ಇರುವಾಗ ಅವರು ಒಂದು ಜಿಂಕೆ, ತಾಯಿ ಜಿಂಕೆ ಅಂದ್ರೆ ಹೆಣ್ಣು ಜಿಂಕೆ ಬಸರಿ ಇರುತ್ತದು, ಅದು ನೀರಲ್ಲಿ ಅಂದ್ರೆ ಯಾವುದೋ ಒಂದು ಕಾಡು ಪ್ರಾಣಿ ಅದನ್ನ ಅಟ್ಟಿಸ್ಕೊಂಡ್ ಬಂದು ಅದು ತನ್ನ ಜೀವಕ್ಕೋಸ್ಕರ ಓಡ್ತಾ ಇರುತ್ತೆ. ಹಾಗೆ ಅದು ನೀರಲ್ಲಿ ಬಿದ್ದು ಅದರ ಜೀವ ಬಿಡುತ್ತೆ. ಅದು ಒಂದು ಮಗುಗೆ ಜನ್ಮ ಕೊಡುತ್ತೆ, ಅದರ ಮರಿ ಜಿಂಕೆ. ಸೊ ಮರಿ ಜಿಂಕೆನೆ ಇವ್ರು ಪಾಪ ತಗೊಂಡು ಬಂದು ಅದನ್ನ ನೋಡ್ಕೊಳ್ವಾಗ ಅದೇನಾಗುತ್ತೆ, ಅವರಿಗೆ ಅದ್ರ ಜೊತೆ ಅಟ್ಯಾಚ್ಮೆಂಟ್ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಅವ್ರು ಬಂದಿದ್ದ ಉದ್ದೇಶ ಅವರಿಗೆ ಮರ್ತೋಗುತ್ತೆ ಎಲ್ಲೋ. ಸೊ ಎಷ್ಟೊತ್ತಿಗೂ ಅವ್ರು ಬೆಳಿಗ್ಗೆ ರಾತ್ರಿ ಆದ್ರೆ ಏನಾಯ್ತು, ಜಿಂಕೆ ಎಲ್ಲಿ ಹೋಯ್ತಪ್ಪ, ಜಿಂಕೆ ಎಲ್ಲಿ ಹೋಯ್ತು, ಕಾಣ್ತಾ ಇಲ್ವಲ್ಲ ಅಂತ ಅದ್ರ ಬಗ್ಗೆ ತುಂಬಾ ಕನ್ಸರ್ನ್ ಆಗೋಗುತ್ತೆ. ಸೊ ಆ ಕನ್ಸರ್ನ್ ಅಲ್ಲಿ ಏನಾಗುತ್ತೆ ಅವರಿಗೆ, ಅದೇ ಇದ್ರಲ್ಲಿ ಒಂದ್ಸರ್ತಿ ಅವರು ಬೆಟ್ಟದ ಮೇಲಿಂದ ಬೀಳುವಾಗ ಅವರಿಗೆ ಮನ್ಸಲ್ಲೆಲ್ಲ ಸ್ಮರಣೆ ಜಿಂಕೆದೆ. ಸೊ ಆ ಜಿಂಕೆನ ಸ್ಮರಣೆ ಮಾಡಿ ಅವರು ಜಿಂಕೆಯಾಗಿ ಹುಟ್ಟುತ್ತಾರೆ. ಆದ್ರೆ ಅವ್ರು ಅಷ್ಟು ಒಂದು ದೇವರ ಭಕ್ತ ಆಗಿ ಅಂದ್ರೆ ಅಷ್ಟೆಲ್ಲ ಸಾಧನೆ ಮಾಡಿರ್ತಾರೆ ಅವರು. ಮಾಡಿರೋದ್ರಿಂದ ಕೃಷ್ಣ ಅವರಿಗೆ ಆ ಜಿಂಕೆಯ ಒಂದು
ಜೀವದಲ್ಲೂ ಆ ಇದು ಕೊಡ್ತಾನಂತೆ, ಅಂದ್ರೆ ಇಂಟೆಲಿಜೆನ್ಸ್, ಆ ಬುದ್ಧಿ, ಅಂದ್ರೆ ನೆನಪಿನ ಶಕ್ತಿ. ಅಂದ್ರೆ ನಾರ್ಮಲ್ ಆಗಿ ಬೇರೆ ಪ್ರಾಣಿಗಳಿಗೆ ಆತರ ನೆನಪಿನ ಶಕ್ತಿ ಇರಲ್ಲ. ಓಕೆ, ಅಂದ್ರೆ ಯಾವ ದೇಹ ಸಿಕ್ಕಿರುತ್ತೋ ಅದ್ರಲ್ಲೇ ಅವ್ರು ಖುಷಿಯಾಗಿರ್ತಾರೆ. ಅದೊಂದು ತುಂಬಾ ಡೇಂಜರಸ್ ನಮಗೆ. ನಾವು ಯಾವ ದೇಹ ಸಿಗುತ್ತೋ ನಾವು ಅದಕ್ಕೆ ಅಡ್ಜಸ್ಟ್ ಆಗ್ಬಿಡ್ತೀವಿ, ನಮಗೆ ಅದು ಗೊತ್ತೂ ಆಗಲ್ಲ. ಅಂದ್ರೆ ಆ ಪ್ರಾಣಿಗೆ ಅದು ನಾನು ಆತ್ಮ ಅನ್ನೋದು ಒಂದು ಜ್ಞಾನನೇ ಇಲ್ಲ, ಯಾಕಂದ್ರೆ ಅದು ಫುಲ್ ಕವರ್ಡ್ ಆಗಿದೆ. ನಾವು ಅದನ್ನ ನೋಡಿದ್ವಿ ಯಾವ ತರ ಒಂದು ಬೇರೆ ಬೇರೆ ತರ ಕವರ್ ಆಗಿರುತ್ತೆ ಅಂತ. ಈಗ ಲೈಕ್ ಹ್ಯೂಮನ್ ಲೈಫ್ ಅಲ್ಲಿ ನಮಗೆ ಒಂದು ಇದಕ್ಕೆ ಕಂಪೇರ್ ಮಾಡಿದ್ದಾರೆ, ಬೆಂಕಿ, ಧೂಳು, ಅಂದ್ರೆ ಧೂಳಲ್ಲ ಸಾರಿ, ಹೊಗೆ ಕವರ್ ಆಗಿರೋ ತರ, ಬೆಂಕಿಗೆ ಹೊಗೆ ಕವರ್ ಆಗಿರೋ ತರ. ಹಾಗೂ ಪ್ರಾಣಿಗಳಲ್ಲಿ ಒಂದು ಕನ್ನಡಿಗೆ ಧೂಳು ಕವರ್ ಆಗಿರೋ ತರ ಹಾಗೆ. ಸೊ ಈ ಇದು ಪ್ರಾಣಿ ಲೈಫಲ್ಲಿ ಅವ್ರಿಗೆ ಏನು ಗೊತ್ತಾಗಲ್ಲ ಯೂಶಲ್ ಆಗಿ, ಬಟ್ ಆದ್ರೆ ಕೃಷ್ಣ ಅವನಿಗೆ ಇಂಟೆಲಿಜೆನ್ಸ್ ಕೊಟ್ಟಿರ್ತಾರೆ. ಸೊ ಅದರಿಂದ ಅವನಿಗೆ ನೆನಪಿನ ಶಕ್ತಿ ಇರುತ್ತೆ. ನೆನಪಿನ ಶಕ್ತಿಯಿಂದ ಏನ್ ಮಾಡುತ್ತದು ಜಿಂಕೆ ಆ ಜೀವನದಲ್ಲಿ ತುಂಬಾ ಅಂದ್ರೆ ಅಲ್ಲಿ ದೇವಸ್ಥಾನದ ಹತ್ರ ಹೋಗಿ ಪ್ರಸಾದವನ್ನು ತಿನ್ನುವಂಥದ್ದು, ಮತ್ತೆ ಅಲ್ಲಿ ಪ್ರವಚನಗಳಾಗ್ತಾ ಇದ್ರೆ ಭಾಗವತಂ ಅದನ್ನೆಲ್ಲ ಕೇಳುವಂಥದ್ದು. ಸೊ ಹಾಗಾಗಿ ಅದು ಜೀವ ಬಿಟ್ಟು ಮತ್ತೆ ನೆಕ್ಸ್ಟ್ ಲೈಫಲ್ಲಿ ಅವನು ಜಡಭರತ ಅಂತ ಹೇಳಿ ಹುಟ್ಟುತ್ತಾನೆ. ಸೊ ಜಡಭರತ ಅಂತ ಹೇಳಿದ್ರೆ ಕಿವುಡ ಮತ್ತು ಮೂಗ. ಸೊ ಅವನು ಯಾರುನು ಅವನ್ನ ಅಂದ್ರೆ ಅವನು ಯಾರ ಹತ್ರ ಮಾತಾಡಲ್ಲ ಆ ಲೈಫಲ್ಲಿ. ಸೊ ಯಾಕಂತ ಹೇಳಿದ್ರೆ ಅವನಿಗೆ ಆಧ್ಯಾತ್ಮಿಕ ಅದು ಗೊತ್ತಾಗಿರುತ್ತೆ, ಅವನು ಏನ್ ತಪ್ಪು ಮಾಡಿದಾನೆ ಹಿಂದಿನ ಜೀವನದಲ್ಲಿ, 2 ಜೀವನ ಆಯ್ತು ಈಗ ಅಂತ. ಸೊ ಇನ್ನು ನಾನು ತಪ್ಪು ಮಾಡಬಾರ್ದು ಅಂತ ಹೇಳಿ ಅವನು ಆದಷ್ಟು ಈ ಬೇರೆ ಯಾವ ವಿಷಯದಲ್ಲೂ ತೊಡಗಲ್ಲ. ಕೃಷ್ಣ ಯಾವಾಗ್ಲೂ ದೇವರ ಒಂದು ಧ್ಯಾನದಲ್ಲೇ ಇರ್ತಾನೆ. ಆಗ ಅವನ ನೋಡಿ ಎಲ್ಲರೂ ಅವನು ಮೂಕ ಅಂತ ಅನ್ಕೊಂಡಿರ್ತಾರೆ. ಸೊ ಮತ್ತು ಅವನು ಅಂದ್ರೆ ತುಂಬಾ ಹರಿದೋಗಿರೋ ಬಟ್ಟೆ, ಭಿಕ್ಷುಕನಾಗಿರ್ತಾ ಇರ್ತಾನ ಅವನು. ಅಂದ್ರೆ ಏನ್ ಸಿಕ್ಕುತ್ತೋ ಅದನ್ನ ಭಿಕ್ಷೆ ಬೇಡಿ ತಿನ್ನುವಂಥದ್ದು, ಹೀಗೆ ಇರ್ತಾನ ಅವನು. ಸೊ ಅವನಿಗೆ ಯಾರು ಬೆಲೆನೂ ಕೊಡ್ತಾ ಇರಲ್ಲ. ಅವನು ಅದಕ್ಕೆಲ್ಲ ಅವನು ಅಂದ್ರೆ ಪರಮಹಂಸ ಇದ್ರಲ್ಲಿ ಇರ್ತಾನ ಅವನು. ಸೊ ಏನಾಗುತ್ತೆ, ಒಂದ್ಸರ್ತಿ ಒಬ್ಬ ರಾಜ ಪಲ್ಲಕ್ಕಿಲಿ ಕರ್ಕೊಂಡ್ ಬರ್ತಾ ಇರ್ತಾರೆ. ರಹೋಗುಣ ಅಂತ ಹೇಳಿ ರಾಜನ ಹೆಸರು. ಸೊ ಆ ರಾಜ ಏನ್ ಮಾಡ್ತಾನೆ, ಅದು ಪಲ್ಲಕ್ಕಿ ಹೊರೋರು ಒಬ್ರು ಕಮ್ಮಿ ಆಗುತ್ತೆ, ಅಂದ್ರೆ ಇಲ್ಲಿ ಹೊರಕ್ಕೆ ಜನ ಕಮ್ಮಿ ಆಗುತ್ತೆ. ಸೊ ಅವನ್ನ ಕರೀತಾರೆ, ಜಡಭರತ ಬಾ ಇಲ್ಲಿ, ನೀನ್ ಹೇಗಾದ್ರೂ ಸುಮ್ನೆ ವೇಸ್ಟ್ ನೀನು, ಯಾವ್ದಕ್ಕೂ ನೀನು ಉಪಯೋಗ ಇಲ್ಲ, ಇದಕ್ಕಾದ್ರೂ ಒಂದು ಹೆಗ್ಲು ಕೊಡು ಅಂತ ಹೇಳಿ ಅವನ್ನ ಕರೀತಾರೆ. ಸೊ ಅವ್ನು ಬರ್ತಾನೆ ಪಾಪ. ಅವ್ನು ಬಂದು ಅವನು ಹೆಗಲು ಕೊಟ್ಕೊಂಡು ಹೋಗುವಾಗ, ಪಲ್ಲಕ್ಕಿ ಹೋಗ್ತಾ ಇರುವಾಗ ಪಲ್ಲಕ್ಕಿ ಏನಾಗುತ್ತೆ, ಅವನು ಒಂದು ಇರುವೆ ನೋಡ್ತಾನೆ. ಸೊ ಪರಮಹಂಸ ಆದವರಿಗೆ ಅವರಿಗೆ ಮನುಷ್ಯನ ದೇಹ ನೋಡಲ್ಲ. ನಾವು ನೋಡಿದ್ವಲ್ಲ ಇದರಲ್ಲಿ, ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೆ ಗವಿಹಸ್ತಿನಿ ಶುನಿ ಚೈವ ಶ್ವಪಾಕೇನ ಬ್ರಾಹ್ಮಣ ಸಮದರ್ಶಿನಃ. ಅಂದ್ರೆ ಬ್ರಾಹ್ಮಣ ಅಂದ್ರೆ ಯಾರು, ಐ ಮೀನ್ ಪಂಡಿತ ಸಮದರ್ಶಿನಃ. ಪಂಡಿತ ಆದ ಜ್ಞಾನಿ ಆದವನು ಎಲ್ಲರನ್ನು ಒಂದೇ ರೀತಿ ನೋಡುವಂಥದ್ದು. ನಾಯಿ ಆಗ್ಲಿ, ನಾಯಿ ಮಾಂಸ ತಿನ್ನುವಂಥವನು, ಬ್ರಾಹ್ಮಣ ಆಗ್ಲಿ, ಒಂದು ಆನೆ ಆಗ್ಲಿ, ಎಲ್ಲರಲ್ಲೂ ಆತ್ಮ ನೋಡುವಂಥದ್ದು. ಸೊ ಅವನು ಆ ಇರುವೆಯಲ್ಲಿ ಒಂದು ಆತ್ಮ ನೋಡ್ತಾನೆ. ಇದು ನಮ್ ಕೈಲೆಲ್ಲ ಸಾಧ್ಯ ಇಲ್ಲ. ಸೊ ಅವನು ಆತ್ಮ ನೋಡಿ ಅವನೇನ್ ಮಾಡ್ತಾನೆ, ಒಂದ್ ಇರುವೆ ಹೋಗ್ತಾ ಇರುತ್ತೆ. ಸೊ ಪಲ್ಲಕ್ಕಿ ತಗೊಂಡು ಹೋಗುವಾಗ ಅವನು ಸ್ವಲ್ಪ ಸರಿತಾನೆ. ಸರಿಯೋಷ್ಟೊತ್ತಿಗೆ ಆ ಇಡೀ ಪಲ್ಲಕ್ಕಿನೇ ಆಡಕ್ ಸ್ಟಾರ್ಟ್ ಆಗುತ್ತೆ. ರಾಜನಿಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ಅವನು ಜೋರು ಬೈತಾನೆ. ಅವನಿಗೆ ಜೋರು ಬೈದಾಗ ಅಂದ್ರೆ ಆಗ ಅವನು ಮಾತಾಡಕ್ಕೆ ಸ್ಟಾರ್ಟ್ ಮಾಡ್ತಾನಂತೆ. ಆಗ ಎಲ್ಲರಿಗೂ ಆಶ್ಚರ್ಯ ಆಗತ್ತೆ, ಇವನಿಗೆ ಮಾತು ಬರುತ್ತಾ, ನಾವೆಲ್ಲ ಮೂಕ ಅಂತ ಅನ್ಕೊಂಡಿದ್ವಿ ಅಂತ ಹೇಳಿ. ಆಮೇಲೆ ಅವನು ಸುಮಾರು ಅವನಿಗೆ ಬೋಧನೆಗಳು, ತತ್ವಜ್ಞಾನ ಹೇಳ್ತಾನಂತೆ. ಅಂದ್ರೆ ಅದ್ರ ಬಗ್ಗೆನೇ ಒಂದು ಭಾಗವತಮಲ್ಲಿ ಒಂದು ಎಪಿಸೋಡ್ ತರಾನೇ ಇದೆ. ಅಂದ್ರೆ ಅವರ ಇಬ್ಬರ ಮಧ್ಯೆ ಸಂಭಾಷಣೆ, ರಾಜ ಮತ್ತು ಜಡಭರತ. ಅವ್ರು ಮಾತಾಡಿ ಕೊನೆಗೆ ರಾಜ ಅವನ ಅಂದ್ರೆ ಶಿಷ್ಯ ಆಗ್ಬಿಡ್ತಾನೆ. ಅವನ ಶಿಷ್ಯಾಗಿ ನನ್ನ ಸ್ವೀಕಾರ ಮಾಡು ಅಂತ ಹೇಳಿ ಆತರ ಜಡಭರತ ಆಗಿ. ಸೊ ಆತರ ಒಂದ್ ಕತೆ. ಅಂದ್ರೆ ಇದ್ರಲ್ಲಿ ನಾವ್ ಏನ್ ತಿಳ್ಕೊಬಹುದು ಅಂತ ಹೇಳಿದ್ರೆ, ಭರತ್ ಮಹಾರಾಜಿಗೆ ಆದ್ರೆ ಅಷ್ಟು ಪುಣ್ಯ ಮಾಡಿರೋದ್ರಿಂದ ಪ್ರಾಣಿ ಜೀವನ ಸಿಕ್ಕಿ ಇದಾಯ್ತು. ಬಟ್ ನಾವೆಲ್ಲ ಏನಾದ್ರು ಕೇರ್ಲೆಸ್ ಮಾಡಿ ನಾವು ಪ್ರಾಣಿ ಆದ್ರೆ ನಮೀಗ ಆ ನೆನಪಿನ ಶಕ್ತಿಯೂ ಇರಲ್ಲ. ಮತ್ತೆ ನಾವ್ ಇನ್ನು ಕೆಳಗಿನ ಲೈಫಿಗೆ ಹೋಗೋ ಚಾನ್ಸ್ ಇರುತ್ತೆ. ಯಾಕಂತ ಹೇಳಿದ್ರೆ ತುಂಬಾ ಕಷ್ಟ ಅದು. ಮತ್ತೆ ಅಂದ್ರೆ ಮನುಷ್ಯ ಜನ್ಮ ಬರೋದೇ ತುಂಬಾ ರೇರ್ ಆಗಿ. ಅದನ್ನ ನಾವು ಹಾಳು ಮಾಡ್ಕೋಬಾರ್ದು ಅಂತ ಹೇಳಿ. ಓಕೆ, ಸರಸ್ವತಿ ರಾಜಣ್ಣ ಓದಿ ಮತ್ತೆ. ಹರಿ, ಅನ್ಮ್ಯೂಟ್ ಮಾಡಿ. ಸರಸ್ವತಿ ರಾಜಣ್ಣ ಇಲ್ವಾ? ಇದ್ದೀರಾ? ಓಕೆ, ಹೇಳಿ. ತಸ್ಯಾತ್ ಪರ್ವೇಷು ಕಾಲೇಷು ಮಾಮಾನುಸ್ಮರ ಯುಧ್ಯ ಚ ಮಯ್ಯಾರ್ಪಿತ ಮನೋ ಬುದ್ಧಿ ಮಾಮೇ ವೈಶ್ಯಸ್ಯ ಸಂಶಯಃ. ಆದುದರಿಂದ ಅರ್ಜುನನೇ, ನೀನು ಯಾವಾಗಲೂ ನನ್ನನ್ನು ಕೃಷ್ಣನ ರೂಪದಲ್ಲಿ ಸ್ಮರಿಸುತ್ತಿರಬೇಕು.
ಅದೇ ಕಾಲದಲ್ಲಿ ಯುದ್ಧ ಮಾಡುವ ನಿನ್ನ ವಿಧಿತ ಕರ್ತವ್ಯವನ್ನು ಮಾಡಬೇಕು. ನಿನ್ನ ಚಟುವಟಿಕೆಗಳನ್ನು ನನಗೆ ಅರ್ಪಿಸಿ ನಿನ್ನ ಮನಸ್ಸು ಮತ್ತು ಬುದ್ಧಿಶಕ್ತಿಯನ್ನು ನನ್ನಲ್ಲಿ ನೆಲೆಸಿದರೆ ನಿಸ್ಸಂಶಯವಾಗಿಯೂ ನೀನು ನನ್ನನ್ನು ಹೊಂದುವೆ. ಸೊ ಇಲ್ಲಿ ಕೃಷ್ಣ ಹೇಳ್ತಾ ಇರೋದು ನೀನ್ ಎಲ್ಲ ಕೆಲಸ ಬಿಟ್ಟು ಆಧ್ಯಾತ್ಮಿಕತೆ ಮಾಡ್ಬೇಕು ಅಂತಾನು ಹೇಳ್ತಾ ಇಲ್ಲ. ನಿನ್ನ ಕಾರ್ಯ ಏನಿದೆ ಅದನ್ನ ಮಾಡ್ಬೇಕು. ಅಂದ್ರೆ ಯಾವುದೇ ಒಂದು, ಅಂದ್ರೆ ಅವನು ಕ್ಷತ್ರಿಯ ಆದವನಿಗೆ ಯುದ್ಧ ಮಾಡ್ಬೇಕಂದ್ರೆ ಅವ್ರವ್ರು ಯಾವ ಒಂದು, ನಾವು ನೋಡಿದ್ವಿ ಗುಣ ಕರ್ಮ ಏನಿದೆ ಅದ್ರ ಮೇಲೆ ಜಾತಿ ಅಂತ ಮಾಡಿರುವಂತದ್ದು ಕೃಷ್ಣ. ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣ ಕರ್ಮ ವಿಭಾಗಶಃ. ಸೊ ಹಾಗಾಗಿ ಅವನು ಕ್ಷತ್ರಿಯ ಆಗಿರೋದ್ರಿಂದ ಯುದ್ಧ ಮಾಡುವಂತದ್ದು ಅವನಿಗೆ ಅವನ ಕರ್ಮ. ಸೊ ಅವನದನ್ನು ಮಾಡ್ಲೇಬೇಕು ಅಂತ ಹೇಳಿ. ಸೊ ನೀನ್ ನಿಗದಿತವಾದ ಮಾಡು ಹಾಗೂ ನಿನ್ನ ಚಟುವಟಿಕೆಗಳನ್ನು ನನಗೆ ಅರ್ಪಿಸು. ಸೊ ಅಂದ್ರೆ ಹೇಗೆ ಅಂತ ಹೇಳಿದ್ರೆ ನಾವು ಅದನ್ನ ಫಲಾಪೇಕ್ಷೆ ಇಲ್ಲದೆ ಮಾಡುವಂತದ್ದು ಕೆಲ್ಸನ ದೇವ್ರಿಗೆ ಅಂತ ಹೇಳಿ, ದೇವರ ಒಂದು ನಮ್ಮ ಒಂದು ಇದಿಲ್ಲದೆ ಮಾಡಿದ್ರೆ ಆಗ ನಮಗೆ ಯಾವ ಕರ್ಮನೂ ಅಂಟಲ್ಲ. ನಿನ್ನ ಮನಸ್ಸು ಮತ್ತು ಬುದ್ಧಿಶಕ್ತಿಗಳನ್ನು ನನ್ನಲ್ಲಿ ನೆಲೆಸಿದರೆ ನಿಸ್ಸಂಶಯವಾಗಿ ನೀನು ನನ್ನನ್ನು ಹೊಂದುವೆ. ಸೊ ಇದು ಪ್ರಹ್ಲಾದ್ ಮಹಾರಾಜ್. ಸೊ ಪ್ರಹ್ಲಾದ್ ಮಹಾರಾಜು ರಾಕ್ಷಸ ಕುಟುಂಬದಲ್ಲಿ ಅವರ ಜನನ, ಅಂದ್ರೆ ಅವರ ತಂದೆ ಹಿರಣ್ಯ ಕಶಿಪು. ಸೊ ಅವನಿಗೆ ಅಂದ್ರೆ ಇವರು ವಿಷ್ಣು ಭಕ್ತ ಆಗಿ ಹುಡ್ತಾನೆ. ಅಂದ್ರೆ ಅವನ ತಾಯಿ ಕೈಯಾದು ಅವಳು ಪ್ರೆಗ್ನೆಂಟ್ ಇರ್ಬೇಕಾದ್ರೆ ಎಲ್ಲರಿಗೂ ದೇವತೆಗಳಿಗೆಲ್ಲ ತುಂಬಾ ಹೆದರಿಕೆ ಆಗಿರುತ್ತೆ. ಅಂದ್ರೆ ಇವ್ನು ಹಿರಣ್ಯ ಕಶಿಪುನೇ ಅಷ್ಟು ತೊಂದರೆ ಕೊಡ್ತಾ ಇರ್ತಾನೆ ಎಲ್ಲ ದೇವಲೋಕಕ್ಕೆಲ್ಲ ಹೋಗಿ. ಹಾಗಾಗಿ ಅವರು ಈ ಮಗುನು ರಾಕ್ಷಸನೇ ಹುಟ್ಟಬಹುದು ಅಂತ ಹೇಳಿ ಅವರೆಲ್ಲ ಸಾಯಿಸಕ್ಕೆ ಅಂತ ಬಂದಿರ್ತಾರೆ ಅವನ್ನ. ಸೊ ಆವಾಗ ನಾರದ ಮುನಿ ಬಂದು ಹೇಳೋವಂಥದ್ದು, ಇಲ್ಲ ಅವನ ಇದ್ ಮಾಡ್ಬೇಡಿ, ನೀವು ಆತರ ಮಾಡ್ಬೇಡಿ, ಪರಮ ಭಕ್ತ ಅವನು, ವಿಷ್ಣು ಪರಮ ಭಕ್ತ ಹುಡ್ತಾ ಇರೋನು ಅಂತ ಹೇಳಿ ಅಂತ. ಸೊ ಅವರು ಪ್ರೊಟೆಕ್ಟ್ ಮಾಡಿ ಒಂದು ಬೇರೆ ಕಡೆ ಒಂದು ಆಶ್ರಮದಲ್ಲಿ ನಾರದ ಮುನಿ ದಿನಾ ಕೃಷ್ಣನ ಬಗ್ಗೆ ಕತೆ ಹೇಳುವಂಥದ್ದು ಕೇಳಿ 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 ಅವನು ದೊಡ್ಡ ಭಕ್ತ ಆಗ್ತಾನೆ ಹುಟ್ಟುವಾಗ್ಲೇನೆ. ಅಂದ್ರೆ ಕೈಯಾದು ಕೇಳ್ತಾಳೆ, ಅವಳು ಕೇಳಿಸ್ಕೊಳಲ್ಲ, ಅಂದ್ರೆ ಅವಳಿಗೆ ಅಷ್ಟು ಇಂಟ್ರೆಸ್ಟ್ ಇರಲ್ಲ. ಆದ್ರೆ ಇದು ಮಗು ಭ್ರೂಣದಲ್ಲಿ ಇರೋ ಮಗು ಎಲ್ಲ ಕೇಳಿ ಕೇಳಿ, ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಅಂತೆ. ಹಾಗಾಗಿ ಪ್ರೆಗ್ನೆಂಟ್ ಲೇಡೀಸ್ ಯಾರಿದಾರಲ್ಲ ಅವ್ರು ತುಂಬಾ ಒಳ್ಳೇದು ಓದುವಂಥದ್ದು ಅದೆಲ್ಲ ಮಾಡ್ಬೇಕು, ಯಾಕಂದ್ರೆ ಅದು ತುಂಬಾ ಇನ್ಫ್ಲೂಯೆನ್ಸ್ ಆಗುತ್ತೆ ಅಂತ ಹೇಳಿ ಹೊಟ್ಟೆಲಿರೋ ಮಗು ಮೇಲೆ. ಸೊ ಇವ್ನು ಪ್ರಹ್ಲಾದ್ ಮಹಾರಾಜ್ ದೊಡ್ಡ ಭಕ್ತ ಆಗ್ತಾನೆ. ಸೊ ಭಕ್ತ ಆದ್ಮೇಲೆ ಅವನು ವಾಪಸ್ ಬಂದಾಗ ಗುರುಕುಲಕ್ಕೆ, ಅಲ್ಲಿ ಗುರುಕುಲದ ಇವರೆಲ್ಲ ರಾಕ್ಷಸರು, ಅಂದ್ರೆ ಅವರ ಮಕ್ಕಳು. ಸೊ ಅವ್ರನ್ನೆಲ್ಲರನ್ನು ಭಕ್ತ ಮಾಡ್ಬಿಡ್ತಾನ ಅವನು. ಅಂದ್ರೆ ಪ್ರತಿ ಕ್ಷಣ ಅಂದ್ರೆ ಯಾವಾಗ್ಲೂನು ಸ್ಮರಿಸ್ತಾ ಇದ್ದಿದ್ದು ಅಂದ್ರೆ ಪ್ರಹ್ಲಾದ್ ಮಹಾರಾಜ್ ಅಂತ ಹೇಳಿದ್ರೆ ದಿನ ಅವನಿಗೆ ಅವನ ತಂದೆ ಹೊಸ ಸಾವು ಇದು ಮಾಡ್ತಾ ಇದ್ರು. ಆದ್ರೂನು ಅವನು ದೇವರನ್ನ ಅಂದ್ರೆ ಯಾಕೆಂತ ಹೇಳಿದ್ರೆ ಧೈರ್ಯ ಜಾಸ್ತಿ ಭಕ್ತರಿಗೆ, ಭಯ ಪಡಲ್ಲ ಅವ್ರು ಯಾವ್ದಕ್ಕೂ. ಸೊ ಯಾವಾಗ ನಾವು ಭಕ್ತಿ ಸೇವೆಯನ್ನು ಪ್ರಾರಂಭಿಸ್ಬೇಕು? ತುಂಬಾ ಸಣ್ಣ ವಯಸ್ಸಲ್ಲಿ. ಸೊ ಇದು ಯಾರು ಅಂತ ಹೇಳ್ಬೋದಾ? ಯಾರಾದ್ರೂ ಹ್ಯಾಂಡ್ ರೈಸ್ ಮಾಡಿ. ಯಾರಾದ್ರೂ ಬೇರೆಯವರು ಹ್ಯಾಂಡ್ ರೈಸ್ ಮಾಡಿ, ಅದು ಯಾರು ಅಂತ ಹೇಳಿ. ಓಂಕಾರ ಸ್ವಾಮಿ ಹೇಳಿ ಪ್ರಭುಜಿ. ಪ್ರಭುಪಾದ ಸ್ವಾಮೀಜಿ. ಹಾ, ವೆರಿ ಗುಡ್. ಎಸ್, ಇದು ಪ್ರಭುಪಾದರು 5 ವರ್ಷ ಇರುವಾಗ ರಥಯಾತ್ರೆ ಮಾಡಿದ್ದು. ಜಗನ್ನಾಥ ರಥಯಾತ್ರೆ ಅಂದ್ರೆ ತಾವುನು ಜಗನ್ನಾಥಲ್ಲಿ ಹೇಗೆ ರಥಯಾತ್ರೆ ಆಗ್ತಿತ್ತು ನನಗೂ ಮಾಡ್ಬೇಕು ಅಂತ ಹೇಳಿ. ಸೊ ಹಾಗಾಗಿ ಸಣ್ಣ ವಯಸ್ಸಲ್ಲೇನೆ ಮಾಡ್ಬೇಕು. ಯಾಕೆ ಅಂತ ಹೇಳಿದ್ರೆ ಅಂದ್ರೆ ತುಂಬಾ ಕಷ್ಟ, ಅಂದ್ರೆ ದೊಡ್ಡವರಾಗ್ತಾ ಆಗುವಾಗ ನಮ್ದು ಆಲೋಚನೆಗಳು ಎಲ್ಲ ಬದಲಾಗಿರುತ್ತೆ. ಸೊ ಸಣ್ಣ ವಯಸ್ಸಲ್ಲಿ ಮಾಡಿದ್ರೆ ಮಾತ್ರ ಅದು ಸ್ಟ್ರಾಂಗ್ ಫೌಂಡೇಶನ್ ಸ್ಟ್ರಾಂಗ್ ಇರ್ಬೇಕು ಅಂತ ಹೇಳ್ತಾರಲ್ಲ, ಫೌಂಡೇಶನ್ ಸ್ಟ್ರಾಂಗ್ ಇದ್ರೇನೆ ಅದು ಮನೆ ಗಟ್ಟಿ ಇರಕ್ ಸಾಧ್ಯ ಅಂತ ಹೇಳಿ. ಸೊ ಆಕ್ಚುಲಿ ಈ ತಂದೆ ತಾಯಿ ಆದವ್ರದ್ದು ಪ್ರಭುಪಾದ ಹೇಳುವಂಥದ್ದು ಜವಾಬ್ದಾರಿ ಏನು ಅಂತ ಹೇಳಿದ್ರೆ ನಾವು ಕೃಷ್ಣ ಪ್ರಜ್ಞೆ ಕೊಡ್ಬೇಕಂತ. ಈಗ ನಾವು 4ನೇ ಚಾಪ್ಟರ್ ಅಲ್ಲಿ ನೋಡಿದ್ವಿ ಹೇಗೆ ಮೊದ್ಲೆಲ್ಲ ರಾಜ ಋಷಿಗಳಿಗೆ ಕರ್ತವ್ಯ ಏನಿತ್ತು, ಎಲ್ಲರನ್ನೂ ಕೃಷ್ಣ ಪ್ರಜ್ಞೆ ತರ್ಬೇಕು, ದೇವ್ರ ಅಂದ್ರೆ ಜ್ಞಾನ ಕೊಡ್ಬೇಕು ಅಂತವ್ರೆ. ರಾಜರ್ಷಿ ಅಂತ ಹೇಳಿದ್ರೆ ಅಷ್ಟೊಂದು ಹೈಲಿ ಕ್ವಾಲಿಫೈಡ್ ಅವರಲ್ಲ, ಅವರಿಂದ ಜ್ಞಾನ ಬಂದಿದ್ದಿ ಭಗವದ್ಗೀತೆ ಜ್ಞಾನ ಅಂದ್ರೆ ಕೃಷ್ಣನಿಂದ ಹೇಗೆ ಫಸ್ಟಿಗೆ ಅದೇ ಡಿಸಿಪ್ಲಿಕ್ ಸಕ್ಸೆಷನ್ ಅಲ್ಲಿ ಬಂತು ಅಂತ ಹೇಳ್ಬಿಟ್ಟು ನಾವು ನೋಡಿದ್ವಿ. ಅಂದ್ರೆ ವಿವಸ್ವಾನಿಗೆ ಬರುವಂತದ್ದು, ವಿವಸ್ವಾನಿಂದ ಮನುವಿಂದ ಇಕ್ಷ್ವಾಕು, ಹಾಗೆ ಬರುವಂತದ್ದು ಅಂತ ಹೇಳಿ. ಸೊ ಹಾಗಾಗಿ ಅದು ಅಷ್ಟು ಒಂದು ರೆಸ್ಪಾನ್ಸಿಬಿಲಿಟಿ ಜಾಬ್ ಅಂತ ಹೇಳಿ. ಯಾವ್ದು ಹೈಯರ್ ಲೀಡರ್ ಅಲ್ಲಿ ಇರೋರಾಗ್ಲಿ, ತಂದೆ ತಾಯಿ ಆಗ್ಲಿ, ನಾವು ಇಲ್ಲಾಂದ್ರೆ ನಾವು ಮಕ್ಕಳಿಗೆ ಜನನ ಕೊಡ್ಬಾರ್ದಂತೆ. ಅಂದ್ರೆ ಆತರ ಶಾಸ್ತ್ರದಲ್ಲೂ ಹಾಗೆ ಹೇಳಿದ್ದಾರೆ. ಅಂದ್ರೆ ಇವನ್ ಋಷಭದೇವ ಅಂತ ಹೇಳಿ ಅವ್ರದ್ದು ಇದ್ರಲ್ಲೂ ಭಾಗವತಂ ಅಲ್ಲಿ ಬರುತ್ತೆ. ಸೊ ಅವರು ಮಕ್ಕಳಿಗೆ ಹೇಳುವಂತದ್ದು, ನೀವು ಎಲ್ಲರೂ ಆಧ್ಯಾತ್ಮಿಕ ಇದು ಮಾಡ್ಬೇಕು ಅಂತ ಹೇಳ್ಬಿಟ್ಟು. ಹಾಗಾಗಿ ನಾವು ಮಕ್ಕಳಿಗೆ ಇದ್ರ ಬಗ್ಗೆ ನಾಲೆಜ್ ಕೊಡ್ಬೇಕು, ಮಕ್ಕಳನ್ನು ಸೇರಿಸ್ಬೇಕು. ಅಂದ್ರೆ ಸಣ್ಣ ವಯಸ್ಸಿಂದಾನೇ ಮಾಡಿಸ್ಬೇಕು ಅವ್ರ ಹತ್ರ. ಯಾಕಂದ್ರೆ ಅದು ನಮ್ ದೊಡ್ಡ ರೆಸ್ಪಾನ್ಸಿಬಿಲಿಟಿ. ಯಾಕಂದ್ರೆ ನಾವು ಅವ್ರನ್ನ ಈ ಇದಕ್ಕೆ ತಂದಾಗಿದೆ, ಬಟ್ ಅವರಿಗೆ ಲೈಫಲ್ಲಿ ಇನ್ನು ಮುಂದೆ ಅವ್ರುನು
ಬೇರೆ ಬೇರೆ ಕರ್ಮ ಮಾಡ್ಕೊಂಡು, ಈಗ ನಮಗೆ ಅದು ನಮಗೆ ನಿಜ ಏನು ಅಂತ ಗೊತ್ತಾಗಿದೆ, ಅದು ಗೊತ್ತಾಗಿನೂ ನಾವು ಅವ್ರನ್ನ ಸುಮ್ನೆ ಬರೇ ಒಂದು ಏನಂತಾರೆ ಸಂಪಾದನೆ ಮಾಡೋ ಒಂದು ಉದ್ದೇಶದಲ್ಲೇ ನಾವು ಅವ್ರನ್ನ ಬೆಳೆಸಿದ್ರೆ ನಮಗೆ ಮತ್ತೆ ಅದು ಐ ಮೀನ್ ಆಸ್ ಎ ಪೇರೆಂಟ್ ವಿಲ್ ಬಿ ನಾಟ್ ಡೂಯಿಂಗ್ ಎ ಜಸ್ಟಿಸ್. ನಮ್ಮ ಮಕ್ಕಳಿಗೆ ನಾವು ಜಸ್ಟಿಸ್ ಮಾಡಲ್ಲ ಅಂತ ಆಗೋಗುತ್ತೆ. ಯಾಕಂದ್ರೆ ಸಂಪಾದನೆ ಮಾಡಿ ಮಾಡಿ ತಗೊಂಡು ಏನ್ ಪ್ರಯೋಜನ? ಬರೀ ಅವರು ಲೈಕ್ ಅದೇ ಆಹಾರ ನಿದ್ರಾ ಭಯ ಮೈಥುನ ಇದು ಇಷ್ಟೇ ಮಾಡ್ಕೊಂಡು ಹೋಗ್ತಾ ಇದ್ರೆ ಏನು ವ್ಯತ್ಯಾಸ ಇಲ್ಲ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ನಾವು ಕಲಿಸ್ಬೇಕು ಅವರಿಗೆ. ಸೊ ಹರೇ ಕೃಷ್ಣ ಮಹಾಮಂತ್ರ ಅಟ್ಲೀಸ್ಟ್ ಮಕ್ಕಳಿಗೂ ನಾವು ಮನೆಯಲ್ಲಿ ಎಲ್ಲರನ್ನು ಅಂದ್ರೆ ಸಂಕೀರ್ತನ ತರ ಮಾಡಿದ್ರು ತುಂಬಾ ಒಳ್ಳೇದು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಓಕೆ, ಹ್ಯಾಂಡ್ ರೈಸ್ ಮಾಡಿ. ಓಕೆ, ಯಾರಿದ್ದೀರಾ? ಪಲ್ಲವಿ ಮಾತಾಡಿ. ಹರೇ ಕೃಷ್ಣ. ಅಭ್ಯಾಸ ಯೋಗ ಯುಕ್ತೇನ ಚೇತಸಾ ನಾಣ್ಯಗಾಮಿನ ಪರಂ ಪುರುಷಂ ದಿವ್ಯಂ ಯಾತಿ ಪಾರ್ಥಾನುಚಿತ್ತಯನ್. ಪ್ರಾರ್ಥನೆ: ದೇವೋತ್ತಮ ಪರಮ ಪುರುಷನಂತೆ ನನ್ನನ್ನು ಯಾರು ಧ್ಯಾನಿಸುತ್ತಾರೋ ಬೇರೆ ಯಾವ ಕಡೆಗೂ ಮನಸ್ಸು ಚಲಿಸದಂತೆ ಯಾರ ಮನಸ್ಸು ಸದಾ ನನ್ನಲ್ಲಿ ತನ್ಮಯವಾಗಿರುವುದೋ ಅವನು ಖಂಡಿತವಾಗಿಯೂ ನನ್ನ ಬಳಿಗೆ ಬರುವನು. ಸೊ ಕೃಷ್ಣ ಏನ್ ಹೇಳ್ತಾರೆ ಅಂತದಿಲ್ಲಿ, ಯಾವಾಗಲೂ ಪರಮ ಪುರುಷನಂತೆ ನನ್ನನ್ನು. ಪರಮ ಪುರುಷ ಅಂತ ಹೇಳಿದ್ರೆ ಕೃಷ್ಣನ ನಿಜವಾದ ರೂಪ. ಅಂದ್ರೆ ನಾವು ನೋಡಿದ್ವಿ ಕೃಷ್ಣನ 3 ಸಾಕ್ಷಾತ್ಕಾರ, ಭಗವಾನ್ ಸಾಕ್ಷಾತ್ಕಾರದಲ್ಲಿ ಒಂದು ಬ್ರಹ್ಮನ್, ಪರಮಾತ್ಮ ಹಾಗೂ ಭಗವಾನ್ ಅಂತ ಹೇಳಿದ್ರೆ 2 ಕೈ. ಸೊ ಆ ಫಾರ್ಮ್ ಅಲ್ಲಿ ಪರಮ ಪುರುಷನಂತೆ ನನ್ನನ್ನು ಯಾರು ಅಂದ್ರೆ ಸುಪ್ರೀಂ ಲಾರ್ಡ್ ಅಂತ ಹೇಳಿ ಯಾರು ಮಾಡ್ತಾರೋ ಪೂಜೆ, ಬೇರೆ ಯಾವ ಕಡೆನೂ ಮನಸ್ಸು ಚಲಿಸದಂತೆ. ಸೊ ಅಂದ್ರೆ ಡ್ಯುವಾಲಿಟಿ ಇರಬಾರ್ದು ನಮಗೆ. ಸೊ ಡ್ಯುವಾಲಿಟಿ ಇಲ್ಲದೆ ನಾವು ಕೃಷ್ಣನ ಯಾವ ಒಂದು ಇದರಿಂದ ಭಜಿಸ್ತೀವೋ, ಧ್ಯಾನ ಮಾಡ್ತೀವೋ, ಆಗ ತನ್ಮಯನಾಗಿರುವನು, ಅವನು ಖಂಡಿತವಾಗಿಯೂ ನನ್ನ ಬಳಿಗೆ ಬರುವನು. ಸೊ ಇದನ್ನೆಲ್ಲ ನಾವು ನಂಬಲೇಬೇಕು. ಆಕ್ಚುಲಿ ಇದೆಲ್ಲ ಮಿಥಾಲಜಿ ಅಲ್ಲ. ಸೊ ಇದೆಲ್ಲ ಶಾಸ್ತ್ರದಲ್ಲಿ ಇರುವಂತದ್ದು ಅಂತ ಹೇಳಿದ್ಮೇಲೆ ನಾವ್ ಇದನ್ನ ನಂಬೇಕು. ಕೃಷ್ಣ ಹೇಳ್ತಾನೆ. ಮತ್ತೆ ಇದು ನಿಜವಾದ ಕತೆ, ಅಜಮಿಲ ಅಂತ ಹೇಳ್ಬಿಟ್ಟು. ಸೊ ಅಜಮಿಲದ ಕತೆ ನಾವು ನೋಡಿದ್ವಿ ಮೊನ್ನೆ, ಅಂದ್ರೆ 2ನೇ ಚಾಪ್ಟರ್ ಅಲ್ಲಿ. ಸೊ ಹೇಗೆ ಅವನೊಂದು ವೈಶ್ಯ ಒಂದು ಸಾವಾಸದಿಂದಾಗಿ ಅಂದ್ರೆ ಇದ್ರಲ್ಲಿ ಏನಾಗುತ್ತೆ, ಅವನು ಬ್ರಾಹ್ಮಣ. ಸೊ ಬ್ರಾಹ್ಮಣ ಅವನು ತುಂಬಾ ಪೂಜೆ ಪುನಸ್ಕಾರದಲ್ಲಿ ಇರ್ತಾನೆ. ಆದ್ರೆ ಅವನ ಮನೇಲಿ ಒಂದ್ಸತಿ ಪೂಜೆಗೆ ಅಂತ ಹೇಳಿ ಅವನು ಹೂ ತರಕ್ಕೆ ಅಂತ ಹೇಳಿ ಹೋಗ್ತಾನೆ, ಕಾಡಿಗೆ ಹೋಗ್ತಾನೆ. ಕಾಡಲ್ಲಿ ಹೋಗುವಾಗ ಅವನಿಗೆ ಒಂದು ಗಂಡು ಹೆಣ್ಣು ನಗ್ತಾ ಇರುವಂತದ್ದು, ಮಾತಾಡುವಂಥದ್ದು ಕೇಳುತ್ತೆ. ಅವನಿಗೆ ಜಸ್ಟ್ ಕ್ಯೂರಿಯಾಸಿಟಿ ಆಗತ್ತೆ, ಏನಾಗ್ತಾ ಇದೆ ನೋಡ್ಬೇಕು ಅಂತ ಹೇಳಿ. ಸೊ ಹಾಗಾಗಿ ನೋಡಕ್ಕೆ ಅಂತ ಹೋದವನೇನಾಗತ್ತೆ, ಅವನಿಗೆ ಅದರಲ್ಲಿ ಇದಾಗ್ತಾನೆ. ಅದಾದ್ಮೇಲೆ ಅವನೊಬ್ಬ ಕುಡುಕ, ಅವನು ಒಂದು ವೈಶ್ಯ ಜೊತೆ ಇರ್ತಾನೆ. ಆಗ ಅವನು ಯಾರೋ ಒಬ್ಬ ಸಾಮಾನ್ಯ ಕುಡುಕ, ಅವನಿಗೆ ಈ ತರ ಇರುವಾಗ ನಾನು ಯಾಕೆ, ನನಗೇನು ಇದು ಅಂತ ಹೇಳಿ ಅವನು ಆ ವೈಶ್ಯ ಹಿಂದೆ ಹೋಗಿ, ಹೆಂಡತಿ ಮಕ್ಕಳು ಎಲ್ಲ ಇರ್ತಾರೆ, ಅವ್ರೆಲ್ಲಾರನು ಇದು ಮಾಡಿ ಅವನು ಅಂದ್ರೆ ಮನೆಗೆ ಕರ್ಕೊಂಡ್ ಬರ್ತಾನೆ. ಮನೆಗೆ ಕರ್ಕೊಂಡ್ ಬಂದು ಅವಳನ್ನ ಮದ್ವೆ ಆಗ್ತಾನೆ. ಆಮೇಲೆ ಇಡೀ ಊರವರೇ ಅವನ್ನ ಉಗಿತಾರೆ, ಚೀತು ಅಂತ ಹೇಳ್ಬಿಟ್ಟು. ಸೊ ಆದ್ರೂ ಅವನು ಕೇರ್ ಮಾಡಲ್ಲ. ಅವಳೆಲ್ಲ ಅವನು ಅವಳನ್ನ ಚೆನ್ನಾಗಿ ಇಟ್ಕೋಬೇಕು ಅಂತ ಹೇಳಿ ಲೈಫ್ ಅಂದ್ರೆ ಜೀವನದಲ್ಲಿ ಎಲ್ಲ ಬೇಡದೇ ಇರೋ ಕೆಲಸಗಳೆಲ್ಲ ಮಾಡ್ತಾನೆ. ಕದಿಯೋದು ಇಂದ ಹಿಡಿದು, ಅಂದ್ರೆ ಕುಡಿಯೋದು, ಕದಿಯೋದು, ಅಂದ್ರೆ ದುಡ್ಡಿಗೋಸ್ಕರ, ಅವಳನ್ನ ಚೆನ್ನಾಗಿ ಇಟ್ಕೊಳಕ್ಕೋಸ್ಕರ ಎಲ್ಲಾ ತರ ಪಾಪ ಕಾರ್ಯಗಳನ್ನ ಮಾಡ್ತಾನೆ. ಆಮೇಲೆ ಅವನಿಗೆ ಸುಮಾರು ಮಕ್ಕಳಾಗ್ತಾರೆ. ಆಮೇಲೆ 80 ವರ್ಷದಲ್ಲಿ ಒಂದು ಮಗು ಆಗತ್ತೆ ಅವನಿಗೆ. 80 ವರ್ಷದಲ್ಲಿ ಒಂದು ಮಗು ಆಗತ್ತೆ. ಅದರ ಹೆಸರು ಅವನು ನಾರಾಯಣ ಅಂತ ಇಡ್ತಾನೆ. ಅದೊಂದೇ ಒಳ್ಳೆ ಕೆಲಸ ಮಾಡುವಂತದ್ದು ಅವನು. ಸೊ ನಾರಾಯಣ ಅಂತ ಹೇಳುವಾಗ ಆಮೇಲೆ ಅವನಿಗೆ ಸಾಯೋ ಟೈಮಲ್ಲಿ ಅವನಿಗೆ ಎಷ್ಟು ಅಂದ್ರೆ ಅವನು ತುಂಬಾ ಅಟ್ಯಾಚ್ ಆಗಿರ್ತಾನೆ ಆ ಮಗು ಜೊತೆ. ಎಲ್ಲದಕ್ಕೂ ನಾರಾಯಣ ಅಂತ ಕರೀತಾನೆ. ಹಾಗಾಗಿ ಅವನು ಸಾಯೋ ಟೈಮ್ ಅಂದ್ರೆ ಅವನಿಗೆ ತುಂಬಾ ಕೆಮ್ಮೆಲ್ಲ ಬರುತ್ತೆ. ಅವನಿಗೆ ಕರೀತಾನೆ ಆಗ ನಾರಾಯಣ ಅಂತ. ಆಗ ನಾರಾಯಣ ಅಂತ ಹೇಳುವಾಗ ಅವನು ಅಂದ್ರೆ ಅವನ ಜೀವ ಹೋಗೋ ತರ ಆಗುತ್ತೆ. ಆಗ ಏನಾಗುತ್ತೆ ಅಂದ್ರೆ ತೀರಾ ಇವ್ರು ಯಮದೂತರು ಬರ್ತಾರೆ ಅವನ್ನ ಕರ್ಕೊಂಡು ಹೋಗಕ್ಕೆ, ಯಾಕಂದ್ರೆ ಅವನು ಅಷ್ಟು ಪಾಪ ಮಾಡಿದ್ದಾನೆ. ಆಮೇಲೆ ಈ ಕಡೆ ಇವರು ವಿಷ್ಣು ದೂತರು ಬರ್ತಾರೆ, ಯಾಕಂದ್ರೆ ಅವ್ನು ನಾರಾಯಣ ಅಂತ ಹೇಳಿದ್ನಲ್ಲ. ನಾರಾಯಣ ಅಂತ ಹೇಳಿದಾಗ ವಿಷ್ಣು ದೂತರು, ಅವರಿಬ್ರು ಮಧ್ಯೆ ಫೈಟ್ ಆಗತ್ತೆ. ಲೈಕ್ ಇಲ್ಲಿ ನೋಡ್ಬೋದು ನಾವು, ಇಲ್ಲಿ ಅಜಾಮಿಲ ಮಲಗಿರುವಂತದ್ದು, ಇದು ವಿಷ್ಣು ದೂತರು ನಿಲ್ಲಿಸ್ತಾ ಇದ್ದಾರೆ, ಕರ್ಕೊಂಡು ಹೋಗ್ಬೇಡಿ, ಅವ್ನು ನಾರಾಯಣ ಅಂತ ಹೇಳಿದ್ಮೇಲೆ ಅವನು ನಾವು ಕರ್ಕೊಂಡು ಹೋಗ್ಬೇಕು. ಸೊ ಅದಕ್ಕೆ ನಾವು ಬಂದಿದ್ದೇವೆ ಅಂತ ಹೇಳಿ. ಇವರು ವಿಷ್ಣು ದೂತರು ಇಲ್ಲ, ಅದೇ ಹೇಗೆ ಸಾಧ್ಯ, ಅವನಷ್ಟು ಪಾಪ ಕರ್ಮಗಳನ್ನ ಮಾಡಿದಾನೆ ಅಂತ ಹೇಳಿ. ಆಮೇಲೆ ಅವರು ಯಮರಾಜನ್ ಕೇಳ್ತಾರೆ, ನಾವೇನ್ ಮಾಡ್ಬೇಕು, ಕರ್ಕೊಂಡು ಹೋಗ್ಬೋದಾ ಬೇಡವಾ ಅಂತ ಹೇಳಿ. ಸೊ ಯಮರಾಜ ಹೇಳ್ತಾನೆ, ಇಲ್ಲ ವಿಷ್ಣು ಭಕ್ತರನ್ನ ನಾನು ಮುಟ್ಟಲ್ಲ ಅಂತ ಹೇಳಿ ಯಮರಾಜ ಹೇಳ್ತಾನೆ, ನೀವು ಅವ್ರನ್ನ ಬಿಡಿ ಅಂತ.
ಸೊ ಅವನಿಗೆ ಆಗ ಒಂದ್ ಸ್ವಲ್ಪ ಜ್ಞಾನೋದಯ ಆಗುತ್ತೆ. ಸೊ ಅವನ ಜೀವ ತೆಗಿಯಲ್ಲ ಅವ್ರು ವಿಷ್ಣುದೂತರು ಏನ್ ಮಾಡ್ತಾರೆ, ಅವನಿಗೆ ಜೀವ ಕೊಡ್ತಾರೆ. ಅವನು ಆಮೇಲೆ ಹರಿದ್ವಾರಕ್ಕೆ ಹೋಗಿ 1 ವರ್ಷ ತುಂಬಾ ಕಠಿಣ ತಪಸ್ ಮಾಡ್ತಾನಂತೆ. ತಪಸ್ ಮಾಡಿ ಆಮೇಲೆ ಅವನ ತುಂಬಾ ಚೇಂಜ್ ಆದ್ಮೇಲೆ ರಿಫಾರ್ಮ್ ಆಗಿ ಆಮೇಲೆ ದೇವರ ಒಂದು ಲೋಕಕ್ಕೆ ಹೋಗುವಂಥದ್ದು ಇಲ್ಲಿ. ಆವಾಗ ವಿಷ್ಣುನೇ ಬಂದು ವಿಷ್ಣು ದೂತರು ಅವನ್ನ ಕರ್ಕೊಂಡು ಹೋಗುವಂಥದ್ದು. ಬಟ್ ಇದ್ರಲ್ಲಿ ಏನಂತ ಹೇಳಿದ್ರೆ, ಅವನು ತುಂಬಾ ಒಂದು ದೇವರ ಇದ್ರಲ್ಲಿ ಮಾಡಿದ್ರಿಂದ ದೇವರ ಆತರ ಒಂದು ಇಂಟೆಲಿಜೆನ್ಸ್ ಕೊಟ್ಟ ಅಂತ ಹೇಳಿ. ಅಂದ್ರೆ ಸಾಯೋ ಟೈಮಲ್ಲಿ ನಾರಾಯಣ ಅಂತ ಅವನು ಒಂದು ಕರೆಯೋ ಅಂದ್ರೆ ಅವನ ಮಗನನ್ನೇ ಕರೆದಿದ್ದು, ಆದ್ರೆ ಅವನು ಪ್ಲಾನಿಂಗ್ ಮಾಡಿದ್ದಲ್ಲ. ಹಾಗಂತೇಳಿ ಈಗ ನಾವು ಇಲ್ಲ ನಾನು ಆ ಟೈಮಲ್ಲಿ ಕರಿತೀನಿ ಅಂತ ಹೇಳಿ ಪ್ಲಾನ್ ಮಾಡಿ ಎಲ್ಲ ಕರೆದ್ರೆ ಆಗಲ್ಲ. ಅಂದ್ರೆ ಕೃಷ್ಣ ತುಂಬಾ ಇಂಟೆಲಿಜೆಂಟ್. ಸೊ ಕೃಷ್ಣನ ನಾವು ಫೂಲ್ ಮಾಡಕ್ ಆಗಲ್ಲ. ಸೊ ಅವನು ಏನು ಅಂದ್ರೆ ಗೊತ್ತಿಲ್ಲದೆ ಹೇಳಿದ್ದು. ಹಾಗಾಗಿ ಕೃಷ್ಣ ಬಂದ, ನಾರಾಯಣ ಅಂತ ಹೇಳ್ದ ಅಂತ ಹೇಳಿ ಅವನಿಗೊಂದು ಎಕ್ಸ್ಕ್ಯೂಸ್. ಆಕ್ಚುಲಿ ಇವನ ಕತೆ ಭಾಗವತಂ ಅಲ್ಲಿ ಇದೆ. ಹಾಗೂ ಇದು ಪ್ರಭುಪಾದ ಒಂದು ಪುಸ್ತಕ ಬರ್ದಿದ್ದಾರೆ, ಸೆಕೆಂಡ್ ಚಾನ್ಸ್ ಅಂತ ಹೇಳ್ಬಿಟ್ಟು. ಸೆಕೆಂಡ್ ಚಾನ್ಸ್ ಅಂತ ಹೇಳಿದ್ರೆ ಅವನಿಗೆ ಎರಡನೇ ಸರ್ತಿ ಒಂದು ಅವಕಾಶ ಸಿಕ್ಕಿದ್ದು. ಇಲ್ಲಾಂದ್ರೆ ಅವನು ಏನಾಗ್ತಿದ್ನೋ ಗೊತ್ತಿಲ್ಲ. ಸೊ ದೇವ್ರು ಅವನಿಗೆ ಎರಡನೇ ಚಾನ್ಸ್ ಕೊಟ್ಟಿದ್ದು ಅಂತ ಹೇಳಿ. ಅದೊಂದು ಒಳ್ಳೆ ಪುಸ್ತಕ, ತಗೊಂಡು ಓದ್ಬೋದು ನೀವೆಲ್ಲ. ಸೊ ಇದು ಅವನ ಪತನಕ್ಕೆ ಕಾರಣವಾದ 8 ಕಾರಣಗಳು ಯಾವುದೆಲ್ಲ? ಮೊದಲಿಗೆ ಇಂದ್ರಿಯ ವಸ್ತು ಬಗ್ಗೆ ಯೋಚನೆ ಮಾಡುವಂಥದ್ದು, ಅದರಿಂದ ಆಸಕ್ತಿ ಬೆಳೆಯುವಂಥದ್ದು. ಸೊ ಆಸಕ್ತಿಯಿಂದ ಕಾಮದಿಂದ ಕ್ರೋಧದಿಂದ ಭ್ರಮೆಯಿಂದ ಸ್ಮರಣೆ ವಿಸ್ಮಯ, ಅದರಿಂದ ಬುದ್ಧಿನಾಶ ಹಾಗೂ ಪತನ. ಸೊ ಹಾಗಾಗಿ ಏನು, ಇಂದ್ರಿಯ ವಿಷಯಗಳ ಬಗ್ಗೆ ನಾವು ಇದು ಮಾಡಬಾರ್ದು. ನಮ್ಮ ಇಂದ್ರಿಯಗಳನ್ನ ನಾವು ಕೃಷ್ಣನಿಗೆ ಅರ್ಪಿಸ್ಬೇಕು. ಸೊ ಇಂದ್ರಿಯ ವಿಷಯಗಳಲ್ಲಿ ನಾವು ಆಸಕ್ತಿ ಮಾಡಿದಷ್ಟು ನಮಗೆ ಪತನಗೊಳ್ಳೋ ಚಾನ್ಸಸ್ ಜಾಸ್ತಿ ಅಂತ ಹೇಳಿ ನಾವು ಇದರಿಂದ ಅರ್ಥ ಮಾಡ್ಕೊಳ್ಬೋದು. ಇದು ಕೃಷ್ಣನೇ ಹೇಳುವಂಥದ್ದು ಶ್ಲೋಕ 2ನೇ ಅಧ್ಯಾಯದಲ್ಲಿ. ಓಕೆ, ಹಾ ಮಾತಾಜಿ ಓದಿ. ಕವಿಂ ಪುರಾಣ ಮನುಷಾಸಿತಾರಾಮ್ ಅಣೋರಣೀಯಾಂ ಸ ಮನುಸ್ಮರೇದ್ಯಃ ಸರ್ವಸ್ವದಾತಾರಮಚಿಂತ್ಯ ರೂಪಂ ಆದಿತ್ಯವರ್ಣಂ ತಮಸ್ಸಃ ಪರಾಸ್ತಾತ್. ಪರಮಪುರುಷನು ಎಲ್ಲವನ್ನೂ ಬಲ್ಲವನು, ಅತಿ ಪುರಾತನನು, ನಿಯಂತ್ರಕನು, ಅತ್ಯಂತ ಸಣ್ಣದಕ್ಕಿಂತ ಸಣ್ಣಗಿರುವವನು, ಎಲ್ಲವನ್ನೂ ಪಾಲಿಸುವವನು, ಎಲ್ಲ ಐಹಿಕ ಕಲ್ಪನೆಯನ್ನೂ ಮೀರಿದವನು, ಚಿಂತನೆಯನ್ನೂ ಮೀರಿದವನು ಮತ್ತು ಸದಾ ಒಬ್ಬ ಪುರುಷನು ಎಂದು ನಾವು ಧ್ಯಾನಿಸಬೇಕು. ಅವನು ಸೂರ್ಯನಂತೆ ಪ್ರಕಾಶಿಸುವನು ಮತ್ತು ದಿವ್ಯನಾಗಿದ್ದು ಈ ಐಹಿಕ ಪ್ರಕೃತಿಗೆ ಅತೀತನಾಗಿರುವವನು. ಪರಮ ಪುರುಷನು ಎಲ್ಲವನ್ನು ಬಲ್ಲವನು. ಸೊ ಕೃಷ್ಣನಿಗೆ ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್ ಎಲ್ಲ ಗೊತ್ತಿದೆ. ಕೃಷ್ಣನಿಗೆ ಎಲ್ಲ ಗೊತ್ತು. ಅಂದ್ರೆ ಪ್ರತಿಯೊಂದು ಜೀವಿಗಳಿಗೂ ಎಂತ ಆಶ್ಚರ್ಯ ನೋಡಿ, ನಮ್ಮ ಒಬ್ಬೊಬ್ರು ಒಂದೊಂದು ಜೀವಿನೂ ಏನೇನು ಮಾಡಿದೆ ಅಷ್ಟು ಲೈಫಲ್ಲಿ. ನಾವು ಕೋಟಿ ಲೈಫ್ ತಗೊಂಡಿದೀವಿ. ಕೃಷ್ಣನಿಗೆ ಎಲ್ಲ ಗೊತ್ತು. ಯಾಕಂತ ಹೇಳಿದ್ರೆ ಕೃಷ್ಣ ಪರಮಾತ್ಮ ಆಗಿದ್ದಾನೆ, ಎಲ್ಲ ನೋಡ್ತಾ ಇದ್ದಾನೆ. ಸೊ ಹಾಗಾಗಿ ಪರಮಾತ್ಮ ಆಗಿರುವಂತದ್ದು. ಮತ್ತೆ ನಮಗೆ ಕೃಷ್ಣ ಎಷ್ಟು ಒಂದು ನಮ್ಮ ಮೇಲೆ ಕರುಣೆ ಅಂತ ಹೇಳಿದ್ರೆ, ಲೈಕ್ ಎಷ್ಟೇ ನಾವು ಲೈಫ್ ತಗೊಂಡ್ರು ನಮ್ ಜೊತೆ ಪರಮಾತ್ಮ ಆಗಿ ಪ್ರತಿಯೊಂದು ಜೀವದಲ್ಲೂ ಬರ್ತಾನೆ ನಮ್ ಜೊತೆ. ಯಾಕಂದ್ರೆ ನಮಗೆ ಗೈಡ್ ಮಾಡಕ್ಕೆ ಸರಿಯಾಗಿ ದಾರಿ. ಅಂದ್ರೆ ಅದು ಯಾವಾಗ ಅಂತ ಹೇಳಿದ್ರೆ ನಾವು ಕೃಷ್ಣನ್ ಕಡೆಗೆ ತಿರ್ಗ್ಬೇಕು, ಆವಾಗ ಮಾತ್ರ ಕೃಷ್ಣ ನಮಗೆ ಗೈಡ್ ಮಾಡುವಂಥದ್ದು. ನಾವು ತಿರ್ಗ್ಲಿಲ್ಲ ಅಂದ್ರೆ ನಮಗೆ ಗೈಡೆನ್ಸ್ ಸಿಗಲ್ಲ. ಸೊ ಎಲ್ಲವನ್ನು ಬಲ್ಲವನು, ಅತಿ ಪುರಾತನನು. ಸೊ ಆದಿಪುರುಷ, ಗೋವಿಂದಂ ಆದಿಪುರುಷಂ ತಮಹಂ ಭಜಾಮಿ, ಅದು ಬ್ರಹ್ಮನ ಪ್ರೇಯರ್. ಸೊ ಆದಿಪುರುಷ ಕೃಷ್ಣ, ಈಶ್ವರ ಪರಮ ಕೃಷ್ಣ, ಸಚ್ಚಿದಾನಂದ ವಿಗ್ರಹ, ಆದಿರ್ ಗೋವಿಂದ, ಸರ್ವ ಕಾರಣ. ಸೊ ನಿಯಂತ್ರಕನು. ಸೊ ನಾನು ಕಂಟ್ರೋಲರ್ ಅಂತ ಹೇಳಿ ಕೃಷ್ಣ ಹೇಳ್ತಾನೆ. ಭೋಕ್ತಾರಂ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ ಸುಹೃದಂ ಸರ್ವಭೂತಾನಂ ನಾತ್ಮಂ ಶಾಂತಿಂ ರುಚ್ಯತಿ. ಸೊ ನಿಯಂತ್ರಕ, ಕಂಟ್ರೋಲರ್. ಅಂದ್ರೆ ಎಲ್ಲ ಒಂದು ಈ ಏನೇನ್ ನಡೀತಾ ಇದೆ ಈ ಜಗತ್ತಲ್ಲಿ ಎಲ್ಲ ಕೃಷ್ಣನ ಒಂದು ಕಂಟ್ರೋಲ್ ಇಂದಾನೇ ಆಗುವಂಥದ್ದು. ಈಗ ದೇವತೆಗಳೆಲ್ಲ ಯಾರಿದ್ದಾರೆ ಅವರೆಲ್ಲಾನು ಕೃಷ್ಣನ ಒಂದು ಆದೇಶದ ಮೇಲೆ ಎಲ್ಲ ಸರಿಯಾಗುವಂಥದ್ದು. ಅವರಿಗೆಲ್ಲ ತುಂಬಾ ಭಯ ಅಂತೆ. ಅಂದ್ರೆ ದೇವತೆಗಳಿಗೂ ತುಂಬಾ ಭಯ. ಯಾಕಂದ್ರೆ ಕೃಷ್ಣ ಆತರ ಕಂಟ್ರೋಲ್ ಮಾಡುವಂಥದ್ದು ಎಲ್ಲಾರ್ನು. ಈಗ ಬ್ರಹ್ಮ ಸಂಹಿತೆಯಲ್ಲಿ ಇದೆ, ಇವನ್ ಇವಾಗ ಏನಾದ್ರೂ ಈ ವರ್ಲ್ಡ್ ನ ಅಂದ್ರೆ ಡಿಸ್ಟ್ರಕ್ಟ್ ಮಾಡ್ಬೇಕು ಅಥವಾ ಆತರ ಒಂದು ಬಂದಾಗ ಈಶ್ವರನ ಕೇಳುವಂಥದ್ದು, ಹಾಗೂ
ದೇವಿ ಬಂದ್ಬಿಟ್ಟು ಈ ಒಂದು ಭೌತಿಕ ಜಗತ್ನ ನೋಡ್ಕೊಳ್ಳುವಂಥದ್ದು, ಅಂದ್ರೆ ಅವಳ ಕೆಲಸ ಅಂತ ಹೇಳಿ ಹಾಗೆಲ್ಲ. ಒಟ್ಟಾರೆ ನಿಯಂತ್ರಕ ಬೇಕಲ್ಲ. ಈಗ ಅಂದ್ರೆ ಈಗ ಹೇಗೆ ಒಂದು ಪ್ರೈಮ್ ಮಿನಿಸ್ಟರ್ ಈಗ ಫುಲ್ ಅವರು ಪ್ರೆಸೆನ್ಸ್ ಎಲ್ಲಾ ಕಡೆ ಅಂದ್ರೆ ಡೈರೆಕ್ಟ್ ಆಗಿ ಬರಕ್ಕಾಗಲ್ಲ, ಆದ್ರೆ ಅವ್ರು ಇರೋ ಕಡೆಯಿಂದಾನೆ ಹೇಗೆ ಅವರು ಎಲ್ಲ ಹ್ಯಾಂಡಲ್ ಮಾಡ್ತಾರೆ ಬೇರೆ ಮಿನಿಸ್ಟರ್ಸ್ನೆಲ್ಲ ಇಟ್ಟು, ಹಾಗೆ ಕೃಷ್ಣ ನೋಡ್ಕೊಳ್ಳುವಂಥದ್ದು ಕಂಟ್ರೋಲರ್ ತರ. ಸೊ ಅತ್ಯಂತ ಸಣ್ಣದಕ್ಕಿಂತ ಸಣ್ಣಗಿರುವವನು ಅಂದ್ರೆ ಕೃಷ್ಣ ಗೋಲೋಕದಲ್ಲೂ ಇದ್ದಾನೆ, ಹಾಗೂ ಒಂದೊಂದು ಅಣುವಲ್ಲೂ ಇದ್ದಾನೆ ಕೃಷ್ಣ. ಅದು ನಮಗೆ ಇದಕ್ಕೆ ಹೇಳೋ ಇದಕ್ಕೆ ಚೈತನ್ಯ ಮಹಾಪ್ರಭುಗಳು ಏನಂತಾರೆ ಅಂದ್ರೆ ಅಚಿಂತ್ಯ ಭೇದ ಅಭೇದ ತತ್ವ, ಅಂದ್ರೆ ಸೈಮಲ್ಟೇನಿಯಸ್ಲಿ ಒನ್ ಅಂಡ್ ಡಿಫ್ರೆಂಟ್ ವಿಚ್ ಇಸ್ ಟೋಟಲಿ ಇನ್ಕನ್ಸೀವಬಲ್ ಟು ಅಸ್ ಅಂತ. ಅಂದ್ರೆ ನಮಗೆ ಅರ್ಥ ಮಾಡ್ಕೊಳಕ್ಕೆ ಇದು ಸಾಧ್ಯ ಇಲ್ಲ. ನಾವು ಜಸ್ಟ್ ಶಾಸ್ತ್ರದಲ್ಲಿ ಇರೋದನ್ನ ಇದ್ ಮಾಡ್ಕೋಬೇಕಂದ್ರೆ ಹೇಗೆ ಕೃಷ್ಣ ಅಷ್ಟು ಸಣ್ಣ ಆಗ್ತಾನೆ, ಮತ್ತೆ ಹೇಗೆ ಪ್ರಹ್ಲಾದ ಕರೆದಾಗ ಆ ಒಂದು ಸ್ತಂಭದಿಂದ ಹೊರಗಡೆ ಬರುವಂತದ್ದೇನು ನಮಗೆ ಅದು ಅರ್ಥ ಮಾಡ್ಕೊಳಕ್ಕೆ ಸಾಧ್ಯನೇ ಇಲ್ಲ. ಕೃಷ್ಣ ಹೇಗೆ ಅಂತ ಹೇಳಿ ಸಣ್ಣದಕ್ಕಿಂತ ಸಣ್ಣಗಿರುವನು, ಎಲ್ಲವನ್ನೂ ಪಾಲಿಸುವನು, ಎಲ್ಲವನ್ನು ಅಂದ್ರೆ ಯಾವುದೇ ಒಂದು ಇರುವೆಯಿಂದ ಹಿಡಿದು ಕೃಷ್ಣ ಎಲ್ಲಾ ಪ್ರಾಣಿಗಳನ್ನು ನಮ್ಮನ್ನ ಆಗ್ಲಿ ಎಲ್ಲರನ್ನು ಸಾಕುವಂಥದ್ದು. ಯಾರಿಗೂ ಇಲ್ಲ ಅಂತ ಹೇಳುವಂಥದ್ದಿಲ್ಲ ಇಲ್ಲಿ, ಎಲ್ಲರಿಗೂ ನೋಡ್ಕೊಳ್ತಾನೆ ಕೃಷ್ಣ. ಸೊ ಎಲ್ಲ ಐಹಿಕ ಕಲ್ಪನೆಯನ್ನು ಮೀರಿದವನು. ಸೊ ಐಹಿಕವಾಗಿ ನಾವು ಕೃಷ್ಣನ ಜಡ್ಜ್ ಮಾಡಕ್ ಸಾಧ್ಯನೇ ಇಲ್ಲ. ಚಿಂತನೆಯನ್ನು ಮೀರಿದವನು ಮತ್ತು ಸದಾ ಒಬ್ಬ ಪುರುಷನು, ಅಂದ್ರೆ ಕೃಷ್ಣ ಇಸ್ ಎ ಪರ್ಸನ್ ಅಂತ ಹೇಳ್ತಾ ಇರೋದಿಲ್ಲಿ. ಅಂದ್ರೆ ಈ ಇಸ್ ನಾಟ್ ಎ ಲೈಟ್. ಸ್ವಲ್ಪ ಜನ ಹೇಳುವಂಥದ್ದು ದೇವರಿಗೆ ರೂಪ ಇಲ್ಲ, ದೇವರು ಜಸ್ಟ್ ಒಂದು ಲೈಟ್, ಒಂದು ಬೆಳಕು ಅಂತ ಹೇಳಿ. ಬಟ್ ಇಲ್ಲಿ ಕ್ಲಿಯರ್ ಆಗಿ ಕೃಷ್ಣ ಹೇಳ್ತಾ ಇದ್ದಾನೆ ಅವನು ಪುರುಷನು, ಒಬ್ಬ ಪುರುಷ. ಪುರುಷ ಅಂತ ಹೇಳಿದ್ರೆ ಓನ್ಲಿ ಆಕ್ಚುಲಿ ಏನಂತ ಹೇಳಿದ್ರೆ ಭೌತಿಕ ಜಗತ್ತಲ್ಲಿ ಪುರುಷ ಮತ್ತು ಮಹಿಳೆ ಅಲ್ವಾ. ಸೊ ಆಕ್ಚುಲಿ ಕೃಷ್ಣನ ಪ್ರಕಾರ ಅದು ಜಸ್ಟ್ ಪ್ರಕೃತಿ, ನಾವೆಲ್ಲರೂ ಪ್ರಕೃತಿನೇ. ನಮ್ಮ ಕರ್ಮಗಳ ಅನುಸಾರ ಒಬ್ಬೊಬ್ರು ಬೇರೆ ದೇಹ ತಗೊಂಡಿರುವಂತದ್ದು. ನಾವು ಈಗಿನ ಜನ್ಮದಲ್ಲಿ ನಾನು ಒಂದು ಹೆಣ್ಣಾಗಿರ್ಬೋದು, ಹಿಂದಿನ ಜನ್ಮದಲ್ಲಿ ಗಂಡಿರ್ಬೋದು, ನೆಕ್ಸ್ಟ್ ಜನ್ಮದಲ್ಲಿ ಏನು ಅಂತ ಗೊತ್ತಿಲ್ಲ. ಸೊ ಏನೋ ಪ್ರಾಣಿನೂ ಇರ್ಬೋದು, ಏನೋ ಗೊತ್ತಿಲ್ಲ ನಮಗೆ. ಸೊ ಯಾವ್ದಾದ್ರು ಇರ್ಬೋದು, ಅದನ್ನ ಕೃಷ್ಣ ಹೇಳ್ತಾ ಇರೋವಂಥದ್ದು. ಅಂದ್ರೆ ಕೃಷ್ಣ ಬಂದು ಪುರುಷ ಅಂತ ಹೇಳಿ. ಸೊ ಹಾಗಾಗಿ ಕೃಷ್ಣನಿಗೆ ಅದು ಫೀಲಿಂಗ್ಸ್ ಇದೆ, ಫೀಲಿಂಗ್ಸ್ ಇಲ್ಲ ಅಂತಲ್ಲ. ಸೊ ನಾವು ಮಾಡೋದನ್ನ ಕೃಷ್ಣ ಅರ್ಥ ಮಾಡ್ಕೊಳ್ತಾನೆ, ಬಿಕಾಸ್ ಹಿ ಈಸ್ ಎ ಪರ್ಸನ್ ಎಂದು ನಾವು ಧ್ಯಾನಿಸಬೇಕು. ಅವನು ಸೂರ್ಯನಂತೆ ಪ್ರಕಾಶಿಸುವವನು. ಸೊ ಕೃಷ್ಣನೇ ಅಂದ್ರೆ ಕೃಷ್ಣನ ಕಣ್ಣು ಅಂತ ಹೇಳ್ತಾರೆ. ಹಾಗಾಗಿ ಸೂರ್ಯನಂತೆ ಪ್ರಕಾಶಿಸ್ತಾನೆ, ಹಾಗೂ ಮತ್ತು ದಿವ್ಯನಾಗಿದ್ದು. ಸೊ ಕೃಷ್ಣ ಎಲ್ಲ ದಿವ್ಯ, ಕೃಷ್ಣನ ರೂಪ ಆಗ್ಲಿ, ಅವನ ಒಂದು ಆಕ್ಟಿವಿಟೀಸ್ ಆಗ್ಲಿ ಎಲ್ಲ ದಿವ್ಯ. ನಾವು ಅದು 4ನೇ ಚಾಪ್ಟರ್ ಅಲ್ಲಿ ನೋಡ್ವಿ. ಭಗವಂತ ಹೇಳುವಂಥದ್ದು ದಿವ್ಯ ಅಂದ್ರೆ ಎಲ್ಲಾನು ಡಿವೈನ್ ಅಂತ ಹೇಳಿ. ಅಂದ್ರೆ ನಮ್ಮ ತರ ಒಂದು ಭೌತಿಕ ಶರೀರ ಅಲ್ಲ, ದಿವ್ಯ ದೇಹದಲ್ಲಿ ಕೃಷ್ಣ ಬರುವಂತದ್ದು. ಆಮೇಲೆ ಕಾಣಿಸ್ಕೊಳ್ಳುವಂಥದ್ದು ಕೃಷ್ಣ ಅಂದ್ರೆ ನಮ್ ತರ ಹೊಟ್ಟೆಯಲ್ಲಿ ಹುಟ್ಟಿ ಬರುವಂತದ್ದಲ್ಲ, ಅಂದ್ರೆ ಹೃದಯ ಗರ್ಭದಲ್ಲಿ ವಾಸುದೇವನ ಹೃದಯದಿಂದ ದೇವಕಿ ಹೃದಯಕ್ಕೆ ಬಂದು ಮತ್ತೆ ಮಗುವಾಗಿ ಕಾಣಿಸ್ಕೊಳ್ಳುವಂಥದ್ದು. ಹಾಗಾಗಿ ಅವನು ದಿವ್ಯನಾದವನು, ಈ ಐಹಿಕ ಪ್ರಕೃತಿಗೆ ಅತೀತವಾಗಿರುವವನು ಅಂತ ಹೇಳಿ. ಸೊ ನೆಕ್ಸ್ಟ್, ಸೊ ಇಲ್ಲಿ ನಾವು ನೋಡ್ಬೋದು ಎಲ್ಲ ದೇವತೆಗಳು ಯಾವಾಗಲೂ ಕೃಷ್ಣನ ಒಂದು ಧ್ಯಾನದಲ್ಲೇ ಇರುವಂತದ್ದು ಇಲ್ಲಿ. ಸೊ ಇದು ಕ್ಷೀರೋದಕ ಶಾಯಿ ವಿಷ್ಣು. ಸೊ ಅವರ ಒಂದು ಇದು ಲಕ್ಷ್ಮಿ ಯಾವಾಗಲೂ ಪಾದ ಸೇವನೆ ಮಾಡುವಂಥದ್ದು. ಸೊ ಇದು ಬ್ರಹ್ಮ. ಏನೇ ಒಂದು ತೊಂದರೆ ಬಂದಾಗ ಅವನು ಇಮಿಡಿಯೇಟ್ ಎಲ್ಲಾ ದೇವತೆಗಳು ಒಟ್ಟಿಗೆ ಅವರು ಧ್ಯಾನ ಮಾಡುವಂಥದ್ದು ವಿಷ್ಣುದು. ಸೊ ಇದು ಬ್ರಹ್ಮ ಕೂತ್ಕೊಂಡು ಧ್ಯಾನ ಮಾಡುವಂಥದ್ದು. ಇದು ಈಶ್ವರ. ಸೊ ಈಶ್ವರನು ಯಾವಾಗಲೂ ಧ್ಯಾನ ಮಾಡುವಂಥದ್ದು. ಓಕೆ, ಮಾಲತಿ ಮಾತಾಜಿ ಓದಿ. ಮಾಮ ಪೆತ್ತೆ ಪುನರ್ಜನ್ಮ ದುಃಖ ಜಾಲಮ ಶಾಶ್ವತಂ ದುಃಖಾಲಯಂ ಅಶಾಶ್ವತಂ ನಾಪ್ತು ಮಹತ್ಯಾನಂ ಸಂಸಿದ್ಧಂ ಪರಮಾಂ ಗತಃ. ಮಾಮುಪೇತ್ಯ ಪುನರ್ಜನ್ಮ ದುಃಖಾಲಯಂ ಅಶಾಶ್ವತಂ ನಾಪ್ನುವಂತಿ ಮಹಾತ್ಮಾನಃ ಸಂಸಿದ್ಧಿಂ ಪರಮಾಂ ಗತಾಃ. ಭಕ್ತಿಪೂರ್ವಕ ಯೋಗಿಗಳಾದ ಮಹಾತ್ಮರು ನನ್ನನ್ನು ಸೇರಿದ ಮೇಲೆ ದುಃಖಗಳ ತವರಾದ ಈ ಅಶಾಶ್ವತ ಪ್ರಪಂಚಕ್ಕೆ ಹಿಂದಿರುಗುವುದಿಲ್ಲ, ಏಕೆಂದರೆ ಅವರು ಅತ್ಯುನ್ನತ ಪರಿಪೂರ್ಣತೆಯನ್ನು ಸಾಧಿಸುತ್ತಾರೆ. ಸೊ ಒಂದ್ಸರ್ತಿ ನಾವು ಹೋದ್ರೆ ಮತ್ತೆ ನಾವು ಬರಲ್ಲ ಅಂತ ಇಲ್ಲಿಗೆ, ಅಂದ್ರೆ ಗೋಲೋಕಕ್ಕೆ, ದೇವರ ಒಂದು ಧಾಮಕ್ಕೆ ನಾವು ಒಂದ್ಸರ್ತಿ ಹೋದ್ರೆ ಮತ್ತೆ ಬರಲ್ಲ ಅಂತ ಹೇಳಿ ಕೃಷ್ಣ ಅಂದ್ರೆ ಹೇಗೆ ಹೋಗುವಂಥದ್ದು ಭಕ್ತಿಪೂರ್ವಕ. ಸೊ ಭಕ್ತಿ ಸೇವೆಯಲ್ಲಿ ನಾವು ತೊಡಗಿರ್ಬೇಕು. ಹಾಗಾದ್ರೆ ಕೃಷ್ಣ ಹೇಳ್ತಾ ಇದ್ದಾನೆ ಇದು ದುಃಖಗಳ ತವರು.
ದುಃಖಾಲಯಂ ಅಶಾಶ್ವತಂ ಅಂದ್ರೆ ಇದು ಫುಲ್ ಆಫ್ ಮಿಸರಿ, ದುಃಖಾಲಯ ಹಾಗೂ ಅಶಾಶ್ವತವಾಗಿರುವಂತದ್ದು. ಸೊ ಇಲ್ಲಿಗೆ ಅಂದ್ರೆ ಈಗ ಬ್ರಹ್ಮ ಅಂದ್ರೆ ಬ್ರಹ್ಮಲೋಕದಲ್ಲಿ ಏನಂತ ಹೇಳಿದ್ರೆ ಬ್ರಹ್ಮನು ಅಂದ್ರೆ ಬ್ರಹ್ಮನಿಗೆ ನಾವು ನೋಡಿದ್ವಿ ಏಕೆ ಎಷ್ಟು ವರ್ಷ ಬದುಕಿರ್ತಾನೆ ಬ್ರಹ್ಮ ಅಂತ ಹೇಳಿ, ಅಂದ್ರೆ 311 ಟ್ರಿಲಿಯನ್ ಇಯರ್ಸ್. ಸೊ ಅಷ್ಟು ಬದುಕಿ ಮತ್ತೆ ಸಾಯುವಂಥದ್ದು. ಆದ್ರೆ ನಮಿಗೂ ಬ್ರಹ್ಮನಿಗೆ ಏನ್ ವ್ಯತ್ಯಾಸ ಅಂತ ಹೇಳಿದ್ರೆ ಅಲ್ಲಿ ಇದಿಲ್ಲ, ಏನು ಅಲ್ಲಿ ಜರ ಮತ್ತೆ ವ್ಯಾಧಿ ಇಲ್ಲ, ಅಂದ್ರೆ ಓಲ್ಡ್ ಏಜ್ ಮತ್ತೆ ಡಿಸೀಸ್ ಇದೆರಡಿಲ್ಲ. ಸೊ ಅಲ್ಲಿ ಯಾವಾಗ್ಲೂ ಅಂದ್ರೆ ಫುಲ್ ಎನರ್ಜೆಟಿಕ್ ಆಗಿ ಹೆಂಗಾಗೆ ಇರುವಂತದ್ದು ಬ್ರಹ್ಮನು. ಸೊ ಆದ್ರೆ ಕೊನೆ ಅನ್ನೋದಿದೆ. ಸೊ ಹಾಗಾಗಿ ನನ್ನ ಯಾರು ಇದ್ ಮಾಡ್ತಾರೋ ಸ್ಮರಿಸ್ತಾರೋ ನನ್ನ ಲೋಕಕ್ಕೆ ಬಂದವ್ರ ಮೇಲೆ ಅವರು ಮತ್ತೆ ಬರಲ್ಲ ಇಲ್ಲಿಗೆ ಅಂತ ಹೇಳಿ. ಎಸ್, ಪಲ್ಲವಿ ಓದಿ ಮಾತಾಡಿ. ಹರೇ ಕೃಷ್ಣ. ಆ ಬ್ರಹ್ಮ ಭುವನಾ ಲೋಕಾಃ ಪುನರಾವರ್ತಿನೋರ್ಜುನಃ ಮಾಮುಪೇತ್ಯ ತು ಕೌಂತೇಯ ಪುನರ್ಜನ್ಮ ನ ವಿದ್ಯತೆ. ಐಹಿಕ ಜಗತ್ತಿನ ಅತ್ಯುನ್ನತ ಲೋಕದಿಂದ ಅತಿ ಕೆಳಗಿನ ಲೋಕದವರೆಗೆ ಎಲ್ಲಾ ಲೋಕಗಳೂ ದುಃಖದ ಆವಾಸಗಳೇ. ಇವುಗಳಲ್ಲಿ ಜನನ ಮರಣಗಳು ಮತ್ತೆ ಮತ್ತೆ ಆಗುತ್ತವೆ. ಆದರೆ ಕುಂತಿಯ ಪುತ್ರನಾದ ಅರ್ಜುನನೇ, ನನ್ನ ನಿವಾಸವನ್ನು ಸೇರಿದವನಿಗೆ ಪುನರ್ಜನ್ಮವಿಲ್ಲ. ತುಂಬಾ ಫೇಮಸ್ ಶ್ಲೋಕ ಇದು. ಆ ಬ್ರಹ್ಮ ಭುವನಾಲೋಕ ಪುನರಾವರ್ತಿನೋರ್ಜುನ ಅಂದ್ರೆ ಆ ಬ್ರಹ್ಮನ್ ಲೋಕದಿಂದ ಹಿಡಿದು ಎಲ್ಲಾನು ಮತ್ತೆ ಎಲ್ಲೇ ಹೋದ್ರುನು ನಾವು ಮತ್ತೆ ಹುಟ್ಲೇಬೇಕಂತ, ಅಂದ್ರೆ ಜನ್ಮ ಮೃತ್ಯು ಎಲ್ಲ ಇದಕ್ಕೆ ಇದಿಲ್ಲ ಅಂತ, ಅಂದ್ರೆ ಮುಕ್ತಿ ಇಲ್ಲ ಅಂತ ಹೇಳಿ. ಅಂದ್ರೆ ನಾವ್ ಎಷ್ಟೇ ಒಳ್ಳೆ ಕೆಲಸಗಳು ಮಾಡಿ ಸ್ವರ್ಗಕ್ಕೆ ಹೋಗ್ಬೋದು ಅಥವಾ ಅದ್ರ ಮೇಲೆ ಹೋದ್ರು ಬ್ರಹ್ಮನ್ ಲೋಕಕ್ಕೆ ಹೋಗ್ಬೋದು. ಆದ್ರೆ ಮತ್ತೆ ಪುನರ್ಜನ್ಮ ಇದ್ದೇ ಇದೆ ಅಂತ. ಪುನರಾವರ್ತಿನೋರ್ಜುನ, ಮತ್ತೆ ಬರ್ತೀಯ ನೀನು. ಆದ್ರೆ ನನ್ನ ಯಾರು ಕೃಷ್ಣನ ಅಂದ್ರೆ ಈಗ ನಾವು ನೋಡಿದ್ವಲ್ಲ, ಬ್ರಹ್ಮನ ಯಾರು ಹಿರಣ್ಯಕಶಿಪು ಎಲ್ಲ ಅವನು ಕೇಳುವಂಥದ್ದು ವರ ಬ್ರಹ್ಮನನ್ನೇ. ಆದ್ರೆ ಅವನು ಶಾಶ್ವತ ಆಗಿಲ್ಲ, ಅವನು ಸತ್ತ. ಯಾಕಂತ ಹೇಳಿದ್ರೆ ಯಾವುದೇ ದೇವತೆಗಳನ್ನ ಬೇರೆಯವ್ರನ್ನ ಯಾರನ್ನೇ ಕೇಳಿದ್ರು ಅವರಿಗೆ ಸಾವಿದ್ದೇ ಇದೆ. ಅಂದ್ರೆ ಅಮರರಾಗಿರಕ್ಕಾಗಲ್ಲ. ಅಮರರು ಅಂತ ಹೇಳಿದ್ರೆ ನಮಗೆ ಇದು ಮತ್ತೆ ಜೀವ ಸಿಗ್ಬಾರ್ದು, ಈ ಭೌತಿಕ ಶರೀರ. ಸೊ ಹಾಗಾಗಿ ಅದು ಯಾವಾಗ ಸಾಧ್ಯ? ಮಾಮುಪೇತ್ಯತು ಕೌಂತೆಯ ಪುನರ್ಜನ್ಮನ ವಿದ್ಯತೆ. ಸೊ ಈ ದುಃಖಾಲಯ ಅಶಾಶ್ವತ ಅಂತ ಕೃಷ್ಣ ಹೇಳಿದ್ಮೇಲೆ ಈ ದುಃಖಾಲಯಕ್ಕೆ ಯಾಕೆ ಬರ್ಬೇಕು ನೀನು? ಸೊ ಪುನರ್ಜನ್ಮ ಬೇಡ. ಸೊ ಹಾಗಾದ್ರೆ ನೀನೇನ್ ಮಾಡ್ಬೇಕು? ನೀವು ನನ್ನ ಧ್ಯಾನ ಮಾಡ್ಬೇಕು ಅಂತ ಹೇಳಿ ಇಲ್ಲಿ ಕೃಷ್ಣ ಹೇಳ್ತಾ ಇರುವಂತದ್ದು. ಸೊ ಇಲ್ಲಿ ದೈವಾಸುರ ಅಂದ್ರೆ ಈಗ ಇವನ್ ದೇವಲೋಕದಲ್ಲೂ ಅಷ್ಟೇ ಯಾವಾಗ್ಲೂ ಅಸುರರ ಭಯ ಇರುತ್ತೆ ಅವರಿಗೆ, ಯಾವಾಗ ಬಂದು ತೊಂದರೆ ಕೊಡ್ತಾರೆ ಅಂತ ಹೇಳಿ. ಮತ್ತೆ ನರಕದಲ್ಲಂತೂ ಕೇವಲ ನೋವೇ, ಬೇರೆ ತರ ಶಿಕ್ಷೆಗಳಿರುತ್ತಲ್ಲಿ. ಸೊ ಇಲ್ಲಿ ನೋಡ್ಬೋದು ನಾವು ಬೆಂಕಿಯಲ್ಲಿ ಬೀಳ್ತಾ ಇರುವಂತದ್ದು. ಅಂದ್ರೆ ಯಾತನೆ ಶರೀರ ಅಂತ ಕೊಡ್ತಾರಂತೆ ನಮಗೆ, ಅಂದ್ರೆ ನಾವು ಮಾಡಿರೋ ತಪ್ಪಿಗೆ. ಸೊ ಹೇಗೆ ಅಂತ ಈಗ ನಮಗೆ ಆಶ್ಚರ್ಯ ಆಗ್ಬೋದಲ್ಲ, ಬಾಡಿ ಹೇಗೆ ಬಂತು ಅಂತಂದ್ರೆ, ಬಾಡಿ ಅಂತ ಹೇಳಿದ್ರೆ ಯಾತನೆ ಶರೀರ ಅಂತ ಕೊಡ್ತಾರಂತೆ. ಅದು ತುಂಬಾ ಪೇನ್ಫುಲ್. ಸೊ ಆ ತರ ಒಂದು ಶರೀರ ಕೊಟ್ಟು ನಮಗೆ ಶಿಕ್ಷೆ ಕೊಡುವಂಥದ್ದು ಯಮರಾಜ ಅಲ್ಲಿ, ಬೇರೆ ತರದ್ದು. ಓಕೆ. ಸಹಸ್ರಯುಗ ಪರ್ಯಂತಂ ಅಹರ್ಯದ್ ಬ್ರಹ್ಮಣೋ ವಿದುಃ ರಾತ್ರಿಂ ಯುಗ ಸಹಸ್ರಾಂತಂ ದೇಹೋರಾತ್ರ ವಿದೋ ಜನಾಃ ಅವ್ಯಕ್ತಾದ್ವ್ಯಕ್ತಯಃ ಸರ್ವಾಃ ಪ್ರಭವನ್ನ ಹರಾಗಮೇ ರಾತ್ರ್ಯಾಗಮೇ ಪ್ರಲೀಯಂತೆ ತತ್ರೈವ ವ್ಯಕ್ತ ಸಂಜ್ಞಕೆ ಭೂತಗ್ರಾಮಸ್ಸ ಏವಾಯಂ ಭೂತ್ವಾ ಪ್ರಲೀಯತೆ ರಾತ್ರ್ಯಾಗಮೇ ವಶಃ ಪಾರ್ಥ ಪ್ರಭವತ್ಯಹರಾಗಮೇ. ಮನುಷ್ಯರ ಲೆಕ್ಕದ ಪ್ರಕಾರ 1,000 ಯುಗಗಳು ಸೇರಿ ಬ್ರಹ್ಮನ ಒಂದು ದಿನ, ಅವನ ರಾತ್ರಿಗಳು ಇಷ್ಟೇ ಅವಧಿ. ಎಷ್ಟು ದೊಡ್ಡ ಲೈಫ್ ಟೈಮ್ ನೋಡಿ ಬ್ರಹ್ಮಂದು. 1,000 ಯುಗಗಳು ಅಬ್ಬಾ, ಬ್ರಹ್ಮನ ಒಂದು ದಿನ ಅಂದ್ರೆ ಒಂದು ಕಲ್ಪ ಅಂತ ಹೇಳ್ತಾರೆ ಅದಕ್ಕೆ. ಬ್ರಹ್ಮನ ಹಗಲಿನ ಪ್ರಾರಂಭದಲ್ಲಿ ಎಲ್ಲಾ ಜೀವಿಗಳು ಅವ್ಯಕ್ತ ಸ್ಥಿತಿಯಿಂದ ಅಭಿವ್ಯಕ್ತ ಪಡೆಯುತ್ತಾರೆ. ಅಂದ್ರೆ ಅನ್ಕಾನ್ಶಿಯಸ್ ಸ್ಟೇಜ್ ಅಲ್ಲಿ ಇರ್ತೀವಂತೆ ನಾವು, ಅಂದ್ರೆ ಅನಿಲೇಷನ್ ಆದಾಗ. ಮತ್ತೆ ಈ ಸೃಷ್ಟಿ ಮಾಡ್ತಾನೆ ಬ್ರಹ್ಮ ಬೆಳಿಗ್ಗೆ ಎದ್ದು. ಬ್ರಹ್ಮನ ಒಂದು ಎವ್ರಿ ಡೇ ಮಲಗುವಾಗ ಇಡೀ ವರ್ಲ್ಡ್ ನ ಏನಂತಾರೆ ಪ್ರಳಯ ತರ ಅಂದ್ರೆ ಮುಗಿಸಿ ಮಲಗುವಂಥದ್ದು.
ಪೀಸ್ಫುಲ್ ಆಗಿ ಮಲಗುವಂಥದ್ದು. ಯಾಕಂತ ಹೇಳಿದ್ರೆ ನಮ್ನ ಹಾಗೆ ಬಿಟ್ಟು ಮಲ್ಗಕ್ಕಾಗಲ್ಲ ಅಂತೆ, ನಾವು ಅಷ್ಟು ತೊಂದರೆ ಕೊಡ್ತಾ ಇರ್ತಾರೆ ಎಲ್ಲ ಜೀವಿಗಳು ಅಂತ ಹೇಳಿ. ಸೊ ಅವನ ಅಂದ್ರೆ ನಮ್ಮ ದಿನ ಅಲ್ಲ, ಬ್ರಹ್ಮನ ಒಂದು ದಿನ ಮುಗಿಯುವಾಗ ಅಂದ್ರೆ ಅಷ್ಟು 1,000 ಯುಗಗಳು ಆಗ ಒಂದು ಬ್ರಹ್ಮನ ದಿನ. ಸೊ ಆಗ ಬ್ರಹ್ಮ ಪ್ರಳಯ ಮಾಡುವಂಥದ್ದು, ಮತ್ತೆ ಬೆಳಿಗ್ಗೆ ಎದ್ದು ಮತ್ತೆ ಸೃಷ್ಟಿ ಮಾಡುವಂಥದ್ದು. ಸೊ ಅನಂತರ ರಾತ್ರಿ ಆದಾಗ ಅವನು ಮತ್ತೆ ಅವ್ಯಕ್ತದಲ್ಲಿ ಲೀನವಾಗುತ್ತಾನೆ. ಅಂದ್ರೆ ಅವ್ಯಕ್ತದಲ್ಲಿ ಅಂತ ಹೇಳಿದ್ರೆ ನಾವು ಅನ್ಕಾನ್ಶಿಯಸ್ ಸ್ಟೇಜ್ ಅಲ್ಲಿ ಆ ಸೋಲು ಇರುತ್ತೆ. ಮತ್ತೆ ಅದಕ್ಕೆ ಯಾವಾಗ ಜೀವ ಬರುತ್ತೆ, ಮತ್ತೆ ಸೃಷ್ಟಿ ಆಗಿದ ತಕ್ಷಣ ಯಾವಾಗ ನಾವು ಈ ಒಂದು ಪ್ರಕೃತಿಯಲ್ಲಿ ಆ ಸೋಲ್ ಬಂದು ಕಂಡೀಷನ್ ಸೋಲ್ ಯಾವಾಗ ಈ 3 ಗುಣಗಳ ಜೊತೆ ಸೇರುತ್ತೋ, ಅಂದ್ರೆ ಈ 24 ಎಲಿಮೆಂಟ್ಸ್ ಅಲ್ಲಿ ಬರುತ್ತದು. 13ನೇ ಚಾಪ್ಟರ್ ನೋಡೋಣ ಅದು ಡೀಟೇಲ್ ಆಗಿ. ಸೊ ಯಾವಾಗ ಅಂದ್ರೆ ಆ 3 ಎಲ್ಲ ಸೇರುವಾಗ ನಮಗೆ ಭೌತಿಕ ಶರೀರ ಸಿಗುವಂತದ್ದು ಇರ್ಬೋದು, ನಾವು ಮತ್ತೆ ನಮ್ಮ ಹಳೆ ಕರ್ಮಗಳ ಅನುಸಾರ ಆಕ್ಟ್ ಮಾಡ್ಕೊಂಡು ಹೋಗುವಂಥದ್ದು, ಅಂದ್ರೆ ಆತರ. ಮತ್ತೆ ಮತ್ತೆ ಬ್ರಹ್ಮನಿಗೆ ಹಗಲಾಗದಾಗ ಈ ಎಲ್ಲಾ ಜೀವಿಗಳು ಮತ್ತೆ ಹುಟ್ಟುತ್ತವೆ. ಬ್ರಹ್ಮನಿಗೆ ರಾತ್ರಿ ಆದಾಗ ಅವೆಲ್ಲ ನಿಸ್ಸಹಾಯಕವಾಗಿ ನಾಶವಾಗುತ್ತದೆ. ಓಕೆ, ಯಾರಾದ್ರೂ ಸಾರಿ, ಎಸ್ ಮಾತಾಜಿ. ಓದ್ಲಾ ಮಾತಾಜಿ? ಓದಿ. ಪರಸ್ತಸ್ತಾತ್ಮದೋ ಭಾವೋ ನ್ಯೋವ್ಯಕ್ತೋ ವ್ಯಕ್ತಸ್ಥಾನಾಥ ಯಃ ಸ ಸರ್ವೇಷು ಭೂತೇಷು ನಶ್ಯತ್ಸು ನ ವಿನಶ್ಯತಿ. ಪರಸ್ತಸ್ಮಾತ್ತು ಭಾವೋನ್ಯಃ ಅವ್ಯಕ್ತೋ ವ್ಯಕ್ತಾತ್ ಸನಾತನಃ ಯಸ್ಸ ಸರ್ವೇಷು ಭೂತೇಷು ನಶ್ಯತ್ಸು ನ ವಿನಶ್ಯತಿ. ಆದರೆ ಇನ್ನೊಂದು ಅವ್ಯಕ್ತವಾದ ಪ್ರಕೃತಿ ಇದೆ, ಅದು ನಿತ್ಯವಾದುದು ಮತ್ತು ಈ ವ್ಯಕ್ತಿ ಮತ್ತು ಅವ್ಯಕ್ತ ಜಡವಸ್ತುವನ್ನು ಮೀರಿದ್ದು ಅದು ಪರಮೋನ್ನತವಾದುದು ಮತ್ತು ಎಂದೂ ನಾಶವಾಗುವುದಿಲ್ಲ. ಈ ಜಗತ್ತಿನಲ್ಲಿ ಇರುವ ಎಲ್ಲವೂ ನಾಶವಾದಾಗ ಆ ಭಾಗವು ಇದ್ದಂತೆ ಇರುತ್ತದೆ. ಅಂದ್ರೆ ಇದು ಆಧ್ಯಾತ್ಮಿಕ ಲೋಕ. ಸೊ ಅದು ನಾಶ ಆಗಲ್ಲ ಅಂತ. ಸೊ ಇದಂದ್ರೆ ಇದು ಬಿಟ್ಟು ಒಂದು ಆಧ್ಯಾತ್ಮಿಕ ಜಗತ್ತಿದೆ, ಅದು ನಾಶ ಆಗಲ್ಲ. ಬೇರೆ ಎಲ್ಲ ನಾಶ ಆಗತ್ತೆ, ಆದ್ರೆ ಅದು ನಾಶ ಆಗಲ್ಲ ಅಂತ ಹೇಳಿ. ಎಲ್ಲಾ ಲೋಕಗಳು ನಾಶ ಆದ್ರೂ ಆಧ್ಯಾತ್ಮಿಕ ಲೋಕ ನಾಶ ಆಗಲ್ಲ ಅಂತ ಇದು ಕೃಷ್ಣ ಹೇಳ್ತಾ ಇರುವಂತದ್ದು, ಕೃಷ್ಣನ ಲೋಕದ ಬಗ್ಗೆ. ಸೊ ಇದು ಗೋಲೋಕ. ಸೊ ಒಂದು ನಿಮಿಷ, ಐ ಥಿಂಕ್ ಐ ವಿಲ್ ಇದ್ರಲ್ಲಿ ಕಾಣಿಸಲ್ಲ, ನಾನು ಇದು ತೋರಿಸ್ತೀನಿ. ಇದು ಲಾಸ್ಟ್ ಅಲ್ಲಿ ಗೋಲೋಕ ಅಂದ್ರೆ ಇದರಲ್ಲಿ ಈಗ ನಮ್ದು ಇಲ್ಲಿ ನೋಡಿ ನೀವು, ಇದು ನಾವಿರುವಂತದ್ದು ಇಲ್ಲಿ ಮಧ್ಯದಲ್ಲಿ ಬರುತ್ತೆ. ಇದು ಅಷ್ಟು ಕ್ಲಿಯರ್ ಕಾಣ್ತಾ ಇಲ್ಲ, ನಾನು ಬೇರೆ ಫೈಲ್ ತೋರಿಸ್ತೀನಿ ನಿಮಗೆ. ಇದು ಭೂಮಿ ಇಲ್ಲಿರುವಂತದ್ದು, ಮತ್ತೆ ಇಲ್ಲೆಲ್ಲ ಹೈಯರ್ ಪ್ಲಾನೆಟ್ಸ್ ಮೇಲೆ ಒಟ್ಟು 14, ಅಂದ್ರೆ ಬ್ರಹ್ಮನ ಅಂಡರಲ್ಲಿ ಒಂದು 14 ಲೋಕಗಳು. ಇಲ್ಲಿ ಕೆಳಗಡೆ ಎಲ್ಲ ಕೆಳಗಿನ ಲೋಕಗಳು. ಸೊ ಅದು ಯಾವ್ದು ಅಂತ ನಾವು ನೋಡೋಣ. ಸೊ ಇದು ಶಿವಧಾಮ ಅಂತ ಹೇಳಿ, ಮತ್ತೆ ಇಲ್ಲಿ ಗೋಲೋಕ ಬೃಂದಾವನ, ಇದು ಕೃಷ್ಣ ಇರುವಂತ ಸ್ಥಳ. ಇಲ್ಲಿ ವೈಕುಂಠ ಬರುತ್ತೆ. ಸೊ ಇದ್ರದ್ದು ಚಾರ್ಟ್ ಇದೆ ಅಂಡ್ ಇದು ಅವೈಲೇಬಲ್ ಇದೆ, ನೀವು ಬೈ ಮಾಡ್ಬೋದು. ಇದು ತುಂಬಾ ದೊಡ್ಡದು, ಬಿಗ್ ಸೈಜ್ ಅಲ್ಲಿ ಬರುತ್ತೆ, ಲೈಕ್ ನಾವು ಮನೇಲಿ ಹಾಕೋಬಹುದು ಆತರ, ಅಷ್ಟು ದೊಡ್ಡ ಸೈಜ್ ಅಲ್ಲಿ ಬರುತ್ತೆ. ಲೈಕ್ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಆಗಿದೆ. ಅಂದ್ರೆ ಇದು ಆಧ್ಯಾತ್ಮಿಕ ಲೋಕ ಹೇಗಿದೆ ಅಂತ ಹೇಳಿ ನಮಗೆ ಒಂದು ಐಡಿಯಾ ಸಿಗುತ್ತೆ. ಇಲ್ಲಿ ಶಿವನ ಧಾಮ ಇರುವಂತದ್ದು, ಇಲ್ಲಿ ದೇವಿ ನೋಡ್ಬೋದು, ಇಲ್ಲಿ ರಮಾದೇವಿ. ಸೊ ಇದು ವಿಷ್ಣು, ಮಹಾವಿಷ್ಣುವಿಂದ ಹೇಗೆ ಎಷ್ಟೊಂದು ಇದು ಯೂನಿವರ್ಸ್ ಬರುವಂತದ್ದು. ಸೊ ಇಲ್ಲಿ ಎಲ್ಲ ಅದರ ಬಗ್ಗೆ ಎಕ್ಸ್ಪ್ಲನೇಷನ್ಸ್ ಇದೆ ನಿಮಗೆ ಡೀಟೇಲ್ ಆಗಿ. ಸೊ ಇದು ಇಂಟ್ರೆಸ್ಟ್ ಇರೋರು ಬೇಕಾದ್ರೆ ಇದನ್ನ ಆರ್ಡರ್ ಮಾಡ್ಬೋದು. ಐ ಥಿಂಕ್ ದಿಸ್ ಇಸ್ ಅರೌಂಡ್ 600 ಆರ್ ಸಮಥಿಂಗ್. ಬಿಗ್ ಚಾರ್ಟ್, ತುಂಬಾ ಕ್ಲಾರಿಟಿ ಚೆನ್ನಾಗಿದೆ ಅದು. ಸೊ ಇದು ಗೋಲೋಕದಲ್ಲಿ ಯಾವ ರೀತಿಯಲ್ಲಿ ನಾವು ಕೃಷ್ಣನ, ಅಂದ್ರೆ ಈಗ 5 ರಸಗಳೇನಿದೆ, ಶಾಂತರಸ, ವಾತ್ಸಲ್ಯ ರಸ, ದಾಸ್ಯ ರಸ, ಮತ್ತು ಸಾಖ್ಯ ರಸ ಮತ್ತು ಮಾಧುರ್ಯ ರಸ. ಈ ರಸಗಳಲ್ಲಿ ನಾವು ಕೃಷ್ಣನ ಜೊತೆ ಗೋಲೋಕದಲ್ಲಿ ಇರ್ಬೋದು ಅಂತ ಹೇಳಿ. ಅಂದ್ರೆ ನಮ್ಮೆಲ್ಲರಿಗೂ ನಾವು ಒಂದು ಪರ್ಟಿಕ್ಯುಲರ್ ಟೈಪ್ ಆಫ್ ರಿಲೇಶನ್ಶಿಪ್ ಇದೆ ಕೃಷ್ಣನ ಜೊತೆ, ಆದ್ರೆ ನಮಗೆ ಗೊತ್ತಿಲ್ಲ. ಅದೇ ನಮಗೆ ಯಾವಾಗ ಗೊತ್ತಾಗುತ್ತೆ ಅಂದ್ರೆ ನಮಗೆ ನಿಜವಾದ ನಮ್ಮ ಕನೆಕ್ಷನ್ ದೇವ್ರ ಜೊತೆ ಬಂದಾಗ ಆಗ ನಮಗೆ ಗೊತ್ತಾಗುತ್ತಂತೆ ನಾನು ರಿಯಲ್ ಆಗಿ ಯಾವ ತರ ರಿಲೇಟ್ ಆಗಿದ್ದೀನಿ. ಐ ಆಮ್ ಇನ್ ಎ ಫ್ರೆಂಡ್ ತರನ,
ಅಥವಾ ದಾಸ್ಯನ. ಸೊ ಅದು ನಮಗೆ ಗೊತ್ತಾಗುತ್ತೆ ಯಾವಾಗ ನಾವು ಸ್ಪಿರಿಚುವಲ್ ವರ್ಲ್ಡಿಗೆ ಹೋಗ್ತೀವೋ ಆಗ ನಮಗೆ ಆಗ ಸ್ಪಿರಿಚುವಲ್ ಬಾಡಿ ಸಿಗುತ್ತೆ ಕೃಷ್ಣನ್ ತರ. ಸೊ ಅಲ್ಲಿ ಬೇರೆ ಬೇರೆ ರಸದಲ್ಲಿ ನಾವು ಕೃಷ್ಣನ್ ಜೊತೆ ಕೃಷ್ಣನ ಲೀಲೆಯಲ್ಲಿ ನಾವು ಪಾರ್ಟ್ ಮಾಡ್ಬೋದು. ಮತ್ತೆ ಇನ್ನೊಂದೇನಂದ್ರೆ ಅಲ್ಲಿ ಎಲ್ಲ ಕೃಷ್ಣ ಎಲ್ಲರಿಗೂ ಸಪರೇಟ್ ಆಗಿ ಇರ್ತಾನಂತೆ. ಅಂದ್ರೆ ಇಟ್ ಇಸ್ ನಾಟ್ ಲೈಕ್ ಒಬ್ಬ ಕೃಷ್ಣ ನನ್ನೇ ಎಲ್ಲರೂ ಹೋಗಿ ಇದ್ ಮಾಡ್ಬೇಕು, ಹಂಗಲ್ಲ. ಎಲ್ಲರಿಗೂ ಜೊತೆನೂ ಪ್ರತ್ಯೇಕವಾಗಿರ್ತಾನಂತೆ ಕೃಷ್ಣ. ಇಲ್ಲಿ ಅವ್ರ ಜೊತೆನೂ ಇರ್ತಾನೆ, ಹಸುಗಳ ಜೊತೆ, ಹಾಗೂ ಇಲ್ಲಿ ತಾಯಿ ಜೊತೆ ಸಪರೇಟ್ ಆಗಿ. ಮತ್ತೆ ಈ ಫಾರ್ಮ್ ಕೃಷ್ಣಂದು ಇಟರ್ನಲ್ಲಿ ಇರುವಂತದ್ದು ಗೋಲೋಕದಲ್ಲಿ. ಸೊ ಇದೊಂದು ಫೇಮಸ್ ಶ್ಲೋಕ, ಮುಕುಂದ ಮಾಲಾ ಸ್ತೋತ್ರ ಅಂತ ಹೇಳಿ. ಇವರು ಕುಲಶೇಖರ ರಾಜ ಅಂತ ಹೇಳಿ ಅವರು ಹಾಡಿರುವಂತದ್ದು. ಕೃಷ್ಣ ತ್ವದೀಯ ಪಾದ ಪಂಕಜ ಪಂಜರಾಂತಂ ಅದ್ಯೈವ ಮೇ ವಿಶತು ಮಾನಸ ರಾಜಹಂಸ ಪ್ರಾಣ ಪ್ರಯಾಣ ಸಮಯೇ ಕಫವಾತ ಪಿಚ್ಚೆ ಕಾಂತಾವರೋಧನ ಸ್ಮರಣಂ ಕುತಸ್ತೆ. ಅನುವಾದ: ಪ್ರಿಯ ಕೃಷ್ಣ, ನನ್ನ ಮಾನಸ ರಾಜಹಂಸವು ನಿನ್ನ ಪಾದಾರವಿಂದಗಳ ದಂಟನ್ನು ಸುತ್ತಿಕೊಳ್ಳುವಂತೆ ನನ್ನನ್ನು ಈ ಕೂಡಲೇ ಸಾಯಿಸು. ಇಲ್ಲದಿದ್ದರೆ ನಾನು ಕೊನೆಯ ಉಸಿರೆಳೆದಾಗ ನನ್ನ ಗಂಟಲು ಕಟ್ಟಿ ಹೋಗಿರುವಾಗ ನಿನ್ನ ಸ್ಮರಣೆ ಮಾಡಲು ಹೇಗೆ ಸಾಧ್ಯ? ಅಂದ್ರೆ ಸಣ್ಣ ಪ್ರಾಯದಲ್ಲಿ ಇರುವಾಗ್ಲ, ಅಂದ್ರೆ ಅವನು ಹೆಂಗ್ ಇರುವಾಗ ರಾಜ ಹೇಳುವಂಥದ್ದು, ಕೃಷ್ಣನಿಗೆ ಪ್ರೇ ಮಾಡುವಂಥದ್ದು, ನಾನು ಸಣ್ಣ ವಯಸ್ಸಲ್ಲೇ ನನ್ನ ನೀನು ತಗೊಂಡ್ಬಿಡು, ಯಾಕಂದ್ರೆ ನಾನೀಗ ಯಾವಾಗಲೂ ನಿನ್ನ ಸ್ಮರಣೆಯಲ್ಲಿದ್ದೀನಿ. ವಯಸ್ಸಾದ್ಮೇಲೆ ನನಗೆ ಕಫ ವಾತ ಪಿತ್ತ ಎಲ್ಲ ಇರುತ್ತೆ, ನನಗೆ ಕಾಯಿಲೆಯಲ್ಲಿ ಅಥವಾ ನಾವು ಕಾಯಿಲೆಯಲ್ಲಿ ಅಥವಾ ಹೇಳಕ್ಕಾಗಲ್ಲ. ಎಷ್ಟೋ ಜನ ಸಾಯ್ಬೇಕಾದ್ರೆ ಕೋಮದಲ್ಲೆಲ್ಲ ಇರ್ತಾರೆ, ಅವರಿಗೆ ದೇವ್ರ ಸ್ಮರಣೆ ಹೇಗ್ ಮಾಡಕ್ ಸಾಧ್ಯ ಇಲ್ಲ. ಎಷ್ಟೋ ಜನ ಅನ್ಕೊಳ್ಳೋದು ನಾವು ವಯಸ್ಸಾದ್ಮೇಲೆ ಮಾಡ್ತೀವಿ ಅಂತ. ಯಾರಿಗ್ ಗೊತ್ತು ಯಾವ ಸ್ಥಿತಿಲಿ ಇರ್ತೀವಿ ನಾವು ವಯಸ್ಸಾಗುವಾಗ ಅಂತ. ಹಾಗಾಗಿ ಸಣ್ಣ ವಯಸ್ಸಲ್ಲೇ ಮಾಡ್ಬೇಕು ಅಂತ ಇವನು ಸಣ್ಣ ವಯಸ್ಸಲ್ಲಿ, ನನಗೆ ಸಣ್ಣ ವಯಸ್ಸಲ್ಲೇನೆ ನನ್ನ ಕರ್ಕೊಂಡು ಹೋಗು ಅಂತ ಹೇಳಿ ಒಂದು ಪ್ರಾರ್ಥನೆ. ಇದು ತುಂಬಾ ಫೇಮಸ್. ಅದರಲ್ಲಿ ತುಂಬಾ ಸ್ತೋತ್ರ ಇದೆ. ಇದು ಪ್ರಭುಪಾದ್ ಫೇವ್ರೆಟ್ ಶ್ಲೋಕ. ಓಕೆ, ಐ ಥಿಂಕ್ ದಿಸ್ ಇಸ್ ಲಾಸ್ಟ್. ಯಾರಿದ್ದಾರೆ? ಎಸ್, ಸೌಮ್ಯ ಮಾತಾಜಿ. ಹರೇ ಕೃಷ್ಣ. ಮಾತಾಜಿ. ಹಾ, ಓದಿ. ವೇದೇಶು ಯಜ್ಞೇಶು ತಪಸ್ಸು ಚೈವ ದಾನೇಶು ಯತ್ ಪುಣ್ಯ ಫಲಂ ಪ್ರದಿಷ್ಟಂ ಅತ್ಯೇತಿ ತತ್ಸರ್ಮ ಮಿದಂ ವಿದಿತ್ವ ಯೋಗಿ ಪರಂ ಸ್ಥಾನಮುಪೈತಿ ಚಾದ್ಯಂ. ಭಕ್ತಿಪೂರ್ವಕ ಸೇವೆಯ ಮಾರ್ಗವನ್ನು ಸ್ವೀಕರಿಸುವವನು ವೇದಾಧ್ಯಯನ, ಯಜ್ಞಗಳ ಆಚರಣೆಯ, ದಾನ ಮಾಡುವುದು ಅಥವಾ ತಾತ್ವಿಕ ಮತ್ತು ಕಾಮ್ಯ ಕರ್ಮಗಳಿಂದ ಬರುವ ಫಲಗಳನ್ನು ಕಳೆದುಕೊಳ್ಳಬೇಕಾಗಿಲ್ಲ. ಭಕ್ತಿ ಸೇವೆ ಮಾಡಿದರೆ ಸಾಕು, ಆತನು ಇವೆಲ್ಲವನ್ನು ಪಡೆಯುತ್ತಾನೆ ಮತ್ತು ಕಡೆಯಲ್ಲಿ ಪರಮ ಶಾಶ್ವತ ನಿವಾಸವನ್ನು ಸೇರುತ್ತಾನೆ. ಸೊ ಕೃಷ್ಣ ಏನು ಹೇಳ್ತಾ ಇರೋಂಥದ್ದು? ಹರೇ ಕೃಷ್ಣ. ಹರೇ ಕೃಷ್ಣ. ಭಕ್ತಿಪೂರ್ವಕ ಸೇವೆಯಿಂದ ಮಾಡಿದ್ರೆ ಬೇರೆಯಲ್ಲಿ ಬರುವಂತ ವೇದಾಧ್ಯಾನಲ್ಲಿ, ಹರೇ ಕೃಷ್ಣ, ವೇದಾಧ್ಯಾನದಲ್ಲಿ ಮಾಡುವಂತ ಯಜ್ಞಗಳ ಆಚರಣೆ ಏನೇನಿದೆ, ಅದರಿಂದೆಲ್ಲ ಮಾಡುವಂತ ಫಲಗಳೇನಿದೆ, ಅದೆಲ್ಲ ಬೇರೆ ಬೇರೆ ಮಾಡೋ ಅಗತ್ಯನೇ ಇಲ್ಲ ಅಂತ ಹೇಳಿ. ಅಂದ್ರೆ ಭಕ್ತಿ ಸೇವೆ ಮಾಡಿದ್ರೆ ಅದೆಲ್ಲಾನು ಬರುತ್ತಂತೆ ಆ ಭಕ್ತನಿಗೆ ಅಂತ ಹೇಳಿ. ದಾನ ಮಾಡುವಂಥದ್ದು, ಪ್ರತ್ಯೇಕವಾಗಿ ಬೇರೆ ಬೇರೆ ಕಾಮ್ಯ ಕರ್ಮಗಳು. ಅಂದ್ರೆ ನಾವೀಗ ಆಕ್ಚುಲಿ ಈಗ ಚೈತನ್ಯ ಮಹಾಪ್ರಭುಗಳು 24ನೇ ವರ್ಷದಲ್ಲಿ ಅವರು ಸನ್ಯಾಸತ್ವ ತಗೊಳ್ತಾರೆ. ಅವ್ರಿಗಾಗ ಮದ್ವೆ, ತುಂಬಾ ಯಂಗ್ ವೈಫ್, ಅಂದ್ರೆ ಹೆಂಡತಿ, 16 ವರ್ಷ ಹೆಂಡತಿಗೆ, ವಯಸ್ಸಾದ ತಾಯಿ. ಸೊ ಅವ್ರು ಆಕ್ಚುಲಿ ನಿಜವಾದ್ರಲ್ಲಿ ಆತರ ಬಿಟ್ಟೋದ್ರೆ ಅದು ಪಾಪ, ಅಂದ್ರೆ ಒಳ್ಳೆ ಕರ್ಮ, ಅಂದ್ರೆ ಒಳ್ಳೇದಲ್ಲ ಅನ್ನೋ ತರ. ಆದ್ರೆ ಅವ್ರಿಗೆ ಯಾವ ಕರ್ಮ ಇಲ್ಲ, ಯಾಕಂದ್ರೆ ಅವ್ರು ಹೋಗುವಂತದ್ದು ಹೈಯರ್ ಇದೆ, ಅಂದ್ರೆ ಅವ್ರ ದೇವ್ರೆ. ಸೊ ಅವ್ರಿಗೆ ಅದು ಅಪ್ಲೈಯೂ ಆಗಲ್ಲ. ಬಟ್ ಈಗ ಕೃಷ್ಣನ ಇದ್ರಲ್ಲಿ ಯಾರು ತೊಡಗಿಸ್ಕೊಡ್ತಾರೋ ಅವರಿಗೆ ಆ ಪಾಪಗಳು ಅಂಟಲ್ಲ ಅಂತ ಹೇಳಿ, ಯಾವ ಫಲ ಇದು ಬರಲ್ಲ ಅಂತ ಹೇಳಿ ಅವರಿಗೆ. ಹಾಗೆಲ್ಲ ಏನಂತಾರೆ, ಕೃಷ್ಣ ಹೇಳ್ತಾನಲ್ಲ, ಸರ್ವಧರ್ಮಾಂ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವ ಪಾಪೇಭ್ಯೋ ರಕ್ಷಯಿಷ್ಯಾಮಿ ಮಾ ಶುಚಃ. ಅಂದ್ರೆ ಎಲ್ಲ ನನ್ನ ಯಾರು ಸರೆಂಡರ್ ಆಗ್ತಾರ ಅವರಿಗೆ ಯಾವುದೇ ಒಂದು ಪಾಪ ಕರ್ಮ ಅಂಟಲ್ಲ ಅಂತ ಹೇಳಿ. ಸೊ ಅದನ್ನೇ ಕೃಷ್ಣ ಹೇಳ್ತಾ ಇರೋಂಥದ್ದು. ಆತನು ಇವೆಲ್ಲವನ್ನು ಪಡೆಯುತ್ತಾನೆ ವೇದಗಳಿಂದ ಬರೋ, ಏನೇ ಧ್ಯಾನ ಮಾಡೋದ್ರಿಂದ ಬರುವಂತದ್ದು. ಸೊ ಭಕ್ತನಾದವನಿಗೆ ಎಲ್ಲ ಆಟೋಮೆಟಿಕ್ ಆಗಿ ಆ ಜ್ಞಾನಗಳು ಬಂದ್ಬಿಟ್ಟಿರುತ್ತೆ ಅಂತ ಹೇಳಿ. ಕಡೆಯಲ್ಲಿ
ಪರಮ ಶಾಶ್ವತ ನಿವಾಸವನ್ನು ಸೇರುತ್ತಾನೆ. ಸೊ ಸಾರಾಂಶ, ಅರ್ಜುನನ 8 ಪ್ರಶ್ನೆಗಳಿಗೆ ಉತ್ತರಿಸಲಾಗಿದೆ. ಕಿಂ ಬ್ರಹ್ಮ, ಸಾವಿನ ಸಮಯದಲ್ಲಿ ಕೃಷ್ಣನನ್ನು ನೆನಪಿಸಿಕೊಳ್ಳುವುದು. ತಸ್ಮಾತ್ ಸರ್ವೇಷು ಕಾಲೇಶು, ಯೋಗ ಮಿಶ್ರ ಭಕ್ತಿಯಿಂದ ಕೃಷ್ಣನನ್ನು ಸ್ಮರಿಸುವುದು. ಓಂ ಇತಿ ಏಕಾಕ್ಷರಂ ಬ್ರಹ್ಮ, ಶುದ್ಧ ಭಕ್ತಿಯಿಂದ ಕೃಷ್ಣನನ್ನು ಸ್ಮರಿಸುವುದು. ದುಃಖಾಲಯಂ ಅಶಾಶ್ವತಂ, ಭೌತಿಕ ವಸ್ತು ಪ್ರಪಂಚ ಮತ್ತು ಆಧ್ಯಾತ್ಮಿಕ ಪ್ರಪಂಚ. ಪರಸ್ತಸ್ಮಾತ್ತು ಭಾವೋನ್ಯೋ, ಶುದ್ಧ ಭಕ್ತಿಯಿಂದಲೇ ಪರಮೋನ್ನತನನ್ನು ಸಾಧಿಸಲು ಸಾಧ್ಯ. ಅತ್ಯೇತಿ ತತ್ ಸರ್ವಂ ಇದಂ ವಿದಿತ್ವ. ಓಕೆ, ಹರೇ ಕೃಷ್ಣ. ಇದು ಪ್ರಶ್ನೆ ಇದ್ರೆ ಕೇಳ್ಬೋದು. ಓಕೆ, ಪಲ್ಲವಿ ಸೌಮ್ಯ, ಇದು ಮೋಸ್ಟ್ಲಿ ನೀವು ಶ್ಲೋಕಕ್ಕೆ ಮಾಡಿರೋದಲ್ವಾ ಹ್ಯಾಂಡ್ ರೈಸು? ಸೌಮ್ಯ, ಹರೇ ಕೃಷ್ಣ. ಪ್ರಶ್ನೆ ಇದೆಯಾ ಮಾತಾಜಿ? ಇಲ್ಲ ಮಾತಾಡಿ, ಶ್ಲೋಕ ಓದಕ್ಕೆ ಮಾಡಿ. ಓಕೆ ಓಕೆ, ಆಯ್ತಾಯ್ತು. ಹರೇ ಕೃಷ್ಣ. ಇಲ್ಲಿ ನೋಡಿ, ಎಲ್ಲರಲ್ಲೂ ಒಂದು ವಿನಂತಿ, ನಾಳೆ ಗೀತಾ ಜಯಂತಿ. ಆಕ್ಚುಲಿ ಇದು ಟೀಚರ್ಸ್ ಇಂದನೂ ಅಂದ್ರೆ ಶ್ಲೋಕ ಚಾಂಟಿಂಗ್ ಇದೆ. ಹಾಗೂ ನೀವೆಲ್ಲರೂ ಅಟ್ಲೀಸ್ಟ್ ಅಂದ್ರೆ ಈಗ ಮ್ಯಾರಥಾನ್, ಗೀತಾ ಮ್ಯಾರಥಾನ್ ಅಂತ ನಡೀತಾ ಇದೆ. ಲೈಕ್ ಅಂದ್ರೆ 5 ಬುಕ್ಕಿಗೆ 1050 ರೂಪಾಯಿಗೆ 5 ಪುಸ್ತಕ ಬರುತ್ತೆ. ನಾವು ಈಗ ಗಿಫ್ಟ್ ಆಗಿ ಯಾರಿಗಾರು ಕೊಡ್ಬೋದು. ಲೈಕ್ ಈ ರೇಟ್ ನಮಗೆ ಈ ಮಂತ್ ಮಾತ್ರ ಇರುತ್ತೆ, ನೆಕ್ಸ್ಟ್ ಮಂತ್ ಇಂದ ಜಾಸ್ತಿ ಆಗುತ್ತೆ ಔಟ್ಸೈಡ್ನು. ಸೊ ಹಾಗಾಗಿ ನೀವು ತೆಗೆದಿಟ್ಕೊಳ್ಳಿ. ಅಟ್ಲೀಸ್ಟ್ ನಮ್ಮ ಫ್ರೆಂಡ್ಸ್ ಅಂಡ್ ರಿಲೇಟಿವ್ಸ್ ಕೊಡ್ಬೋದು. ಅಂದ್ರೆ ನಾವು ಏನೇನೋ ಗಿಫ್ಟ್ ಕೊಡ್ತೀವಿ, ಸೊ ಇದನ್ನ ಗಿಫ್ಟ್ ಅಂತ ಕೊಡ್ಬೋದು. ಲೈಕ್ ಅಟ್ಲೀಸ್ಟ್ ಅವ್ರ ಲೈಫಲ್ಲಿ ಒಂದು ಚೇಂಜ್ ಆದ್ರೆ ಅದು ನಿಮ್ ಅಂದ್ರೆ ನಮಿಗೂ ಒಂದು ತುಂಬಾ ಪುಣ್ಯದ ಕೆಲಸ ಅದು. ಸೊ ಐ ಎನ್ಕರೇಜ್ ಎವ್ರಿ ಒನ್, ಪ್ಲೀಸ್. ನನ್ಗೂ ಗೊತ್ತಾಗಿಲ್ಲ ಅಂದ್ರೆ ನೀವು ನಂಗೆ ಮೆಸೇಜ್ ಮಾಡ್ಬೋದು ಸಪ್ರೇಟ್ ಆಗಿ. ನನ್ನ ನಂಬರ್ ಇದೆ ನಿಮ್ಮ ಹತ್ರ ಎಲ್ಲ. ಸೊ ಮೆಸೇಜ್ ಮಾಡಿ ಇಂಟ್ರೆಸ್ಟ್ ಇರೋರು. ಹರೇ ಕೃಷ್ಣ. ಓಕೆ, ಯಾರು ಪ್ರಶ್ನೆ ಇದ್ದಲ್ಲಿ ಹ್ಯಾಂಡ್ ರೈಸ್ ಮಾಡಿ. ಎಲ್ಲರಿಗೂ ಅರ್ಥ ಆಯ್ತಾ ಇವತ್ತಿನ ಅಧ್ಯಾಯ? ನಾನು ಅನ್ಮ್ಯೂಟ್ ಮಾಡ್ತೀನಿ ಎಲ್ಲರನ್ನು. ಓಕೆ, ಓಪನ್ ಅನ್ಮ್ಯೂಟ್ ಮಾಡಿದ್ದೀನಿ, ಎಲ್ಲರೂ ಮಾತಾಡ್ಬೋದು. ಇವತ್ತಿನ ಅಧ್ಯಾಯ ಕ್ಲಿಯರ್ ಆಯ್ತಾ? ಅರ್ಥ ಆಯ್ತಾ? ಎಸ್ ಮಾತಾಜಿ. ಅರ್ಥ ಆಯ್ತಲ್ಲ? ಓಕೆ, ನೈಸ್. ಸೊ ಹಾಗಾದ್ರೆ ನಾವ್ ಏನ್ ಮಾಡ್ಬೇಕು? ಇವತ್ತಿನ ಅಧ್ಯಾಯದಿಂದ ನಾವ್ ಏನ್ ಅರ್ಥ ಮಾಡ್ಕೊಂಡ್ವಿ? ಏನು ಒಂದು ಟೇಕ್ ಅವೇ ಮೆಸೇಜ್ ಅಂತ ಹೇಳಿದ್ರೆ ಏನು ಹೇಳ್ಬೋದು? ಏನ್ ಮಾಡ್ಬೇಕು ನಾವು? ಹರೇ ಕೃಷ್ಣ ಮಾತಾಜಿ. ಹಾ, ಹೇಳಿ. ನಾವು ಭಗವಂತನನ್ನ ಕೊನೆ ಕ್ಷಣದಲ್ಲಿ ಧ್ಯಾನಿಸ್ಬೇಕಾದ್ರೆ ಜೀವನ ಪೂರ್ತಿನೂ ಭಕ್ತಿ ಸೇವೆಯಲ್ಲಿ ತೊಡಗಿಸ್ಕೊಂಡ್ರೆ ಮಾತ್ರ ಸಡನ್ ಆಗಿ ಲಾಸ್ಟ್ ಮೂಮೆಂಟ್ ಅಲ್ಲಿ ಎಷ್ಟೇ ಕಷ್ಟ ಆದ್ರೂ ಎಷ್ಟು ನೋವಿದ್ರು ಭಗವಂತನನ್ನ ಧ್ಯಾನ ಮಾಡ್ಲಿಕ್ಕೆ ಸಾಧ್ಯ ಅಂತ ನಾವೀಗ ಏನ್ ಮಾಡ್ಬೇಕಾಗಿದ್ರೆ ನಾವೆಲ್ಲ ಭಕ್ತಿ ಸೇವೆಯಲ್ಲಿ ತೊಡಗಿಸ್ಕೊಳ್ಬಹುದು. ಯಾವ ತರ? ನವವಿಧ ಭಕ್ತಿ ಅಂತ ಹೇಳಿದ್ರಲ್ಲ, ಶ್ರವಣಂ, ಕೀರ್ತನಂ, ವಿಷ್ಣು ಸ್ಮರಣಂ, ವಂದನಂ, ಅರ್ಚನಂ, ಅದಕ್ಕಿಂತನೂ ಫಸ್ಟ್ ಮೇನ್ ಬೇರೆ ಒಂದಿದೆ, ಯಾರು ಹೇಳ್ಬೋದು? ಚಾಂಟಿಂಗ್ ಮಾಡೋದು. ಚಾಂಟಿಂಗ್ ಇಸ್ ದ ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್. ಸ್ಟಾರ್ಟ್ಸ್ ವಿತ್ ಚಾಂಟಿಂಗ್. ಎನಿ ಭಕ್ತಿ ಸೇವೆ ಅಂದ್ರೆ ಫಸ್ಟ್ ಚಾಂಟಿಂಗ್. ಸೊ ಹರೇ ಕೃಷ್ಣನ ನೀವು ಅಟ್ಲೀಸ್ಟ್ 1 ರೌಂಡ್ ಸ್ಟಾರ್ಟ್ ಮಾಡಿ, 108 ಟೈಮ್ಸ್ ಅಂದ್ರೆ 1 ಮಾಲ ಆಗತ್ತೆ. ಸೊ ಎಷ್ಟು ಜನ ಮಾಡ್ತಾ ಇದೀರಾ? ಹ್ಯಾಂಡ್ ರೈಸ್ ಮಾಡ್ಬೋದಾ? ಯಾರೆಲ್ಲ ಮಾಡ್ತಾ ಇದೀರಾ 1 ರೌಂಡ್? ಎಲ್ಲರೂ ಹ್ಯಾಂಡ್ ರೈಸ್ ಮಾಡಿ, ಯಾರೆಲ್ಲ ಮಾಡ್ತಾ ಇದೀರಾ? ಅಟ್ಲೀಸ್ಟ್ ನಂಗೆ ಗೊತ್ತಾಗುತ್ತೆ. ಓಕೆ, 5 ಜನ. ಓಕೆ, ವೆರಿ ಗುಡ್. ಓಕೆ ಓಕೆ, ನೈಸ್, ವೆರಿ ಗುಡ್. ಓ, ವೆರಿ ನೈಸ್. Oh, wow. I'm feeling so proud of you all. Very nice. Wow. Very good. Wow. Very nice. Superb. Oh, Sumar Jana. I think more than 10 or 12. Very nice. Shilpa, Malati, Pallavi, Shweta, ಪ್ರಜ್ವಲ್, ಇಂದು, ದೇವಕಿ, ಸುನೀತಾ ಮೋಹನ್, ನಿರ್ಮಲಾ ಸಲ್ಲಾ, ಜಮುನಾ, ಐಫೋನ್ ಯಾರೋ ಅವ್ರ ಹೆಸರು ಹೇಳಿದ್ರೆ ಒಳ್ಳೇದಿತ್ತು, ಗೊತ್ತಿಲ್ಲ. ಮಂಜುಳಾ, ಗಾಯತ್ರಿ, ಅಂಡ್ ನವೀನ್, ಶಾಂತಲಾ, ವಾಸುದೇವಯ್ಯ. ಸೊ ಇಷ್ಟು ಜನ ಮಾಡ್ತಾ ಇದ್ದೀರಾ. ವೆರಿ ನೈಸ್. ಐ ಆಮ್ ವೆರಿ ಹ್ಯಾಪಿ ಆಕ್ಚುಲಿ. ವೆರಿ ಗುಡ್. ಐ ಮೀನ್ ಅಟ್ಲೀಸ್ಟ್ ನಿಮ್ಗೆ ಅದ್ರ ಅರ್ಥ, ಅದರ ಮೀನಿಂಗ್ ಏನಂದ್ರೆ
ಯು ಆರ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ಕೃಷ್ಣ ಸೇಯಿಂಗ್, ಅಂದ್ರೆ ಕೃಷ್ಣನ ಮೆಸೇಜ್ ಏನಿದೆ ಅದನ್ನ ನೀವು ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ. ಸೊ ಇಟ್ಸ್ ವೆರಿ ನೈಸ್. ಸೊ ಅದು ನಿಮಗೆ ಅರ್ಥ ಆದ್ರೆ ಇನ್ನೇನಿಲ್ಲ, ಅಂದ್ರೆ ಇಟ್ ಇಸ್ ಲೈಕ್ ಅ ಸಕ್ಸಸ್. 18 days ನಾವು ಲೈಕ್ NND ಪ್ರಭುಜಿ ಏನು ಒಂದು ನಡೆಸ್ತಾ ಇದ್ದಾರೆ. ಸೊ ಅದು ಒಂದು ಸಕ್ಸಸ್ ಅಂತ ಹೇಳ್ಬೋದು. ಯಾಕಂದ್ರೆ ಈಗ ನೋಡಿ ಫ್ರೀ ಕೋರ್ಸ್ ಮಾಡ್ತಾ ಇರೋದು ಆಯ್ತಾ, ಯಾವುದೇ ಒಂದು ಉದ್ದೇಶ ಇಲ್ಲ, ಜಸ್ಟ್ ಅದರಲ್ಲೇ ನೋಡಿ ಅವ್ರು ಎಷ್ಟೊಂದು ಅಂದ್ರೆ ಫ್ರೀ ಆಗಿ ಮಾಡ್ಬೇಕಾದ್ರೆ ಅಂದ್ರೆ ಒಂದು ಇದ್ರಲ್ಲಿ ಏನಿದೆ ಒಳ್ಳೆ ಉದ್ದೇಶದಲ್ಲಿ ಮಾಡುವಂತದ್ದು ಇದು. ಹಾಗಾಗಿ ಎಲ್ಲರೂ ಅಟ್ಲೀಸ್ಟ್ ಇಷ್ಟಾದ್ರೂ ಮಾಡಿದ್ರೆ ಎಷ್ಟೋ ನಮಗೆ ಖುಷಿ ಆಗತ್ತೆ. ಮತ್ತೆ ಈಗ ನಮಗೆ ಏನಂದ್ರೆ ಶ್ರದ್ಧಾವನ್ ಅಂತ ಹೇಳಿ ಒಂದು ಸೆರೆಮನಿ ಇರುತ್ತೆ, ಲೈಕ್ ನಿಮಗೆ 18 days ಕಂಪ್ಲೀಟ್ ಆದಾಗ ಅಂದ್ರೆ ಯಾರ್ಯಾರು ಒನ್ ರೌಂಡ್ ಅಟ್ಲೀಸ್ಟ್ ಮಿನಿಮಮ್ 1 ರೌಂಡ್ ಮಾಡ್ತಾರೋ ಅವರು ಒಂದು ಸಂಕಲ್ಪ ತಗೊಳ್ತಾರ, ನನ್ನಂದ್ರೆ ಲೈಫ್ ಟೈಮ್ ನಾನು ಮಾಡ್ತೀನಿ ಅಂತ ಹೇಳಿ. ಅಂದ್ರೆ ಟೆಂಪಲ್ ಅಲ್ಲಿ ಒಂದು ಪೂಜೆ ಎಲ್ಲ ಅಂದ್ರೆ ಒಂದು ಸೆರೆಮನಿ ತರ ಇರುತ್ತೆ, ಅಂದ್ರೆ ಪುಷ್ಪನ ದೇವರಿಗೆ ಅರ್ಪಿಸೋ ತರದ್ದು ನಿಮ್ಮ ಹೆಸರಲ್ಲಿ. ಸಿದ್ದಪ್ಪ ಸರ್ ದಯವಿಟ್ಟು ಮ್ಯೂಟ್ ಮಾಡಿ. ಸಿದ್ದಪ್ಪ ಸರ್ ದಯವಿಟ್ಟು ಮ್ಯೂಟ್ ಮಾಡಿ, ಬೇರೆಯವ್ರಿಗೆ ಡಿಸ್ಟರ್ಬ್ ಆಗ್ತಾ ಇದೆ. ಸೊ ಹಾಗಾಗಿ ಆತರ ಒಂದು ಸೆರೆಮನಿ ಇರುತ್ತೆ, ಅದೆಲ್ಲ ನೀವೆಲ್ಲ ಪಾಲ್ಗೊಳ್ಬಹುದು. ಸೊ ಕಂಟಿನ್ಯೂ ಮಾಡಿ, ಎಲ್ಲರೂ ಯಾರು ನಿಲ್ಸ್ಬೇಡಿ, ಮಾಡ್ತಾ ಇರಿ ಎವ್ರಿ ಡೇ. ವೆರಿ ನೈಸ್. ಖುಷಿ ಆಯ್ತು ನನಗೆ ಕೇಳಿ ಇಷ್ಟೊಂದು ಜನ ಮಾಡ್ತಾ ಇದೀರಾ ಅಂತ. ಐ ಡಿಂಟ್ ಎಕ್ಸ್ಪೆಕ್ಟ್ ಸೋ ಮೆನಿ ಪೀಪಲ್. ವೆರಿ ನೈಸ್. ಓಕೆ. Hindu Mataji, yes, can we chant during periods time? Yes, Mataji, no restrictions. You can chant even with the Tulsi Mala, okay? There is no restriction because Tulsi is so pure. Tulsi ಎಷ್ಟು ಪ್ಯೂರ್ ಅಂತ ಹೇಳಿದ್ರೆ ತುಳಸಿಯಿಂದ ತುಳಸಿ ಅಶುದ್ಧ ಆಗಕ್ಕೆ ಚಾನ್ಸೇ ಇಲ್ಲ. ಸೊ ನೋ ಪ್ರಾಬ್ಲಮ್. ಥ್ಯಾಂಕ್ ಯು. ಅಂದ್ರೆ ಇದು ಆಧ್ಯಾತ್ಮಿಕತೆ ಅನ್ನೋದು ನಮ್ಮ ದಿಸ್ ಇಸ್ ನಥಿಂಗ್ ಟು ಡೂ ವಿತ್ ಅವರ್ ಮೆಟೀರಿಯಲ್ ಬಾಡಿ ಮಾತಾಜಿ. ಆತ್ಮಕ್ಕೆ ಸಂಬಂಧ, ಅದು ಕೃಷ್ಣನಿಗೆ ಆತ್ಮ ಕರೆಯುವಂತದ್ದು ಅಲ್ವಾ. ಸೊ ಹಾಗಾಗಿ ಈ ಶರೀರ ಅದಕ್ಕೆ ಸಂಬಂಧ ಇಲ್ಲ. ಓಕೆ ಮಾತಾಜಿ ಆಮೇಲೆ ಇವಾಗ ನಾವು ಏನ್ ಬೀಟ್ಸ್ ತಗೊಳ್ತೀವೋ ಇವಾಗ ಆನ್ಲೈನ್ ಇಂದ ಅದು ತುಳಸಿ ಮಾಲಾನ? ಅದು ಅಂದ್ರೆ ಇಲ್ಲ ಅದು ಡಿಫ್ರೆಂಟ್ ರೇಟ್ ಇದೆ, ನೀವು ಅದು ನೋಡ್ಬೋದು. ಜಪದ್ದು ಬೇರೆ ಬೇರೆ ರೇಟ್ ಇದೆ. ಐ ಥಿಂಕ್ 500 ಇದೆ ತುಳಸಿ ಮಾಲೆಗೆ, ಅಂದ್ರೆ ಕಮ್ಮಿದು ಇದೆ ನೀಮ್ ಬೀಡ್ ಅಂತ, ಅದು ತೊಂದ್ರೆ ಇಲ್ಲ, ಮಾಡ್ಬೋದು. ಓಕೆ ಮತ್ತೆ ಹರೇ ಕೃಷ್ಣ. ಮಾತಾಜಿ ಹಾ ಹೇಳಿ. ನಾಳೆ ಗೀತಾ ಜಯಂತಿ ಎಷ್ಟೊತ್ತಿಗೆ? ಅದು ನಾನು ಕಳಿಸ್ತೀನಿ ಗ್ರೂಪ್ ಅಲ್ಲಿ. ಅಂದ್ರೆ ಒಂದ್ ನಿಮಿಷ, ಟೈಮಿಂಗ್ ಅಂದ್ರೆ 2 ಟೈಮಿಂಗ್ಸ್ ಇದೆ, ಬೆಳಿಗ್ಗೆನೂ ಇದೆ ಸಂಜೆನೂ ಇದೆ. 4 o'clock ಸಂಜೆ ಅಲ್ಲ, ಅದೇ ಬೆಳಿಗ್ಗೆನೂ ಇದೆ ಒಂದು. ಬೆಳಿಗ್ಗೆ ಇದು ಎಲ್ಡರ್ಸ್ ಇದೆ ಅಂಡ್ ಟೀಚರ್ಸ್, ಅಂಡ್ ದೆನ್ ಸಂಜೆ ಕಿಡ್ಸ್ ಟೀಚರ್, ಯಾವ್ದಕ್ ಬೇಕಾದ್ರೆ ಜಾಯ್ನ್ ಆಗ್ಬೋದು. ಅಂದ್ರೆ ಕೇಳಕ್ಕೆ ಚಾಂಟಿಂಗ್, ಅಂದ್ರೆ ಎಲ್ಲಾ ಚಾಪ್ಟರ್ಸ್ ರಿಸಿಟೇಷನ್ ಇರುತ್ತೆ, ಎವ್ರಿ ಚಾಪ್ಟರ್. ಗ್ರೂಪ್ ಅಲ್ಲಿ ಮತ್ತೆ ಪೋಸ್ಟ್ ಮಾಡಿ. 10ರಿಂದ 1 ಅಲ್ವಾ ಮತ್ತೆ ಇದ್ದಿದ್ದು? 10ರಿಂದ 1 ಮತ್ತೆ ಸಂಜೆ 2 ಇದೆ. ಶ್ಲೋಕ ದೊಡ್ಡವ್ರದೊಂದು ಮಕ್ಕಳದೊಂದು 2 ಇದೆ. ಮಾರ್ನಿಂಗ್ ಅಟೆಂಡ್ ಮಾಡ್ಬೋದು, ಆಮೇಲೆ ಮಧ್ಯಾಹ್ನ ಮೇಲೆ ಅದನ್ನು ಪೋಸ್ಟ್ ಮಾಡ್ತೀವಿ, ಸಂಜೆ ಅದನ್ನು ಅಟೆಂಡ್ ಮಾಡ್ಬೋದು. ಮಾತಾಜಿ 5 ಫಸ್ಟ್ ಬುಕ್ ಐತಲ್ಲ, ನೀವು ಬುಕ್ ತಗೊಂತೀವಿ ಈಗ. ಆಮೇಲೆ ಈಗ ಕ್ಲಾಸ್ ನಡೀತಾ ಇದೆಯಲ್ಲ, ಅದು ಯಾರಿಗೆ ಬೇಕೋ ಅವ್ರಿಗೆ ಕೊಡ್ಬೋದಲ್ಲ ಮಾತಾಜಿ? ನಾನು ಬೇರೆ ಯಾರು ಕೊಡಕಲ್ಲ, ಈ ಕ್ಲಾಸ್ ಇದೆಯಲ್ಲ ಈಗ ಅವ್ರಿಗೆ ಯಾರು ಬೇಕಿದ್ರೆ ಅಂದ್ರೆ ಯಾರಿಗೆ ಅವಶ್ಯಕತೆ ಇದೆ ಅವ್ರಿಗೆ ಕೊಡ್ತೀನಿ ಅಂತನಾ? ಅವ್ರಿಗೆ ಕೊಡ್ತೀನಿ ಮಾತಾಡಿ. ಓಕೆ. ಅಂದ್ರೆ ನೀವು ಆದಷ್ಟು ಏನ್ ಗೊತ್ತಾ, ಪ್ರಭುಪಾದಾಗ ಏನಿಷ್ಟ ಅಂತ ಹೇಳಿದ್ರೆ ನಾವು ಸೇಲ್ ಮಾಡ್ಬೇಕಂತ. ಯಾಕಂದ್ರೆ ಆ ವ್ಯಾಲ್ಯೂಬಲ್ ಬುಕ್ ಅದು, ನಾವು ಫ್ರೀಯಾಗಿ ಕೊಟ್ರೆ ಜನ ಓದಲ್ಲ ಅಂತ ಹೇಳಿ ನಾವು ಆದಷ್ಟು ಅಂದ್ರೆ ನೀವು ತಗೊಳಕ್ ಪ್ರೇರಣೆ ಮಾಡಿ. ನಿಮ್ಮ ಅಟ್ಲೀಸ್ಟ್ ನಿಮ್ಗೆ ಗೊತ್ತಿರೋರಿಗೆ ಕೊಡುವಾಗ ಒಂದು ದಕ್ಷಿಣೆ ತರ ಆದ್ರೂ ನೀವು ತಗೊಳ್ಳಿ, ಅಂದ್ರೆ ತೀರಾ ಫ್ರೀಯಾಗಿ ಕೊಡ್ಬೇಡಿ. ಯಾಕಂದ್ರೆ ಫ್ರೀಯಾಗಿ ತಗೊಂಡ್ರೆ ಓದಲ್ಲ ಅಂತ ಹೇಳಿ NND ಪ್ರಭುಜಿನ ಅದೇ ಹೇಳ್ತಾರೆ. ಅದೇ ಮಾತಾಜಿ, ಅವರು ಇಲ್ಲಿ ಕೊಡೋಣ ಅಂತ ನಾನು ಈಗ ಏನು ಕ್ಲಾಸ್ ಹೇಳ್ತಿದ್ದ ಅಂತ ಗ್ರೂಪ್ ಅಲ್ಲಿ ಕೊಟ್ರೆ ಅಟ್ಲೀಸ್ಟ್ ಈಗ ನೀವು ಹೇಳ್ದಂಗೆಲ್ಲ ಅವ್ರು ಓದ್ತಾರೆ. ಅಂದ್ರೆ ಬೇರೆ ನಿಜವಾಗಿ ಹೌದು, ನಿಜವಾಗಿ ಅವಶ್ಯಕತೆ ಇರೋರಿಗೆ ಕೊಡ್ಬೋದು. ಐ ಮೀನ್ ಅಂದ್ರೆ ಅವರಿಗೆ ನೀವು ಓದಿ. ಮತ್ತೆ ನಾನು ಓದ್ತೀನಿ. ಮತ್ತೆ ಇದೆ ನಮ್ಮ ಹತ್ರ ಒಂದು ಅಲೆ ಇದೆ. ನೀವು ನನಗೆ ಮೆಸೇಜ್ ಮಾಡಿ, ನನ್ನ ನಂಬರಿಗೆ ಮೆಸೇಜ್ ಮಾಡಿ. ನನ್ನ ನಂಬರ್ ಇದೆಯಾ? ಇದೆ ಮತ್ತೆ ನಾನೀಗ ನನ್ನ ನಂಬರ್ನ ಹಾಕ್ತೀನಿ ಇದ್ರಲ್ಲಿ, ಎಲ್ಲರೂ ಇದನ್ನ ತಗೊಳ್ಳಿ. ಸೊ ನನಗೆ ಕಾಂಟ್ಯಾಕ್ಟ್ ಮಾಡಿ ಆಯ್ತಾ. ಯಾರಿಗೆಲ್ಲ ಬುಕ್ಸ್ ಬೇಕು ದಯವಿಟ್ಟು ನನಗೆ ಮಾಡಿ, ನಾವು ಒಳ್ಳೆ ಇದ್ರಲ್ಲಿ ಕೊಡ್ಸೋಣ. ಮೆಸೇಜ್ ಮಾಡಿ ನನಗೆ. ಬೇರೆ ಯಾರ್ದಾರು ಪ್ರಶ್ನೆ ಇದೆಯಾ?
ಗುರುಪ್ರಸಾದ್ ಪ್ರಭು ಅನ್ಮ್ಯೂಟ್ ಇದೆ, ಏನಾದ್ರು ಪ್ರಶ್ನೆ ಇದೆಯಾ? ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ, ಹೇಳಿ. ಏನಿಲ್ಲ ಮಾತಾಜಿ, ಪ್ರಶ್ನೆ. ಓಕೆ, ಇವತ್ತಿನ ಅಧ್ಯಾಯ ಅರ್ಥ ಆಯ್ತಲ್ಲ? ಅರ್ಥ ಆಗಿದೆ ಮಾತಾಜಿ. ಧನ್ಯವಾದ. ಸೊ ಬೇರೆ ಯಾರ್ದೇನು ಪ್ರಶ್ನೆ ಇಲ್ಲ? ಎಷ್ಟು ಜನ ಬರುತ್ತೆ ಮಾತಾಜಿ ಅದು? ಯಾವುದು? ಬುಕ್ ಆರ್ಡರ್ ಮಾಡಿದ್ರೆ ಎಷ್ಟು ಜನ ಬರೋದಕ್ಕೆ? ನೀವೆಲ್ಲಿರೋದು? ನಾವು ತುಮಕೂರು ಮಾತಾಜಿ. ತುಮಕೂರಾ? ಅಲ್ಲ, ವಿದಿನ್ 1 ವೀಕ್ ಬರುತ್ತೆ. ಓಕೆನಾ? ಎಸ್, ಬೇರೆ ಯಾರ್ದಾರು ಪ್ರಶ್ನೆ ಹಂಗೆ ಆ ಗ್ರೂಪ್ ಅಲ್ಲಿ ಬೇಕು ಅಂದ್ರೆ ಕೊಡ್ತೀನಿ ನಾನು, ಅದಕ್ಕೋಸ್ಕರ. ಆಯ್ತಾಯ್ತು, ಖಂಡಿತ. ನಾನು ಬೇಕಾದ್ರೆ ಓಕೆ ನೋಡೋಣ, ಅಂದ್ರೆ ಗ್ರೂಪ್ ಅಲ್ಲಿ ಬೇಕಾದ್ರೆ ಹಾಕೋಣ ಒಂದ್ ಮೆಸೇಜ್, ಇಂಟ್ರೆಸ್ಟ್ ಇರೋರು ಕಾಂಟ್ಯಾಕ್ಟ್ ಮಾಡಿ ಅಂತ. ನಾನು ಆಮೇಲೆ ಅವ್ರ ನಂಬರ್ ನಿಮಗೆ ಕೊಡ್ತೀನಿ. ನನಗೆ ಒಂದು ಸಪರೇಟ್ ಆಗಿ ಕಾಂಟ್ಯಾಕ್ಟ್ ಮಾಡಿ, ನಾನು ದೆನ್ ಅವರಲ್ಲಿ ಗ್ರೂಪ್ ಅಲ್ಲಿ ಹಾಕೋಣ, ಈ ತರ ಒಬ್ರು ಇಂಟ್ರೆಸ್ಟ್ ಇದಾರೆ, ಕೊಡ್ತಾರೆ ಅಂತ. ಓಕೆನಾ? ಹಾ, ಅಂದ್ರೆ ಇಲ್ಲೇ ನಾವು ಕ್ಲಾಸಲ್ಲೇ ಕೇಳ್ಬೋದು ಬೇಕಿದ್ರೆ. ಯಾಕಂದ್ರೆ ಕ್ಲಾಸ್ ಅಲ್ಲಿ ಇರೋರ್ನ ಕೇಳ್ಬೇಕು, ಅದ್ರಲ್ಲಿ ಯಾರ್ಯಾರು ಎಷ್ಟೋ ಜನ ಬರ್ತಾ ಇಲ್ಲ ಕ್ಲಾಸಿಗೆ, ಅವ್ರನ್ನ ಕೇಳೋದು. ಕೇಳ್ಬಿಡಿ ಮಾತಾಜಿ, ಯಾರು ಅಂತ ನಾನೇ ಒಂದು ಬೇಕಾದ್ರೆ ಲಿಸ್ಟ್ ಮಾಡ್ಕೊಂತೀನಿ, ಇಲ್ಲ ನಾನು ನಂಬರ್ ಕೊಡ್ತೀನಿ, ಅವ್ರು ಕಾಂಟ್ಯಾಕ್ಟ್ ಮಾಡಕ್ಕೆ. ನಿಮ್ದೇ ನನ್ನ ಕಾಂಟ್ಯಾಕ್ಟ್ ಮಾಡ್ಲಿ, ಇಲ್ಲಿರೋರಲ್ಲಿ ಯಾರಾದ್ರೂ ಕಾಂಟ್ಯಾಕ್ಟ್ ಮಾಡಿ. ಓಂಕಾರ ಸ್ವಾಮಿ ಪ್ರಭುಜಿ ಇವಾಗ ಪಾಪ ಸ್ಪಾನ್ಸರ್ ಮಾಡ್ತೀನಿ ಅಂತಿದ್ದಾರೆ. 4 ಜನಕ್ಕ ಸರ್? ಎಷ್ಟ್ ಜನಕ್ಕೆ? 4 3 ಮಾಡಿ 5 ಅಲ್ಲ ನಿಮಗೆ? ನಮಗೆ ಇದೆ ಮಾತಾಜಿ. ನಿಮ್ಮ ಹತ್ರ ಇದೆಯಾ? ಇದೆ. ಹಾ, ಯಾರಿಗ್ ಇಂಟ್ರೆಸ್ಟ್ ಇದೆಯೋ ದಯವಿಟ್ಟು ನನಗೊಂದು ಮೆಸೇಜ್ ಮಾಡಿ, ಯಾರಿಗ್ ಬೇಕು ಅಂತಿರೋರು. ಅಂದ್ರೆ ನೀವು ಫೈನಾನ್ಷಿಯಲಿ ಅಂದ್ರೆ ಹೇಗೂ ಸರಿ, ಫೈನಾನ್ಷಿಯಲಿ ಇದ್ರೂನು ಇಲ್ಲ ಅಂದ್ರೂ, ಐ ಮೀನ್ ಒಳ್ಳೇದಿದ್ರು ಆತರ ನಾನು ಇದ್ ಮಾಡಲ್ಲ, ನಾನ್ ಮಾಮೂಲಿ ಬುಕ್ ಇದ್ ಮಾಡ್ಕೊಂತೀನಿ. ನಾನು ಫ್ರೀ ಅಂದ್ರೆ ಫ್ರೀ ಆಗಿ ಇದ್ ಮಾಡೋದು ಅಷ್ಟೇ, ನಾನು ಇನ್ನೇನಿಲ್ಲ ಮಾತಾಡಿ. ನಾಳೆ ಬುಕ್ ಮಾಡ್ತೀನಿ, ನಿಮ್ ಬುಕ್ ಮಾಡಿದ ತಕ್ಷಣ ನಾನು ನಿಮ್ಗೆ ಫೋನ್ ಮಾಡ್ತೀನಿ, ಒಂದ್ಸಲಿ ಮೆಸೇಜ್ ಮಾಡ್ತೀನಿ. ಅವಾಗ ಅವರು ನೀವು ಬುಕ್ ಮಾಡೋ ಮುಂಚೆ ನನಗೆ ಒಂದು ಮೆಸೇಜ್ ಮಾಡಿ, ನನಗೆ ಮೆಸೇಜ್ ಮಾಡಿ. ಓಕೆ, ಯಾರಾದ್ರೂ ಇದ್ರೆ ಹೇಳಿ ಆಯ್ತಾ, ನನಗೆ ಮೆಸೇಜ್ ಮಾಡಿ. ಅವರು ರೆಡಿ ಇದಾರೆ, ಸೊ ತಗೊಳ್ಳಿ. ಒಳ್ಳೇದಾಗ್ಲಿ. ಕೃಷ್ಣನ್ ಮರ್ಸಿ ತುಂಬಾ ಸಿಗುತ್ತೆ. ಇನ್ನೊಬ್ರು ಯಾರೋ ಕಳಿಸ್ತಾ ಇದಾರೆ ನನಗೆ, ಅದು ಹೋದ ತಿಂಗಳು ಹೌದು. ನಿನ್ನೆ ನವೆಂಬರ್ ತಿಂಗಳಲ್ಲಿ ಬೇಸಿಕ್ ಕ್ಲಾಸ್ ಇತ್ತಲ್ಲ, ಅವಾಗ ನಾನು ಒಬ್ಬ ಕೇಳಿದ್ದೆ ಬುಕ್, ಇನ್ನು ನಾಳೆ ಬರುತ್ತಲ್ಲ ನಮ್ಗೆ. ಓಕೆ ಓಕೆ, ಸರಿ ಸರಿ, ಆಯ್ತಾಯ್ತು. ಪ್ರಿಯದರ್ಶಿನಿ ಮೇಡಮ್ ಮಾತಾಡ್ತಿದ್ರಲ್ಲ, ಆ ಫೀಲ್ಡ್ ಅಲ್ಲಿ ಯಾರೊಬ್ರು ಹೇಳಿದ್ರು, ಈ ತರ 14ನೇ ತಾರೀಕು ನೆಕ್ಸ್ಟ್ ಮಂತ್ ಪ್ರಭುಪಾದ ಸ್ವಾಮೀಜಿ ಜಯಂತಿ ಇದೆ, ಅದು ಯಾರು ಬೇಕು ಅಂತ ಹೇಳಿದ್ರು ಒಂದ್ಸಲಿ. ನಾನು ಒಂದ್ಸಲಿ ಬುಕ್ ಮಾಡಿದ್ದೆ ಒಂದ್ಸಲಿ. ವೆರಿ ನೈಸ್, ವೆರಿ ನೈಸ್. ಓಕೆ, ವೆರಿ ನೈಸ್. ಓದಿ, ಅಂದ್ರೆ ಏನಂದ್ರೆ ನೀವು ನೆಕ್ಸ್ಟ್ ಇದೆಲ್ಲರೂ ಕ್ವಿಜ್ ಎಲ್ಲ ತಗೊಳ್ಳಿ ಎಲ್ಲರೂ, ಮತ್ತೆ ನೆಕ್ಸ್ಟ್ ಬೇರೆ ಕೋರ್ಸ್ ಲೆವೆಲ್ 2 ಎಲ್ಲ ಇದೆ, ಅದನ್ನೆಲ್ಲ ಮಾಡ್ಕೊಳ್ಳಿ. ಆಗ ನಿಮಗೆ ಅಂದ್ರೆ ಏನಂದ್ರೆ ಮೇನ್ ಆಗಿ ಕೋರ್ಸ್ಗಿಂತ ನಮಗೊಂದು ಕನೆಕ್ಷನ್ ಸಿಗುತ್ತೆ ವಿತ್ ಡಿವೋಟೀಸ್. ನೀವೊಂದು ಅಸೋಸಿಯೇಷನ್ ಅಲ್ಲಿ ಇರ್ತೀರಾ, ಲೈಕ್ ಇನ್ನು ಲೆವೆಲ್ 3 ಎಲ್ಲ ಬಂದಾಗ ಯು ಬಿಕಮ್ ಲೈಕ್ ಎ ಗ್ರೂಪ್. ಅಂದ್ರೆ ಒಂದು ನಮ್ಮ ಡಿವೋಟೀಸ್ ಮಧ್ಯೆನೇ ಒಂದು ಫ್ರೆಂಡ್ಶಿಪ್ ಬರುತ್ತೆ. ಫ್ರೆಂಡ್ಶಿಪ್ ಅಂದ್ರೆ ಯು ಹ್ಯಾವ್ ಟು ಕೋಆರ್ಡಿನೇಟ್, ಬಿಕಾಸ್ ನೀವು ಒಂದು ಗ್ರೂಪ್ ಅಲ್ಲಿ ಇರ್ತೀರಾ, ಒಂದು 20 ಜನ ಒಂದಿರ್ತಾರೆ, ಒಂದು ಭಕ್ತಿ ವೃಕ್ಷ ಗ್ರೂಪ್ ಅಂತ ಎಲ್ಲ ಮಾಡ್ತಾರೆ. ಸೊ ಅವೇನಂದ್ರೆ ಒಟ್ಟಿಗೆ ಪ್ರೆಸೆಂಟೇಶನ್ ಎಲ್ಲ ಮಾಡ್ಬೇಕಂದ್ರೆ ಲೆವೆಲ್ 3 ಅಲ್ಲಿ ಇರುತ್ತೆ ಮಾಡುವಂತದ್ದು, ಅಂದ್ರೆ ಒಟ್ಟಿಗೆ ಕಲಿಯುವಂತದ್ದು. ಸೊ ನಿಮಗೆ ಆ ಕನೆಕ್ಷನ್ ಬೇಕು ಅಂದ್ರೆ ಯು ಹ್ಯಾವ್ ಟು ಕಂಟಿನ್ಯೂ ಇಯರ್, ಇಲ್ಲಾಂದ್ರೆ ಅದು ಮಿಸ್ ಆಗತ್ತೆ. ಈ ಭಗವದ್ಗೀತೆ ಕ್ಲಾಸ್ ಎಲ್ಲಿವರೆಗೂ ಇರುತ್ತೆ ಮಾತಾಜಿ? ಇದು ಎಷ್ಟು ವರ್ಷ ತನಕ ಇರುತ್ತೆ? ಅಂದ್ರೆ ಕ್ಲಾಸ್ ಅಯ್ಯೋ, ಅವರು ಈಗ ತುಂಬಾ ವರ್ಷನೇ ಇರುತ್ತಿದೆ, ಡೋಂಟ್ ವರಿ. ಆಮೇಲೆ ಈಗ ಅಲ್ಲಿ ಟೆಂಪಲ್ ಬಂದಾಗ್ಲೂ ಅವರು ಫುಲ್ ಒಂದೇ ಯೂನಿವರ್ಸಿಟಿ ತರ ಮಾಡ್ಬೇಕು ಅಂತ ಅವ್ರ ಪ್ಲಾನ್ ಇರೋದು. ಅವರು ಟೆಂಪಲ್ ಪ್ರೆಸಿಡೆಂಟ್ ಇದಾರಲ್ಲ ಅವ್ರದ್ದು. ಹಾಗಾಗಿ ಅಂದ್ರೆ ಅಲ್ಲಿ ಓದಕ್ಕೂ ಅವಕಾಶ ಇರೋ ತರ, ಅಂದ್ರೆ ಅಲ್ಲಿ ಬಂದು ಓದ್ಬೇಕು. ಕ್ಲಾಸ್ ರೂಮ್ಸ್ ಟೈಪ್ ಮಾಡೋ ಪ್ಲಾನ್ ಇದೆ, ಅಂದ್ರೆ ಫಿಸಿಕಲ್ ಕ್ಲಾಸ್ ರೂಮ್ಸ್ ತರ ಮಾಡ್ತಾರೆ. ಮಂಗಳೂರಲ್ಲ ಮಾತಾಜಿ? ಮಂಗಳೂರಲ್ಲಿ ಈಗಾಗಲೇ ಕನ್ಸ್ಟ್ರಕ್ಷನ್ ನಡೆಸ್ತಾ ಇದೆಯಾ? ಇನ್ನು ಸ್ಟಾರ್ಟ್ ಆಗಿಲ್ಲ, ಜಾಗ ತಗೊಂಡಾಗಿದೆ, ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗ್ಬೇಕು. ಸ್ಟಾರ್ಟ್ ಆಗುತ್ತೆ. ಒಂದು ಭಗವದ್ಗೀತೆ ಎಲ್ಲರೂ ಸಿಗ್ಬೇಕು ಅಂದ್ರೆ ಬಹಳ ಪುಣ್ಯ ಮಾಡಿರ್ಬೇಕು. ನಿಜ ನಿಜ, ಹೌದು 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 ಹೌದು. ಈಗ ನೋಡಿ ನನಗೆ ಇಂಟ್ರೆಸ್ಟ್, ಈಗ ನಮ್ಮ ಅಪ್ಪ ಅವ್ರಿಗೂ ಅಷ್ಟೊಂದು ಇದಿಲ್ಲ. ನಾನು ಹೇಳೋದು ಆಗಲ್ಲ, ಅದೇನು ಮಾಡಕ್ ಆಗಲ್ಲ ನೋಡಿ. ಎಲ್ರಿಗೂ ಅವ್ರವ್ರದೇ ಒಂದು ಟೈಮ್ ಬರ್ಬೇಕಂತಾರಲ್ಲ,
ಈಗ ಹೌದು. ನಾವೂನು ಅಷ್ಟೇ ಎಷ್ಟೋ ವರ್ಷದ ಹಿಂದೆ ಬಂದಿದ್ರೆ ಮಾಡ್ತಿರ್ಲಿಲ್ಲ. ಈಗ ನಮ್ಮನೇಲೆ ನಾ ಹೇಳಿದ್ನಲ್ಲ ಅವತ್ತು 15 ಇಯರ್ಸ್ ಇಂದ ಇದೆ, ನಾನು ಬುಕ್ ನೋಡೇ ಇಲ್ಲ ತೆಗ್ದು. ಸೊ ಅದು ಟೈಮ್ ಬರ್ಬೇಕನ್ಸುತ್ತೆ ಅಷ್ಟೇ, ಏನು ಮಾಡಕ್ಕಾಗಲ್ಲ. ಹೌದೌದು. ಅಂದ್ರೆ ಏನ್ ಗೊತ್ತಾ ಇದು ಮೇನು ಈಗ ಕ್ಲಾಸ್ ಕೃಪೆ ಬೇಕು, ಕೃಷ್ಣಂದು ಕೃಪೆ ಬೇಕು, ಆವಾಗ್ಲೇ ಆಗುವಂತದ್ದು. ನಮ್ಗೆ ಅನ್ಸುತ್ತೆ ನಮ್ಗೆ ಎಲ್ಲೋ ಒಂದ್ ಲಿಂಕ್ ಸಿಕ್ತು, ನಮ್ಗೆ ಒಂಥರ ನಮ್ಗೆ ಖುಷಿ ಆಗ್ತಿದೆ ಹೌದು. ಮಾತಾಜಿ. ಅದೆಲ್ಲ ಹೌದು, ಅಂತ ಒಂದು ನಿಜ ನಿಜ. ಅದು ನಮಗೆ ಇದ್ರದ್ದು ವ್ಯಾಲ್ಯೂ ಗೊತ್ತಾಗೋದು ನಾವು ಜಾಸ್ತಿ ತಿಳ್ಕೊಂಡಂಗೆ ಗೊತ್ತಾಗತ್ತೆ ಓಕೆ. ವ್ಯಾಲ್ಯೂಬಲ್. ಹೌದು, ನಮ್ಗೆ ಈ ತರ ಕ್ಲಾಸ್ ಇದೆ ಇಸ್ಕಾನ್ ಇಂದ ಅನ್ನೋದು ನಮ್ಗೆ ಇದು ಬಗ್ಗೆ ನಮ್ಗೆ ಏನು ಗೊತ್ತೇ ಇರ್ಲಿಲ್ಲ. ನಮ್ಗೂ ಒಂದು ಬೇಕಲ್ಲ ಒಂದು ಸಂಗಣ, ಒಂದು ಇದು ಬೇಕು ಅಂತ ನಮ್ಗೆ ಅನ್ಸದ ಅವಾಗ, ಒಂದು ಗುಂಪು ಕೂಡ ನಮ್ಗೆ ಅನ್ಸದ ಅವಾಗ. ಈ ತರ ಏನಾದ್ರು ಜಪ ಮಾಡೋದು, ಇಲ್ಲಾಂದ್ರೆ ಈ ತರ ಮಾಡೋದು, ಧ್ಯಾನ ಮಾಡೋಂಥ ಕೋರ್ಸ್ ಏನಾದ್ರು ಇದಾವ ಅಂತ ನಾವ್ ಅನ್ಕೊಂತಿದ್ವು. ಹೌದು ಹೌದು. ಹಾಗಾಗಿ ಇದು ಅಂದ್ರೆ ನಮ್ಗೆ ಸರಿಯಾದ ಕಡೆಗೆ ಬಂದಿದ್ದೀರಾ ನೀವು. ಯಾಕಂದ್ರೆ ತುಂಬಾ ಮಿಸ್ಲೀಡ್ ಮಾಡೋ ಆರ್ಗನೈಸೇಷನ್ಸ್ ತುಂಬಾ ಇರುತ್ತೆ. ಅಂದ್ರೆ ಅಲ್ಲಿ ನಾವು ಆಕ್ಚುಲಿ ನಮ್ಮ ಲೈಫ್ ಅಲ್ಲಿ ಏನಾದ್ರು ಚೇಂಜ್ ಆಗಿದ್ಯಾ ಅಂತ ನಾವು ಕ್ವಶನ್ ಮಾಡ್ಕೋಬೇಕಂದ್ರೆ, ಈಗ ತುಂಬಾ ಸ್ಪಿರಿಚುವಲ್ ಇದಕ್ಕೆ ಹೋಗ್ತಾರೆ ಎಲ್ಲರೂ, ಬಟ್ ಏನು ಚೇಂಜ್ ಆಗಿರಲ್ಲ. ಆಲ್ಮೋಸ್ಟ್ ಅಲ್ಲಿ ಹೋಗ್ತಾರೆ, 1 ಗಂಟೆ ಬರ್ತಾರೆ, ಅಥವಾ ಭಜನೆ ಏನೋ ಮಾಡ್ತಾರೆ ಬರ್ತಾರೆ, ಮಾಮೂಲಿ ಇರುತ್ತೆ. ಅಂದ್ರೆ ಏನು ಡಿಫ್ರೆನ್ಸ್ ಇಲ್ಲ. ಸೊ ನಮಗೆ ಇಲ್ಲಿ ಅದು ಡಿಫ್ರೆನ್ಸ್ ಗೊತ್ತಾಗತ್ತೆ ಆಕ್ಚುಲ್ ಆಗಿ. ಯಾಕಂದ್ರೆ ಪ್ರಭುಪಾದದು ಫಿಲಾಸಫಿನ ಅಷ್ಟು ಸ್ಟ್ರಾಂಗ್ ಇದೆ. ಅಂಡ್ ಅದು ಬುಕ್ ಓದಿರೋರು ಖಂಡಿತ ಅವ್ರ ಲೈಫ್ ಅಲ್ಲಿ ಚೇಂಜ್ ಆಗತ್ತೆ, ಅಷ್ಟು ಗ್ಯಾರಂಟಿ ಹೇಳ್ಬೋದು. ಮಾತಾಜಿ ಇದು ಪ್ರಭುಪಾದನ ಒಂದು ಬುಕ್ ಓದಿದೀನಿ ನಾನು. ಬಿಯಾಂಡ್ ಬರ್ತ್ ಅಂಡ್ ಡೆತ್ ಅಂತ ಒಂದು ಯಾವ್ದೋ ಒಂದು ಬುಕ್ ಇದೆ ಇಂಗ್ಲಿಷ್ ಅಲ್ಲಿ. ಅಂದ್ರೆ ಅದು ಚೆನ್ನಾಗಿತ್ತು ಅದೇ ಮಾತಾಜಿ. ಅದೇ ನಾವೀಗ ಲೆವೆಲ್ 2 ಹೋದಾಗ 3-4 ಬುಕ್ ಇರುತ್ತೆ, ಇನ್ನೂ ಬೇರೆ ಬೇರೆ ಬುಕ್ಸ್. ಹಾಗೆಲ್ಲ ನಮಗೆ ಓದೋದಕ್ಕೊಂದು ಆಪರ್ಚುನಿಟಿನು. ಇಲ್ಲಾಂದ್ರೆ ನಾವ್ ಎಲ್ಲಿ ಓದ್ತೀವಿ? ಒಂದು ಆಸ್ ಎ ಗ್ರೂಪ್ ಈ ತರ ಒಂದು ಕ್ಲಾಸಸ್ ಎಲ್ಲ ಇರುವಾಗ ಆಕ್ಚುಲಿ ಯೂಸ್ ಮಾಡ್ಕೋಬೇಕು. ನಮಗೀಗ ಹೊರಗಡೆ ಎಲ್ಲ ಹೋದ್ರೆ ಎಲ್ಲದಕ್ಕೂ ಎಷ್ಟು ದುಡ್ಡು ಮಾಡ್ತಾರೆ ಅಲ್ವಾ? ಯಾವುದೇ ಒಂದು ಕೋರ್ಸ್ಗಳಿಗೆ ಈ ತರ ಫ್ರೀ ಆಗಿ ಯಾರು ಕೊಡಲ್ಲ. ಸೊ ಆತರ ಅವಕಾಶ ಇದ್ದಾಗ ಅಟ್ಲೀಸ್ಟ್ ನಾವು ಯೂಸ್ ಮಾಡ್ಕೋಬೇಕು, ಅದನ್ನ ಕಲಿಬೇಕು. ಹೌದು. ಅಂದ್ರೆ ಇದು ಮಾತಾಜಿ ಈಗ ನಾನು ಹೇಳ್ತಿರೋದು, ಸ್ಕೂಲ್ ಆಗ್ಲಿ ಒಂದು ಕಾಲೇಜ್ ಆಗ್ಲಿ ಅಟ್ಲೀಸ್ಟ್ ಒಂದು ಫೀಲ್ಡ್ ಈ ತರ ಏನೋ ಇದ್ರೆ, ಈಗ ಯಾರಿಗೊಬ್ರಿಗೆ ಇಂಟ್ರೆಸ್ಟ್ ಇರುತ್ತೆ ಕೆಲವರು ಒಂದಷ್ಟು ಜನಕ್ಕೆ, ಈ ತರ ಎಲ್ಲ ಮಾಡ್ರೆ ಇನ್ನು ಅಂದ್ರೆ ಮುಂದೆ ಲೈಫ್ ಅಂದ್ರೆ ಚೆನ್ನಾಗಿರ್ಬೋದು ಅನ್ಸುತ್ತೆ. ಒಂದು ಭಕ್ತಿ ಮಾರ್ಗ ಬಂದು ಬರ್ಬೋದು ಅಂತ ನನ್ನ ಅನಿಸಿಕೆ. ಅಲ್ಲ ಅದು ಹೌದು, ಬಟ್ ಅದೇ ಎಷ್ಟು ಅಂತ ಒಬ್ರು ಮಾಡಕ್ ಆಗಲ್ಲ ಅಲ್ಲ. ಲೈಕ್ ಯಾರಾದ್ರೂ ಮಾಡೋರು ಇದ್ರೆ ಅವ್ರು ಅಪ್ರೋಚ್ ಮಾಡಿದ್ರೆ ಮೋಸ್ಟ್ಲಿ ಅವ್ರು ಸಪೋರ್ಟ್ ಮಾಡ್ತಾರೆ ಟೆಂಪಲ್ ಇಂದ. ಹೌದು. ಟೀಚರ್ಸ್ ಯಾರು ಇಂಟ್ರೆಸ್ಟ್ ಇರೋರು ಇದ್ದು ನಾನ್ ಮಾಡ್ತೀನಿ ಅಂದ್ರೆ ಆಬ್ವಿಯಸ್ಲಿ ಸಪೋರ್ಟ್ ಸಿಗತ್ತೆ. ಈಗ ಹಾ ಮಾಡ್ಬೋದು. ಓಕೆ, ಬೇರೆಯವ್ರನ್ನ ಕೇಳೋಣ. ಸುಮಾರು ಜನ ಹ್ಯಾಂಡ್ ರೈಸ್ ಇದೆ. ಐಫೋನ್, ಹರೇ ಕೃಷ್ಣ. ಪ್ರಶ್ನೆ ಇದ್ದಲ್ಲಿ ಕೇಳಿ. ಐಫೋನ್ ಇಲ್ವಾ? ಓಕೆ, ಇವರೆಲ್ಲ ಮೋಸ್ಟ್ಲಿ ಜಪ ಮಾಡೋದಕ್ಕೆ ಹ್ಯಾಂಡ್ ರೈಸ್ ಮಾಡಿದ್ದೇನೆ, ಸಾರಿ. ಸೊ ಪ್ರಶ್ನೆ ಯಾರ್ದು ಇಲ್ವಾ ಆಗಿದ್ರೆ? ಮಾತಾಜಿ ಒಂದು ಪ್ರಶ್ನೆ ಮಾತಾಜಿ. ಹೇಳಿ. ಈಗ ಶ್ಲೋಕ ಓದುವಾಗ ಎಸ್ ಅಂತ ಲೆಟರ್ ಇರುತ್ತಲ್ಲ, ಅದು ಏನು? ಅದು ಅವಗ್ರಹ ಚಿಹ್ನ ಅಂತ ಹೇಳ್ತಾರೆ ಅದು ಸಂಸ್ಕೃತದಲ್ಲಿ. ಓಕೆ, ಅದು ಆ ಅಂತ ಬರ್ಬೇಕಲ್ಲಿ. ಆ. ಓಕೆ. ಮತ್ತೆ ಈಗ ಇಂಗ್ಲಿಷ್ ನಲ್ಲಿ ಓದುವಾಗ ಡಾಟ್ ಇರುತ್ತೆ, ಒಂದ್ ಲೈನ್ ಇರುತ್ತೆ, ಅದೆಲ್ಲ ಯಾವ ರೀತಿ? ಅದೆಲ್ಲ ದೇವನಾಗರಿ ಸ್ಕ್ರಿಪ್ಟ್ ನ ಇಂಗ್ಲಿಷ್ ಅಲ್ಲಿ ಬರ್ದಾಗ, ಯಾಕಂದ್ರೆ ಇಂಗ್ಲಿಷ್ ತುಂಬಾ ಲಿಮಿಟೆಡ್ ಲ್ಯಾಂಗ್ವೇಜ್ ಮಾತಾಜಿ. ಅಂದ್ರೆ ಅಕ್ಷರಗಳು ಈಗ SH ಅಂತೆಲ್ಲ ಹಾಗೆ ಮಾಡೋದಿಲ್ಲ. ಅಂದ್ರೆ ನಮ್ದು ಎಲ್ಲದಕ್ಕೂ ಪ್ರತಿ ಅಕ್ಷರಗಳಿದೆ ಅಲ್ವಾ, ಪ್ರತ್ಯೇಕವಾದ ಅಕ್ಷರಗಳಿದೆ ಸಂಸ್ಕೃತದಲ್ಲಿ. ಸೊ ಎಸ್ ಕೆಳಗಡೆ ಡಾಟ್ ಇದ್ರೆ ಶಾ, ಅಂದ್ರೆ 2 ತರ ಶಾ ಇದೆ ಅಲ್ವಾ? ಸೊ ಮೇಲೆ ಒಂದು ಸ್ಟ್ರೋಕ್ ಬಂದ್ರು ಒಂದು ಶಾ ಆಗತ್ತೆ, ಕೆಳಗಡೆ ಒಂದು ಡಾಟ್ ಬಂದ್ರೆ ಇನ್ನೊಂದು ಶಾ ಆಗತ್ತೆ, ಆತರ. ಓಕೆ ಓಕೆ ಮಾತಾಜಿ, ಥ್ಯಾಂಕ್ ಯು. ಮತ್ತೆ ಎ ಮೇಲೆ ಅದು ಡ್ಯಾಶ್ ಹಾಕಿದ್ರೆ ಅದು ಎಳಿಯೋದು ಆ ಅಂತ ಹೇಳುವಂಥದ್ದು, ಆತರ. ಅದು ಬೇರೆ ಬೇರೆ ರೂಲ್ಸ್ ಇದೆ ಮಾತಾಜಿ, ತುಂಬಾ ಇದೆ ರೂಲ್ಸ್ ಸಂಸ್ಕೃತ. ಓಕೆ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಪ್ರಶ್ನೆ ಇದೆಯಾ? ಶಾರದಾ ನಾಯಕ್, ನಿಮ್ದು ಪ್ರಶ್ನೆ ಇದೆಯಾ ಅಲ್ಲ ಜಪದ್ದ ಮಾತಾಜಿ? ನವೀನ್, ಹರೇ ಕೃಷ್ಣ. ಪ್ರಶ್ನೆ ಇದ್ರೆ ಯಾರಾದ್ರೂ ಹೇಳಿ, ನಂಗೆ ಗೊತ್ತಾಗ್ತಾ ಇಲ್ಲ ಇದು ಹ್ಯಾಂಡ್ ರೈಸ್ ಆಗಿರುವಂತದ್ದು. ಹಲೋ. ಹೇಳಿ. ನಾನು ಶ್ರಾವಣ ಮಾಸದಲ್ಲಿ ಭಗವದ್ಗೀತೆಯನ್ನು ಪ್ರತಿನಿತ್ಯ ಓದ್ತೇನೆ. 18 ಅಧ್ಯಾಯವನ್ನು ಪ್ರತಿ ಶ್ರಾವಣ ಮಾಸದಲ್ಲಿ ಓದಿ ಮುಗಿಸ್ತಾ ಇರ್ತೇನೆ. ಹರಿ ಬೋಲ್ ಮಾತಾಜಿ, ವೆರಿ ನೈಸ್. ಯಾವ್ದು ಮಾತಾಜಿ ಭಗವದ್ಗೀತೆ? ಯಾವ್ದು ಯಥಾರೂಪ.
ಯಥಾರೂಪ. ಪ್ರಭುಪಾದ. ಓ ವೆರಿ ನೈಸ್. ಮತ್ತೆ ನಿಮ್ ವಾಯ್ಸ್ ಸರಿ ಹೋಗ್ತಾ ಕೇಳಿಸ್ತಾ ಇಲ್ಲ ಮಾತಾಜಿ, ನಿಮ್ ವಾಯ್ಸ್ ಸರಿ ಬರ್ತಾ ಇಲ್ಲ. ಕೆಲ್ಸಕ್ಕೆ ಹೋಗ್ತಾ ಇರ್ತಲ್ಲ ಟೀಚರ್ ನಾನು. ಓಕೆ. ಹಾ ಹಾ. ನಾಳೆ ನಮ್ಗೆ ಈ ಯಾವ್ದು ನಿಮ್ದು ಗೀತಾ ಜಯಂತಿ. ನಡೆಯುವಂತ ಗೀತಾ ಜಯಂತಿದು ಕಾರ್ಯಕ್ರಮವನ್ನು ಅನಿಸ್ಲಿಕ್ಕೆ ಕಷ್ಟ ಆಗ್ತದೆ, ಸ್ಕೂಲಲ್ಲಿ ಇರ್ತೀವಿ ಅಲ್ಲ. ನೋ ಪ್ರಾಬ್ಲಮ್ ಮಾತಾಜಿ, ನೀವು ಯೂಟ್ಯೂಬ್ ಹಾಕ್ತೀವಿ, ಯೂಟ್ಯೂಬ್ ನೋಡಿ. ಓಕೆ ಓಕೆ ಮತ್ತೆ ಲೈವ್ Okay, ಲೈವ್ ಮಾತಾಡಿ. ಇರುತ್ತದು, ರೆಕಾರ್ಡೆಡ್ ಸಿಗುತ್ತೆ ನಿಮ್ಗೆ, ಆಮೇಲೆ ನೋಡ್ಕೊಳ್ಳಿ. ಓಕೆನಾ? ಓಕೆ 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 ನೋ ಪ್ರಾಬ್ಲಮ್. ಓಕೆ. ಹರೇ ಕೃಷ್ಣ. ಎಸ್ ಗೌರಮ್ಮ ಇದೆಯಾ ಮಾತಾಜಿ ಪ್ರಶ್ನೆ? ಹರೇ ಕೃಷ್ಣ. ಇಲ್ವಾ? ಎಲ್ಲರೂ ಓಪನ್ ಅನ್ಮ್ಯೂಟ್ ಆಗಿದೆ ಅಲ್ಲ, ಯಾರ್ ಬೇಕಾದ್ರೆ ಮಾಡ್ಬೋದಲ್ಲ. ಓಕೆ, ಅಷ್ಟೇ ಅನ್ಕೊಳ್ತೀನಿ. ಹಾಗಾದ್ರೆ ಪ್ರಶ್ನೆಗಳು ಕ್ಲೋಸ್ ಮಾಡೋಣ ಹಾಗಿದ್ರೆ. ಸೊ ನಾಳೆ ಸಿಗೋಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹೇಳಿ ಮಾತಾಜಿ. ಇಲ್ಲ ಹರೇ ಕೃಷ್ಣ ಅಷ್ಟೇ ರೀ ಓಕೆ ಮಾತಾಜಿ. ಓಕೆ. ಹರೇ ಕೃಷ್ಣ. ಹರೇ ಕೃಷ್ಣ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ. ನಾಮಾಚಾರ್ಯ ಹರಿದಾಸ್ ಠಾಕೂರ್ ಕಿ ಜೈ. ಶ್ರೀಲ ಪ್ರಭುಪಾದ್ ಕಿ ಜೈ. ಇದು ಭಾಗವತಂ ಕ್ಲಾಸಿಗೆ ಯಾರು ಅಟೆಂಡ್ ಮಾಡ್ತಾ ಇಲ್ವಾ? 8 ಗಂಟೆಗೆ ಫ್ರೀ ಇರೋರು ಅಟೆಂಡ್ ಮಾಡಿ. ಅವೈಲೇಬಲ್ ಇದ್ರೆ ಕೇಳಿಸ್ಕೊಳ್ತಾ ನೀವು ಅಟೆಂಡ್ ಮಾಡ್ಬೋದು. ಬೆಳಿಗ್ಗೆ ಹೊತ್ತು ಕ್ಲಾಸ್ ಆಗ್ತಾ ಇದೆ ಕನ್ನಡದಲ್ಲಿ. ಸೊ ಅಟೆಂಡ್ ಮಾಡೋರಿದ್ರೆ ನಾನು ಇದು ಹಾಕಿದ್ದೆ ನಾನು ಗ್ರೂಪ್ ಅಲ್ಲಿ ಮೆಸೇಜ್ ಭಾಗವತಂದು. ಇನ್ನೊಂದ್ಸತಿ ಹಾಕ್ತೀನಿ ಬೇಕಾದ್ರೆ ಅಟೆಂಡ್. ಮಾತಾಜಿ ಶ್ಲೋಕ ಕ್ಲಾಸ್ ಇದೆಯಾ ಮಾತಾಜಿ? ಹಾ ಇದೆ ಇದೆ, ಹಾಕ್ತೀನಿ. ಓಕೆ, ನಿಮ್ಗೆ ಶ್ಲೋಕ ಕ್ಲಾಸ್ ಹಾಕೋಣ, ಗ್ರೂಪ್ ಅಲ್ಲಿ ಹಾಕೋಣ. ಯಾವ ಟೈಮ್ ಅಲ್ಲಿ ಇದೆ ಮಾತಾಜಿ? ಅದು ತುಂಬಾ ಟೈಮ್ ಇದೆ ಮಾತಾಜಿ, ಬೇರೆ ಬೇರೆ ಟೈಮ್ ಅಲ್ಲಿ ಇದೆ. ಮಧ್ಯಾಹ್ನ ಟೈಮ್ ಅಲ್ಲಿ ಯಾವ್ದಾದ್ರು ಇದೆಯಾ? ಮಧ್ಯಾಹ್ನ ಇಲ್ಲ ಅನ್ಸುತ್ತೆ, ಬೆಳಿಗ್ಗೆ ಮತ್ತೆ ಸಂಜೆ ಅಷ್ಟೇ. ಈವ್ನಿಂಗ್ ಯಾವ ಟೈಮ್ ಅಲ್ಲಿ ಇದೆ ಮಾತಾಜಿ? 6:30ಗೆ. ಓಕೆ ಓಕೆ ಮಾತಾಜಿ. ಅದು 6:30 ಲಿಂಕ್ ಕಳ್ಸಿ ಮಾತಾಜಿ. ನನಗೆ ಒಂದು ವಾಟ್ಸಪ್ ಮಾಡಿ ನೀವು. ಇಲ್ಲ ನಾನು ಗ್ರೂಪ್ ಅಲ್ಲಿ ಹಾಕ್ತೀನಿ ಬಿಡಿ, ನೋ ಪ್ರಾಬ್ಲಮ್. ಓಕೆ. ತುಂಬಾ ಜನಕ್ಕೆ ಯೂಸ್ ಆಗುತ್ತಲ್ಲ. ಓಕೆ, ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದ ಎಲ್ಲರಿಗೂ. ಧನ್ಯವಾದ ಧನ್ಯವಾದ.